ಎಲ್ಲರಿಗೂ ನಮಸ್ಕಾರ. ಜ್ಞಾನಾಮೃತ ಮಂಗಳೂರು ಇದರ ದಶಮಾನ ವರ್ಷದ ಪ್ರಯುಕ್ತ ಕಳೆದ 10 ದಿವಸಗಳಿಂದ ನಡೆದುಕೊಂಡು ಬಂದಿರುವಂತಹ ಕಾವ್ಯ ಕಲರವ ಈ ಕಾರ್ಯಕ್ರಮದ ಸಮಾರೋಪ ಸಮಾರಂಭದ ಸಭಾ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಬರಮಾಡಿಕೊಡುತ್ತಾ ಇವತ್ತಿನ ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳುವುದಕ್ಕಿದ್ದಾರೆ ಶ್ರೀಯುತ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಅಧ್ಯಕ್ಷರು ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ದೇರಳಕಟ್ಟೆ. ಇವರ ಜೊತೆಗೆ ಅತಿಥಿಗಳಾಗಿ ಅಭ್ಯಾಗತರಾಗಲಿದ್ದಾರೆ ರೋಟರಿ ಶ್ರೀಕಾಂತ ಶೆಟ್ಟಿ ಬಾಳ, ಮಾಜಿ ವಾಯುಸೇನಾ ಯೋಧರು ಮತ್ತು ಮಾಜಿ ಅಧ್ಯಕ್ಷರು ರೋಟರಿ ಕ್ಲಬ್ ಬೈಕಂಪಾಡಿ, ಶ್ರೀಧರ ಶೆಟ್ಟಿ ಪುಳಿಂಚ, ನ್ಯಾಯವಾದಿಗಳು ಮತ್ತು ಪುಳಿಂಚ ಸೇವಾ ಪ್ರತಿಷ್ಠಾನ ರಿಜಿಸ್ಟರ್ಡ್ ಇದರ ಅಧ್ಯಕ್ಷರು, ಶ್ರೀಯುತ ಶರತ್ ಕುಮಾರ್ ಕದ್ರಿ, ಸಂಚಾಲಕರು ಹವ್ಯಾಸಿ ಬಳಗ ರಿಜಿಸ್ಟರ್ಡ್ ಕದ್ರಿ. ಇವರನ್ನು ಪ್ರೀತಿಯಿಂದ ಈ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಇವರ ಜೊತೆಗೆ ಇಂದು ಸನ್ಮಾನವನ್ನು ಸ್ವೀಕರಿಸಲಿರುವ ತೋನ್ಸೆ ಪುಷ್ಕಳ್ ಕುಮಾರ್, ಶ್ರೀಯುತ ಕೃಷ್ಣಪ್ಪ ಕಿನ್ಯ ಮತ್ತು ವಿದ್ಯಾಧರ್ ಶೆಟ್ಟಿ ಪೊಸಕುರಲ್ ಇವರನ್ನು ಕೂಡ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದ ಮೊದಲಿಗೆ ಪ್ರಾರ್ಥನೆ. ಈ ಕಾರ್ಯಕ್ರಮವನ್ನು ನಡೆಸಿಕೊಡುವುದಕ್ಕಿದ್ದಾರೆ ಭಾಗವತರಾದ ಶ್ರೀಯುತ ಶಿವಪ್ರಸಾದ್ ಎಡಪದವು. ವಿಘ್ನದ್ವಾಂತ ನಿವಾರಣೈಕತರಣಿ ವಿಘ್ನಾಟವಿ ಹವ್ಯವಾ ವಿಘ್ನವ್ಯಾಳ ಕುಲಾಭಿಮಾನ ಗರುಡೋ ವಿಘ್ನೇಶ ಪಂಚಾನನ ವಿಘ್ನೋ ತುಂಗಗಿರಿ ಪ್ರಭೇದನ ಭವಿ ವಿಘ್ನಾಬ್ಧಿ ಕುಂಭೋದ್ಭವ ವಿಘ್ನೋ ಘಾಬ್ರಕುಲ ಪ್ರಚಂಡ ಪವನೋ ವಿಘ್ನೇಶ್ವರ ಪಾಹಿ ಮಾಂ. ವಂದನೆಗಳು ಶ್ರೀಯುತ ಶಿವಪ್ರಸಾದ್ ಇವರಿಗೆ. ಇದೀಗ ಇಲ್ಲಿ ಅಭ್ಯಾಗತರಿರುವ ಅಧ್ಯಕ್ಷರು ಮತ್ತು ಅತಿಥಿಗಳನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತದ ನುಡಿಗಳೊಂದಿಗೆ ಬರಮಾಡಿಕೊಳ್ಳುವುದಕ್ಕಿದ್ದಾರೆ ಜ್ಞಾನಾಮೃತ ಮಂಗಳೂರು ಇದರ ಸ್ಥಾಪಕರು ಮತ್ತು ನಿರ್ದೇಶಕರಾಗಿರುವಂಥ ಶ್ರೀಯುತ ಡಾಕ್ಟರ್ ದಿನಕರ್ ಎಸ್ ಪಚ್ಚನಾಡಿ ಇವರು. ವೇದಿಕೆಯ ಗಣ್ಯರೆಲ್ಲರಿಗೂ ವಂದಿಸ್ತೇನೆ. ಹಾಗೆಯೇ ವೀಕ್ಷಕ ಮಹಾನೀಯರಿಗೂ ಪ್ರಣಾಮಗಳು. 1/9/2020 ಆರಂಭಿಸಿದ ನಮ್ಮ ಕಾವ್ಯ ಕಲರವ ಕಾರ್ಯಕ್ರಮವು ನಿನ್ನೆಗೆ 9 ಕಾರ್ಯಕ್ರಮಗಳನ್ನು ಮುಗಿಸಿ ಇವತ್ತು 10ನೆಯ ಕಾರ್ಯಕ್ರಮ ಸಮಾರೋಪ ಕಾರ್ಯಕ್ರಮದ ನಿಮಿತ್ತ ಸಮಾರೋಪ ಸಭೆಯಲ್ಲಿ ನಾವೀಗ ಸೇರಿದ್ದೇವೆ. ಜ್ಞಾನಾಮೃತ ಮಂಗಳೂರು. ಜ್ಞಾನ ಎನ್ನುವುದು ಅಮೃತ ಸದೃಶವಾದುದು. ಜ್ಞಾನವೇ ವ್ಯಕ್ತಿಯ ಚಾರಿತ್ರ್ಯವನ್ನು ಶಾಶ್ವತವಾಗಿ ಉಳಿಸಬಲ್ಲದು ಎನ್ನುವ ನಂಬಿಕೆ ನಮ್ಮದು. ಜ್ಞಾನಾಮೃತ ಮಂಗಳೂರು ಇದರ ಮೂಲಕ ಸಂಸ್ಕಾರ, ನೈತಿಕ ಮೌಲ್ಯ ಮತ್ತು ನಮ್ಮ ನಾಡಿನ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಬೇಕು ಎನ್ನುವಂಥ ಮಹತ್ವದ ಉದ್ದೇಶದಿಂದ 2010 ಅಕ್ಟೋಬರ್ ತಿಂಗಳಲ್ಲಿ ಮಂಗಳೂರಿನ ಪುರಭವನದಲ್ಲಿ ಪ್ರೊಫೆಸರ್ ಎ.ವಿ. ನಾವಡ್ರು, ಹಂಪಿಯ ನಿವೃತ್ತ ಪ್ರಾಧ್ಯಾಪಕರವರು ಅವರಿಂದ ನಾವು ಈ ಸಂಸ್ಥೆಯನ್ನು ದೀಪ ಪ್ರಜ್ವಲನದ ಮೂಲಕ ಉದ್ಘಾಟನೆಗೊಳಿಸಿ ಈಗಾಗಲೇ ಹಲವಾರು ನೈತಿಕ ಮೌಲ್ಯದ ಸಂಸ್ಕಾರದ ಕಾರ್ಯಕ್ರಮಗಳನ್ನು ನಡೆಸಿದ್ದೇವೆ. ಬ್ರಹ್ಮಶ್ರೀ ತತ್ವ ಪ್ರವಚನ ಹೆಚ್ಚು ಕಡೆಗಳಲ್ಲಿ ನಾವು ಪ್ರಸ್ತುತಪಡಿಸಿದ್ದೇವೆ. ಕಳೆದ ವರ್ಷ ಮಂಗಳೂರು ವಿಶ್ವವಿದ್ಯಾನಿಲಯದ ಶ್ರೀ ನಾರಾಯಣ ಗುರು ಅಧ್ಯಯನ ಪೀಠದ ನೇತೃತ್ವದಲ್ಲಿ 7 ದಿನಗಳ ಸಪ್ತಾಹವನ್ನು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯಲ್ಲಿ ನಡೆಸಿದ್ದೆವು. ಹಾಗೆಯೇ ಕಾಲಧರ್ಮ ಎನ್ನುವಂಥ ಧರ್ಮಪುರುಷ ಮತ್ತು ಕಾಲಪುರುಷ ಧರ್ಮದ ಬಗ್ಗೆ ಚಿಂತನೆ ಮಾಡುವುದು ಮತ್ತು ಅಧರ್ಮದ ಬಗ್ಗೆ ಜಾಗೃತಿ ಮೂಡಿಸಿ ಧರ್ಮವನ್ನು ಬೆಳಗಿಸಬೇಕು ಎನ್ನುವಂಥ ಉದ್ದೇಶದಿಂದ ತಾಳಮದ್ದಲೆ ಪಾತ್ರ ಸಂವಾದವನ್ನು ನಡೆಸಿದ್ದೆವು. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿರುವ ತುಳುವಬಳ್ಳಿ ಶ್ರೀ ದಯಾನಂದ ಕತ್ತಲ್ ಸರ್ ಅವರು ಮತ್ತು ನಾನು ಆ ಪಾತ್ರವನ್ನು ನಿರ್ವಹಿಸಿದ್ದೆವು. ಮತ್ತು ಹಿಮ್ಮೇಳ ಶಿವಪ್ರಸಾದ್, ದಿವಾಕರ ಆಚಾರ್ಯ ಪೊಳಲಿ, ಕೋಳೀರ್ ಭಾಸ್ಕರ್ ಮತ್ತು ರೋಹಿತ್ ಉಚ್ಚಿಲ, ಹೀಗೆ ನಾವೊಂದು ಸಮರ್ಥ ತಂಡದ ಮೂಲಕ ಕಾರ್ಯಕ್ರಮವನ್ನು ನಡೆಸಿದ್ದೆವು. ಆ ಕಾಲಧರ್ಮ ಪ್ರಯೋಗವು ಬೇರೆ ಕಡೆಯಲ್ಲಿ ನಡೆದಿತ್ತು. ಆಮೇಲೆ ಮನೆಯ ಆಚಾರ ವಿಚಾರ ಚಿಂತನೆಯ ಕಾರ್ಯಕ್ರಮವಾಗಿ ಪುಣ್ಯಧಾಮ ಪ್ರವಚನವನ್ನು ಮಾಡಿದ್ದೆವು. ತೋನ್ಸೆ ಪುಷ್ಕಳ್ ಕುಮಾರ್, ಭಾಸ್ಕರ್ ಕುಕ್ಕೊಳ್ಳಿ, ನಾನು ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲಿ ಆ ಕಾರ್ಯಕ್ರಮವನ್ನು ನಡೆಸಿದ್ದೇವೆ. ಯಕ್ಷಗಾನ ಚಂದೋಮದಿಯ ರಂಗಪ್ರಯೋಗವು ಕೂಡ ದೀಪಕ್ ರಾವ್ ಪೇಜಾವರ, ನಿಡುವಜೆ, ಶಂಕರ್ ಭಟ್, ಕುಸುಮಾಕರ ಮುಡಿಪು ಮೊದಲಾದವರ ನೇತೃತ್ವದಲ್ಲಿ ನಡೆದಿತ್ತು. ಇಷ್ಟಲ್ಲದೆ ಸಮ್ಮಾನ ಕಾರ್ಯಕ್ರಮ,
ಮತ್ತು ಕೃತಿ ಬಿಡುಗಡೆ ಇತ್ಯಾದಿ ಕಾರ್ಯಕ್ರಮಗಳನ್ನೆಲ್ಲ ನಡೆಸ್ತಾ ಬಂದಿದ್ದೆವು. ನಾವು ಈ ಜ್ಞಾನಾಮೃತ ಸಂಸ್ಥೆಯನ್ನು ವ್ಯವಸ್ಥಿತವಾಗಿ ನಡೆಸಬೇಕಿದ್ರೆ ಶ್ರೀ ಲಿಂಗಪ್ಪ ಸೀತಾದೇವ್ ಅವರ ಅಧ್ಯಕ್ಷತೆ ಹಾಗೂ ಸಮಾನ ಮನಸ್ಕರ ಮತ್ತು ಕಲಾಭಿಮಾನಿಗಳ ಮತ್ತು ನಮ್ಮ ಊರಿನ ಮಹನೀಯರ ಪ್ರೋತ್ಸಾಹದಿಂದ ನಡೆಸ್ತಾ ಬಂದಿದ್ದೇವೆ. ದಶಮಾನದ ನಿಮಿತ್ತ ಈ ಕೊರೋನಾದ ಸಂದರ್ಭದಲ್ಲಿ ಅಚ್ಚುಕಟ್ಟಾಗಿ ಸರಳವಾಗಿ ಈ ಕಾವ್ಯ ಕಲರವನ್ನು ನಡೆಸೋಣ ಅಂತೇಳಿ ಯೋಚನೆಯನ್ನು ಮಾಡಿ ನಾವು 5 ಸೇರಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದೆವು. ಅದು ವ್ಯವಸ್ಥಿತವಾಗಿ ನಡೆದುಕೊಂಡು ಬಂದಿದೆ. ಇಂದಿನ ನಮ್ಮ ಸಮಾರೋಪ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ಸಾಮಾನ್ಯರಾಗಿರುವಂಥ ಶ್ರೀ ರವೀಂದ್ರ ಶೆಟ್ಟಿ ಉಳಿದೊಟ್ಟು. ಇವರು ಅಧ್ಯಕ್ಷರು, ಶ್ರೀ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ದೇರಳಕಟ್ಟೆ. 2010ರಲ್ಲಿ ರಾಮಕೃಷ್ಣ ಪ್ರೌಢಶಾಲೆ ಪಾವೂರು ಇಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಯ ಸಮಾರೋಪ ಸಮಾರಂಭವನ್ನು ನಡೆಸಿದಾಗ ಅವರು ನಮ್ಮ ಸಮಾರಂಭಕ್ಕೆ ಬಂದಿದ್ದರು ಮತ್ತು ಆ ಶಿಬಿರವು ಯಶಸ್ವಿಯಾಗಿ ನಡೆಯುವಂತೆ ನಮಗೆ ಪ್ರೋತ್ಸಾಹವನ್ನು ಕೊಟ್ಟಿದ್ದರು. ಆವತ್ತಿನಿಂದ ಪರಿಚಯ. ಆಮೇಲೆ ಯಕ್ಷಾಂಗನ ಸೇರಿದಂತೆ ಮತ್ತು ಸಾಮಾಜಿಕ, ಧಾರ್ಮಿಕ, ಸಾಂಸ್ಕೃತಿಕ ಸಂಘಟನೆಗಳಲ್ಲಿ ಅವರು ಸದಾ ಕ್ರಿಯಾಶೀಲರಾಗಿ ಭಾಗಿಯಾಗುತ್ತಾ ಇರ್ತಾರೆ. ನಾವು ಕೂಡ ಇರ್ತೇವೆ ಮಾತನಾಡುತ್ತಾ. ಹೀಗೆ ಅವರ ಆತ್ಮೀಯತೆ ಹೆಚ್ಚಾಯಿತು, ನನಗೆ ಆತ್ಮೀಯತೆ ಬೆಳೆಯಿತು. ಹಾಗೆ ಅವರು ಇಂದು ನಮ್ಮ ಸಮಾರಂಭಕ್ಕೆ ಆಗಮಿಸಿದ್ದಾರೆ. ಅವರನ್ನು ಹೃತ್ಪೂರ್ವಕವಾಗಿ ಜ್ಞಾನಾಮೃತ ಮಂಗಳೂರು ಅಧ್ಯಕ್ಷರು ಸರ್ವ ಸದಸ್ಯರ ಪರವಾಗಿ ಸ್ವಾಗತಿಸ್ತೇನೆ. ಸಂಸ್ಥೆಯ ಅಧ್ಯಕ್ಷರಾಗಿರುವ ಶ್ರೀ ಲಿಂಗಪ್ಪ ಸೀತಾದೇವ ಅವರು ಪುಷ್ಪ ಮತ್ತು ಸವಿನೆನಪಿನ ಕಾಣಿಕೆಯನ್ನು ನೀಡಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ರಾಟ್ರಿ ಶ್ರೀಕಾಂತ್ ಶೆಟ್ಟಿ ಇವರು ಕೂಡ ಸಭೆಯಲ್ಲಿ ಅಭ್ಯಾಗತರಾಗಿ ಉಪಸ್ಥಿತರಿದ್ದಾರೆ. ಮಾಜಿ ವಾಯುಸೇನಾ ಯೋಧರು ಮತ್ತು ಬೈಕಂಪಾಡಿ ರಾಟ್ರಿ ಕ್ಲಬ್ಬಿನ ಮಾಜಿ ಅಧ್ಯಕ್ಷರು ಕೂಡ ಶ್ರೀ ಲಿಂಗಪ್ಪ ಸೀತಾದೇವ್ ಅಧ್ಯಕ್ಷರು ಜ್ಞಾನಾಮೃತ ಸಂಸ್ಥೆ ಅವರು. ಅವರ ಆತ್ಮೀಯರು ಕೂಡ ಇಂದು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರಿಗೂ ಕೂಡ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಅಧ್ಯಕ್ಷರು ಸವಿನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇನ್ನೋರ್ವರು ಅಭ್ಯಾಗತರಾಗಿದ್ದಾರೆ, ಶ್ರೀ ಶ್ರೀಧರ್ ಶೆಟ್ಟಿ ಪುಳಿಂಚೆ ಅವರು. ನಾವು SDM ಲಾ ಕಾಲೇಜಿನಲ್ಲಿ ಅವರು ಕಾನೂನು ಪದವಿ ಅಭ್ಯಾಸ ಮಾಡುವಲ್ಲಿಂದ ಈಗಿನ ತನಕ ಯಕ್ಷಗಾನದ ನಂಟಿನಿಂದ ಸದಾ ಆತ್ಮೀಯರಾಗಿದ್ದೇವೆ. ಶ್ರೀಧರ್ ಶೆಟ್ಟಿ ಪುಳಿಂಚೆಯವರು ನಗುಮೊಗದವರು ಮತ್ತು ಸರಳ ಭಾವನೆಯಿಂದ ಸದಾ ಸಹಕಾರವನ್ನು ಯಾರು ಕೇಳ್ತಾರೋ ಅವರಿಗೆಲ್ಲ ಸಹಕಾರವನ್ನು ಕೊಡುತ್ತಾ ಬೆಳೆದುಕೊಂಡು ಬಂದವರು. ಪುಳಿಂಚೆ ರಾಮಯ್ಯ ಶೆಟ್ಟಿಯವರ ಪ್ರತಿಷ್ಠಾನವನ್ನು ಸ್ಥಾಪಿಸಿ, ಪುಳಿಂಚೆ ರಾಮಯ್ಯ ಶೆಟ್ಟಿಯವರು ಯಕ್ಷಗಾನದ ಉದಾತ್ತ ಕಲಾವಿದರು. ಹಾಸ್ಯದ ಮೂಲಕ ಅದ್ವಿತೀಯವಾದಂಥ ಅಪ್ರತಿಮವಾದಂಥ ಸಾಧನೆಯನ್ನು ಮಾಡಿ ಕರ್ನಾಟಕ ಮೇಳದಲ್ಲಿ ಮೆರೆದವರು. ಅವರ ಸುಪುತ್ರರು ಶ್ರೀಧರ್ ಶೆಟ್ಟಿಯವರು. ಇವರು ಕೂಡ ವೇಷ ಮಾಡಿದ್ದಾರೆ, ಅಪರೂಪಕ್ಕೊಮ್ಮೆ ಮಾಡುತ್ತಾ ಇದ್ದಾರೆ. ಹಾಗೆ ಯಕ್ಷಗಾನದ ನಂಟು ಮತ್ತು ಯಕ್ಷಗಾನದ ಕಲಾವಿದರನ್ನು ಹೆಚ್ಚಾಗಿ ಆತ್ಮೀಯವಾಗಿ ಇವರು ಬರಮಾಡಿಸಿಕೊಂಡು ಮಾತನಾಡುವ ಅವರ ಕ್ರಮ, ವೈಖರಿ, ಆ ಸರಳತೆ ಎಲ್ಲವೂ ಮೆಚ್ಚುವಂಥದ್ದೇ. ನ್ಯಾಯವಾದಿಯಾಗಿ ಮಂಗಳೂರಿನಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ. ಅದರ ಜೊತೆಗೆ ಪುಳಿಂಚ ಸೇವಾ ಪ್ರತಿಷ್ಠಾನದ ಮೂಲಕ ಸಾಕಷ್ಟು ಸಾಮಾಜಿಕ ಸೇವಾ ಕಾರ್ಯಗಳನ್ನೆಲ್ಲ ನಡೆಸ್ತಾ ಇದ್ದಾರೆ. ಪುಳಿಂಚೆ ರಾಮಯ್ಯ ಶೆಟ್ಟಿ ಅವರ ಸ್ಮರಣಾರ್ಥವಾಗಿ ಒಂದು ಉತ್ತಮವಾದಂಥ ಗ್ರಂಥವನ್ನು ಕೂಡ ಲೋಕಾರ್ಪಣೆ ಮಾಡಿದ್ದಾರೆ. ಹಾಗೆ 10 ಹಲವು ಕಾರ್ಯಗಳನ್ನು ನಿರ್ವಹಿಸ್ತಾ ಬಂದಿದ್ದಾರೆ. ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ, ಸಂತೋಷದ ವಿಚಾರ. ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಅಧ್ಯಕ್ಷರು ಸವಿನೆನಪಿನ ಕಾಣಿಕೆಯನ್ನು ನೀಡಿ ಸ್ವಾಗತಿಸಬೇಕೆಂದು ವಿನಂತಿಸುತ್ತೇನೆ. ಶ್ರೀ ಶರತ್ ಕುಮಾರ್ ಕದ್ರಿ ಅವರು ಆತ್ಮೀಯರು. ಯಕ್ಷಗಾನದ ವಲಯದಲ್ಲಿ ಒಂದು ಅದ್ವಿತೀಯವಾದಂಥ ಸಾಧನೆಯನ್ನು ಮಾಡಿದವರು. ಹವ್ಯಾಸಿ ಬಳಗ ಕದ್ರಿಯನ್ನು ಸ್ಥಾಪನೆ ಮಾಡಿ 25 ವರ್ಷಗಳ ತನಕ ವ್ಯವಸ್ಥಿತವಾದ ರೀತಿಯಲ್ಲಿ ಮತ್ತು ಸತ್ಕೀರ್ತಿ ಸಂಪನ್ನವಾಗುವಂತೆ ನಡೆಸಿದವರು, ಬೆಳೆಸಿದವರು. ದಶಮಾನದ ಸಂದರ್ಭದಲ್ಲಿ 2005ರಲ್ಲಿ 100 ಕಾರ್ಯಕ್ರಮಗಳು, 100 ಸಮ್ಮಾನ, 100 ಸಂಸ್ಮರಣ, ಹಾಗೆಯೇ 100 ಕಾರ್ಯಕ್ರಮಗಳು, ತಾಳಮದ್ದಲೆ ಇರ್ಬೋದು, ಯಕ್ಷಗಾನ ಇರ್ಬೋದು, ಇವುಗಳನ್ನು ನಡೆಸಿ ಅದೊಂದು ದಾಖಲೆ ಇಂದಿಗೂ ಕೂಡ ಮುರಿಯದ ಹಾಗೆ ಒಂದೇ ವರ್ಷದಲ್ಲಿ 100 ಕಾರ್ಯಕ್ರಮಗಳು ಮಾಡಿದಂಥ ಆ ವಿಶಿಷ್ಟ ದಾಖಲೆ ಮತ್ತು ಆ ದಾಖಲೆಯನ್ನು ಉಳಿಸಿರುವಂಥ ಯಕ್ಷಕದಲ್ಲಿ ಸ್ಮರಣ ಗ್ರಂಥ ಇದನ್ನು ಕೂಡ ಲೋಕಕ್ಕೆ ಅರ್ಪಿಸಿದ್ದಾರೆ. ಶತಕಧ್ವಜ ಎನ್ನುವಂಥ ಬಿರುದು ಅವರಿಗೆ ಆ ಸಂದರ್ಭದಲ್ಲಿ ಲಭಿಸಿತ್ತು. 25ನೇ ವರ್ಷದ ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ 50ಕ್ಕೂ ಮಿಕ್ಕಿ ಕಲಾವಿದರನ್ನು 25ರ ಒಂದು ಸಂಸ್ಮರಣೆಯ ಒಂದು ಚೌಕಟ್ಟಿನಲ್ಲಿ ಸನ್ಮಾನಿಸಿದ್ದಾರೆ. ಜನವರಿ 25ರಂದು ಮಂಗಳೂರು ಪ್ರಭವನದಲ್ಲಿ ಆ ಕಾರ್ಯಕ್ರಮ ನಡೆದಿದೆ. ಯಕ್ಷಗಾನವೇ ಉಸಿರು, ಯಕ್ಷಗಾನವೇ ಮಾತು, ಯಕ್ಷಗಾನವೇ ನಡೆ, ಯಕ್ಷಗಾನವೇ ನುಡಿ, ಹೀಗೆ
ಬೆಳೆಯುತ್ತಾ ಬಂದಿರುವಂಥ ಶ್ರೀ ಶರತ್ ಕುಮಾರ್ ಕದ್ರಿಯವರು ತಬ್ಲವಾದನ, ಮದ್ಲವಾದನ, ವೇಷಧಾರಿ ಹೀಗೆ ಹಲವು ರೀತಿಯಿಂದ ಪ್ರತಿಭಾ ಸಂಪನ್ನರು. ನಮ್ಮ ಜ್ಞಾನಾಮೃತದ ಎಲ್ಲ ಕಾರ್ಯಕ್ರಮಗಳಲ್ಲಿ ಜೊತೆಗಿದ್ದು ಸಹಕಾರ ನೀಡುತ್ತಾ ಬೆನ್ನು ತಟ್ಟಿದವರು. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಶ್ರೀ ಲಿಂಗಪ್ಪ ಸೀತಾದೇವ ಅವರು ಪುಷ್ಪ ಮತ್ತು ಸವಿ ನೆನಪಿನ ಕಾಣಿಕೆಯನ್ನು ನೀಡಬೇಕೆಂದು. ಮುಖ್ಯವಾಗಿ ಇಂದು ನಾವು 3 ಸಮ್ಮಾನ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದೇವೆ. ನಮ್ಮ ಜ್ಞಾನಾಮೃತದ ಸಮ್ಮಾನ ಕಾರ್ಯಕ್ರಮ ಹಿರಿಯರಿಗಾಗಿಯೇ ಮೀಸಲದು. ಹೆಚ್ಚಿನ ಕಾರ್ಯಕ್ರಮಗಳಲ್ಲಿ ನಾವು ಸಮ್ಮಾನವನ್ನು ನಡೆಸ್ತಾ ಬಂದಿದ್ದೇವೆ. ಭಾಸ್ಕರ್ ಅವರಿಗೆ ಸಹ ನಾವು ಮಾಡಿದ್ದೇವೆ ಸಮ್ಮಾನವನ್ನು, ಮತ್ತು ಶಿವಾನಂದ ಕರ್ಕೆರೆ, ಹೀಗೆ ಹಿರಿಯರಿಗೆಲ್ಲ ಸಮ್ಮಾನವನ್ನು ನಡೆಸ್ತಾ ಬಂದಿದ್ದೇವೆ. ಇವತ್ತು ಮುಖ್ಯವಾಗಿ ತೋನ್ಸೆ ಪುಷ್ಕಳ್ ಕುಮಾರ್, ಉಡುಪಿ ಜಿಲ್ಲೆಯ ತೋನ್ಸೆಯಲ್ಲಿ ಹುಟ್ಟಿದವರು, ಕೀರ್ತಿಶೇಷರಾಗಿರುವ ಕಾಂತಪ್ಪ ಮಾಸ್ಟರ್ ಅವರ ಸುಪುತ್ರರು. ತಂದೆಯ ಕೀರ್ತಿಯನ್ನು ಮಕ್ಕಳು ಮತ್ತೆ ಸಾಧನೆಯ ಮೂಲಕ ಮತ್ತೆ ಹಬ್ಬಿಸಬೇಕು ಎನ್ನುವ ಸಿದ್ಧಾಂತಕ್ಕೆ ಬದ್ಧರಾಗಿ ನಡೆದವರು. ಅವರು ಸಂಗೀತ ಕ್ಷೇತ್ರ, ಯಕ್ಷಗಾನ ಕ್ಷೇತ್ರ, ಮಿಮಿಕ್ರಿ, ಹರಿಕತೆ ಹೀಗೆ ಹಲವು ಕಾರ್ಯಕ್ರಮ ನಿರೂಪಣೆ, ಹಲವು ಮುಖಗಳಿಂದ ಬೆಳೆದು ಬಂದವರು. ಸಂಗೀತ ಸಾಧಕರು, ಹಾಗೆಯೇ ಬಹುಮುಖ ಸಾಧಕರಾಗಿಯೂ ಕೂಡ ಬೆಳೆದು ಬಂದವರು. ಭಗವತಿ ಕೋಆಪರೇಟಿವ್ ಬ್ಯಾಂಕಿನಲ್ಲಿ ಅವರು ವೃತ್ತಿಯನ್ನು ಕೈಗೊಂಡು ಪ್ರಬಂಧಕರಾಗಿ ನಿವೃತ್ತರಾಗಿದ್ದಾರೆ. ಹೀಗೆ ವೃತ್ತಿ ಮತ್ತು ಪ್ರವೃತ್ತಿ ಎರಡನ್ನೂ ಸಮನ್ವಯಗೊಳಿಸಿ ತನ್ನ ಪ್ರತಿಭೆ ಜನಮಾನಸಕ್ಕೆ ಮುಟ್ಟುವಂತೆ ವಿಶಿಷ್ಟವಾದಂಥ ಪ್ರೌಢಿಮೆಯಿಂದ ಬೆಳೆದು ಬಂದವರು. ನಮ್ಮ ಜ್ಞಾನಾಮೃತದ ಬೆಳೆಸುವಿಕೆಯಲ್ಲೂ ಅವರ ಸಕ್ರಿಯವಾದಂಥ ಪಾತ್ರವನ್ನು ನಾವೆಂದೂ ಮರೆಯುವಂತಿಲ್ಲ. ಈ ದಶಮಾನದ ಹೊಸ್ತಿಲಲ್ಲಿ ಅವರನ್ನು ಈ ಸಂದರ್ಭದಲ್ಲಿ ನಾವು ಸನ್ಮಾನಿಸ್ತೇವೆ. ಇನ್ನೂ ಅರುವರು ನಮ್ಮ ಪ್ರತಿಭೆಯನ್ನು ಗುರುತಿಸಿಕೊಂಡು ನಮಗೆ ಅವಕಾಶಗಳನ್ನೆಲ್ಲ ನೀಡುತ್ತಾ ಬಂದವರು ಶ್ರೀ ಕೃಷ್ಣಪ್ಪ ಕಿನ್ಯ. ಹಿರಿಯರು, ಯಕ್ಷಗಾನದಲ್ಲಿ ವೇಷಧಾರಿ ಮತ್ತು ಹಿಮ್ಮೇಳ ವಾದಕರು. ಬಣ್ಣದ ವೇಷವೂ ಹೆಚ್ಚು ಪ್ರಸಿದ್ಧಿಯಾಗಿದೆ, ಹಾಗೆ ಹಿಮ್ಮೇಳದಲ್ಲೂ ಕೂಡ ಅವರು ಹೆಚ್ಚು ಕಾರ್ಯಪ್ರವೃತ್ತರು. ಮಾತ್ರವಲ್ಲ, ಅವರು ಯಕ್ಷಗಾನ ರಂಗ ನಿರ್ದೇಶಕರಾಗಿ, ನಾಟ್ಯ ಗುರುಗಳಾಗಿ ಹೆಚ್ಚು ಜನಮನ್ನಣೆಗೆ ಒಳಗಾಗಿದ್ದಾರೆ. ಹೆಚ್ಚು ಮಂದಿ ಶಿಷ್ಯರನ್ನು ಹೊಂದಿದ್ದಾರೆ. ಕಿನ್ಯ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಮಂಡಳಿಯ ಮೂಲಕ ಅದು ಅವರ ಮಾತೃ ಸಂಸ್ಥೆ. ಆಮೇಲೆ ಯಕ್ಷಗಾನ ಅಧ್ಯಯನ ಕೇಂದ್ರ ಕಲಾಗಂಗೋತ್ರಿ ಉಚ್ಚಿಲ, ಇಲ್ಲಿಯೂ ಕೂಡ ಅವರು ಕಾರ್ಯಪ್ರವೃತ್ತರಾಗಿ ಬೆಳೆದವರು. ಹೀಗೆ ಯಕ್ಷಗಾನದ ಮೂಲಕ ಬೆಳೆದಂಥ ಕೃಷ್ಣಪ್ಪನ ಅವರು ಕೃಷಿಕರಾಗಿ ಮತ್ತು ಯಕ್ಷಗಾನ ಸಾಧಕರಾಗಿ ಬೆಳೆದವರು. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸನ್ಮಾನಿಸುವುದಕ್ಕೆ ಹೆಮ್ಮೆ ಎನಿಸ್ತದೆ. ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಮತ್ತು ನಮ್ಮ ಜ್ಞಾನಾಮೃತದ ಜೊತೆಗೆ ಸಹಾಯವನ್ನು ಸಹಕಾರವನ್ನು ನೀಡುತ್ತಾ ಬಂದವರು ಶ್ರೀ ವಿದ್ಯಾಧರ ಶೆಟ್ಟಿ ಪೊಸಕುರಲ್. ಅತ್ತಾವರದಲ್ಲಿ ಹುಟ್ಟಿ ಬೆಳೆದವರು. ಮಂಗಳೂರು ಮಿತ್ರ, ಹೊಸ ಸಂಜೆ ಹೀಗೆ ಒಂದು 15 ವರ್ಷಗಳಿಗೂ ಮಿಕ್ಕಿ ಪತ್ರಿಕಾ ವೃತ್ತಿ ಜೀವನವನ್ನು ನಡೆಸಿ ಆಮೇಲೆ 2003ರಿಂದ ಪೊಸಕುರಲ್ ಎನ್ನುವ ಈ ಸಂಸ್ಥೆಯನ್ನು ಹುಟ್ಟು ಹಾಕಿದ್ದಾರೆ. ನಮಗೆ 10 ದಿನಗಳ ಕಾರ್ಯಕ್ರಮವನ್ನು ನಡೆಸುವುದಕ್ಕೆ ಅವರ ಪೊಸಕುರಲ್ ಸಂಸ್ಥೆಯೇ ಸಹಭಾಗಿತ್ವ ಇದೆ. ಸಂಸ್ಥೆಯ ಸಹಭಾಗಿತ್ವದಿಂದ ಉತ್ತಮವಾಗಿ ನಾವು ಕಾರ್ಯಕ್ರಮವನ್ನು ನಿರ್ವಹಿಸಿದ್ದೇವೆ. ಪೊಸಕುರಲ್ ಸಂಸ್ಥೆಯ ಮೂಲಕ ಈಗಿನ ಮಂಗಳೂರು ವಿಧಾನಸಭಾ ಕ್ಷೇತ್ರ ಅಥವಾ ಉಲ್ಲಾಲ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಉತ್ತಮ ಸಾಮಾಜಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಮತ್ತು ಸಾಹಿತ್ಯಿಕವಾಗಿ ಕಲಾಮುಖಿಯಾಗಿ ಕಾರ್ಯಗಳನ್ನೆಲ್ಲ ನಿರ್ವಹಿಸ್ತಾ ಬಂದವರು. ತಾಳಮದ್ಲೆಯ ಅರ್ಥಧಾರಿ ಹೌದು, ವೇಷವನ್ನು ಕೂಡ ಮಾಡಿದ ಪಾತ್ರಧಾರಿ ಕೂಡ ಹೌದು. ಹೀಗೆ 10 ಹಲವು ಪ್ರತಿಭೆಯಿಂದ ಬೆಳೆದವರು. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಸನ್ಮಾನಿಸುವುದಕ್ಕಿದ್ದೇವೆ. ಅವರಿಗೂ ಕೂಡ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ಈ ಕಾರ್ಯವು ವ್ಯವಸ್ಥಿತವಾಗಿ ಪ್ರಸಾರವಾಗುವುದಕ್ಕೆ ನೋಡಿಕೊಳ್ಳುತ್ತಾ ಇರುವಂಥ ನಮ್ಮ ಪೊಸಕುರಲ್ ಸಂಸ್ಥೆಯ ಎಲ್ಲ ಯಾಂತ್ರಿಕ ವ್ಯವಸ್ಥೆಯ ಸಿಬ್ಬಂದಿಗಳಿಗೆ, ಹಾಗೆಯೇ ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ಎಲ್ಲ ವೀಕ್ಷಕರಿಗೂ ಈ ಸಂದರ್ಭದಲ್ಲಿ ಜ್ಞಾನಾಮೃತ ಮಂಗಳೂರು ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ವಂದನೆಗಳು ಸರ್. ಇದೀಗ ಇಂದಿನ ಕಾರ್ಯಕ್ರಮದ ದೀಪ ಪ್ರಜ್ವಲನ, ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು ಅಂತ ವೇದಿಕೆಯಲ್ಲಿರುವ ಅಧ್ಯಕ್ಷರು ಮತ್ತು ಅತಿಥಿಗಳಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ, ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಮಯ, ಮೃತ್ಯೋರ್ಮ ಅಮೃತಂಗಮಯ. ಓಂ ಶಾಂತಿ
ಶಾಂತಿ ಶಾಂತಿ ಮೃತ್ಯೋರ್ಮ ಅಮೃತಂಗಮಯ ಮೃತ್ಯೋರ್ಮ ಅಮೃತಂಗಮಯ ಮೃತ್ಯೋರ್ಮ ಅಮೃತಂಗಮಯ ಓಂ ಶಾಂತಿ 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 ಆ ಆ ದೀಪವನ್ನು ಬೆಳಗಿದ ಎಲ್ಲರಿಗೂ ಪ್ರೀತಿಪೂರ್ವಕವಾದಂತಹ ನಮನಗಳನ್ನು ಅರ್ಪಿಸುತ್ತಾ ಇದೀಗ ಇವತ್ತಿನ ಈ ಸಮಾರೋಪ ಸಮಾರಂಭದಲ್ಲಿ ಈಗಾಗಲೇ ಪ್ರಾಸ್ತಾವಿಕ ಮಾತುಗಳಲ್ಲಿ ಡಾಕ್ಟರ್ ದಿನಕರ್ ಎಸ್ ಪಚ್ಚನಾಡಿಯವರು ಪ್ರಸ್ತಾಪ ಮಾಡಿರುವ ಹಾಗೆ 3 ಜನ ಹಿರಿಯರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಅದನ್ನು ನಡೆಸುವಂತಹ ಸಮಯ ನಾಡಿನ ಹಿರಿಯರು, ಸಂಗೀತ ಕ್ಷೇತ್ರದಲ್ಲಿ ಜನಪ್ರಿಯರೂ ಆಗಿರುವವರು, ಭಗವತಿ ಕೋಆಪರೇಟಿವ್ ಬ್ಯಾಂಕ್ನ ನಿವೃತ್ತ ಪ್ರಬಂಧಕರು, ಹರಿಕತೆ, ಯಕ್ಷಗಾನ ಹೀಗೆ ವಿವಿಧ ಮಜಲುಗಳಲ್ಲಿ ಪ್ರಸಿದ್ಧಿಯನ್ನು ಪಡೆದಿರುವಂತಹವರು ಮತ್ತು ನಮ್ಮ ಕಳೆದ 9 ದಿವಸಗಳಿಂದ ನಡೆದುಕೊಂಡು ಬರುತ್ತಿರುವ ಈ ಕಾರ್ಯಕ್ರಮದಲ್ಲಿ ಗಾಯನದಲ್ಲಿ ನಮಗೆ ಸಹಕರಿಸಿರುವಂತಹ ಶ್ರೀಯುತ ತೋನ್ಸೆ ಪುಷ್ಕಳ್ ಕುಮಾರ್ ಇವರು. ಇವರ ಜೊತೆಗೆ ನಾಡಿನ ಹಿರಿಯ ಯಕ್ಷಗಾನ ಕಲಾವಿದರು, ನಾಟ್ಯ ಶಿಕ್ಷಕರು, ಹಿಮ್ಮೇಳ ವಾದಕರು ಮತ್ತು ಪ್ರಸಂಗ ನಿರ್ದೇಶಕರು ಆಗಿರುವಂತಹ ಶ್ರೀಯುತ ಕಿನ್ಯ ಕೃಷ್ಣಪ್ಪ ಇವರು ಮತ್ತು ಈ ಕಾರ್ಯಕ್ರಮವನ್ನು ವೀಕ್ಷಕರಿಗೆ ತಲುಪಿಸುವಲ್ಲಿ ನಮಗೆ ಸಹಕಾರವಿತ್ತವರು, ಈ ಕಾರ್ಯಕ್ರಮದ ಕವಿ ಸಮನ್ವಯ ನುಡಿಗಳ ನಾಡಿ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿರುವವರು ಹೊಸಕುರಲ್ ವಾಹಿನಿಯ ನಿರ್ದೇಶಕರಾಗಿರುವಂಥ ಶ್ರೀಯುತ ವಿದ್ಯಾಧರ್ ಶೆಟ್ಟಿ ಇವರು. ಈ 3 ಜನರನ್ನು ಸನ್ಮಾನಿಸುವಂತಹ ಹೊತ್ತು 3 ಜನರನ್ನು ಈ ವೇದಿಕೆಗೆ ಆತ್ಮೀಯವಾಗಿ ಬರಮಾಡಿಕೊಳ್ಳುತ್ತಾ ಇದ್ದೇನೆ. ಜ್ಞಾನಾಮೃತ ಮಂಗಳೂರು ದಶಮಾನ ವರ್ಷ ಸಹಭಾಗಿತ್ವ ಹೊಸಕುರಲ್ ದಿನಾಂಕ 1/9/2020 10/9/2020 ತನಕ ಹೊಸಕುರಲ್ ಯೂಟ್ಯೂಬ್ ಲೈವ್ ಚಾನಲ್ ಹಾಗೂ ಹೊಸಕುರಲ್ ವಾಹಿನಿಯಲ್ಲಿ ಪ್ರಸ್ತುತವಾದ ಕಾವ್ಯಕಲರವಾದ ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ ಶ್ರೀ ತೋನ್ಸೆ ಪುಷ್ಕಳ್ ಕುಮಾರ್ ಸಂಗೀತ ಹಾಗೂ ಸಾಂಸ್ಕೃತಿಕ ಕಲಾ ಸಾಧಕರು ಇವರಿಗೆ ನೀಡಿದ ಸಮ್ಮಾನ ಪತ್ರ. ಸನ್ಮಾನ್ಯರೇ, ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕ, ಯಕ್ಷಗಾನ ನಿರ್ದೇಶಕ ಕೀರ್ತಿಶೇಷ ಕಾಂತಪ್ಪ ಮಾಸ್ಟರ್ ಹಾಗೂ ಚೆರಿಯಮ್ಮ ದಂಪತಿಯ ಸುಪುತ್ರರಾಗಿ ದಿನಾಂಕ 4/10/1956 ಹುಟ್ಟಿರುವ ತಾವು ಭಗವತಿ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಪ್ರಬಂಧಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿರ್ತೀರಿ. ಬಾಲ್ಯದಿಂದಲೇ ಕಲಾಸಕ್ತರಾಗಿ ಸಂಗೀತ, ಯಕ್ಷಗಾನ, ಹರಿಕತೆ, ಹಾಸ್ಯ ಪ್ರಹಸನ ಇತ್ಯಾದಿಯಾಗಿ ಕಾರ್ಯಕ್ರಮ ನಡೆಸುತ್ತಾ ಸಾಂಸ್ಕೃತಿಕ ಕಲಾ ಸಾಧಕರಾಗಿರುವ ತಾವು ದೇಶ ವಿದೇಶಗಳಲ್ಲಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಾ ಅಂತಾರಾಷ್ಟ್ರೀಯ ಮನ್ನಣೆಗೆ ಒಳಗಾಗಿರುವಿರಿ. ಆಕಾಶವಾಣಿ, ದೂರದರ್ಶನ ಕಲಾವಿದರಾಗಿರುವಿರಿ. ರಾಜ್ಯ ಮಟ್ಟದ ಆರ್ಯಭಟ ಪ್ರಶಸ್ತಿ, ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ ಹಲವು ಪ್ರಶಸ್ತಿಗಳು ಹಾಗೂ ಸಮ್ಮಾನಗಳು ತಮ್ಮ ಸಾಧನೆಗೆ ಸಂದಿವೆ. ಶ್ರೀಮತಿ ರೇಷ್ಮಾ ಕಿರಾನ್ ಅವರೊಂದಿಗೆ ವಿವಾಹವಾಗಿ ಸುಪುತ್ರರೀರ್ವರನ್ನು ಪಡೆದು ಭಾಗ್ಯ ಸಂಪನ್ನರಾಗಿರುವಿರಿ. ಪುತ್ರರಾದ ಶ್ರವಣ್ ಕುಮಾರ್ ಹಾಗೂ ಸೃಜನ್ ಕುಮಾರ್ ಇವರು ಕಲೆ ಹಾಗೂ ಸಂಗೀತ ಕ್ಷೇತ್ರದಲ್ಲಿ ಬೆಳೆಯುತ್ತಿರುವ ಪ್ರತಿಭಾ ಸಂಪನ್ನ ರತ್ನಗಳು. ಸಕಲ ದೈವ ದೇವರು ಆಯುರಾರೋಗ್ಯ ಸೌಭಾಗ್ಯವನ್ನು ಕರುಣಿಸಲಿ, ಕಲಾ ಸಾಧನೆ ನಿರಂತರ ಬೆಳಗಲಿ ಎಂದು ಶುಭ ಹಾರೈಸುವ ಡಾಕ್ಟರ್ ದಿನಕರ್ ಎಸ್ ಪಚ್ಚನಾಡಿ ನಿರ್ದೇಶಕರು ಹಾಗೂ ಶ್ರೀ ಲಿಂಗಪ್ಪ ಸೀತಾದೇವ್ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು, ಜ್ಞಾನಾಮೃತ ಮಂಗಳೂರು. ದಿನಾಂಕ 10/9/2020, ಸ್ಥಳ ಮಂಗಳೂರು. ಶ್ರೀ ಕೃಷ್ಣಪ್ಪ ಕಿನ್ಯ ಯಕ್ಷಗಾನ ಕಲಾವಿದರು ಹಾಗೂ ನಿರ್ದೇಶಕರು ಇವರಿಗೆ ನೀಡಿದ ಸಮ್ಮಾನ ಪತ್ರ. ಸನ್ಮಾನ್ಯರೇ, ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕಿನ ತಲಪಾಡಿ ಕಿನ್ಯದ ಮಿತ್ತಾಡ ಮೈಂದ ಪೂಜಾರಿ ಹಾಗೂ
ಸೀದು ಪೂಜಾರ್ತಿಯವರ ಸುಪುತ್ರರಾಗಿ 1/6/1959 ಜನಿಸಿದ ತಾವು ಯಕ್ಷಗಾನ ಕಲಾಸಕ್ತರಾಗಿ ಶ್ರೀ ದುರ್ಗಾಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ರಿಜಿಸ್ಟರ್ ಕಿನ್ಯ ಹಾಗೂ ಕಲಾಗಂಗೋತ್ರಿ ಅಧ್ಯಯನ ಕೇಂದ್ರ ಉಚ್ಚಿಲ ಈ ಎರಡೂ ಸಂಸ್ಥೆಗಳ ಮೂಲಕ ರಂಗಪ್ರವೀಣತೆಯ ಕಲಾವಿದರಾಗಿ ಬೆಳೆದ ಮೇಲೆ ಯಕ್ಷಗಾನ ರಂಗ ನಿರ್ದೇಶಕರಾಗಿ ಮನ್ನಣೆಗೆ ಪಾತ್ರರಾಗಿದ್ದೀರಿ. ಹಲವಾರು ಸಂಘ ಸಂಸ್ಥೆಗಳಿಗೆ, ಶಾಲಾ ಕಾಲೇಜಿನ ಯಕ್ಷಗಾನ ತಂಡಗಳಿಗೆ ಮಾರ್ಗದರ್ಶನ ಮಾಡಿದ ಹಿರಿಮೆ ತಮ್ಮದು. ಸಮಸ್ತ ಹಿರಿಯ ಕಲಾವಿದರ ಗುರುತನದ ಮಾರ್ಗದರ್ಶನ ಹಾಗೂ ಸಮರ್ಥ ಕಲಾವಿದರ ಒಡನಾಟದಿಂದ ಬೆಳೆದ ತಾವು ಯಕ್ಷಗಾನದ ಹಿಮ್ಮೇಳ ವಾದಕರಾಗಿಯೂ ಗೌರವಕ್ಕೆ ಪಾತ್ರರಾಗಿರುವಿರಿ. ಆದರಣೀಯ ಹಲವು ಸಮ್ಮಾನಗಳು ತಮ್ಮ ಸಾಧನೆಗೆ ಸಂದಿವೆ. ಕೃಷಿಕ ಮನೆತನಕ್ಕೆ ಸೇರಿದ ತಾವು ಶ್ರೀಮತಿ ಸುಚರಿತಾ ಅವರೊಂದಿಗೆ ವಿವಾಹವಾಗಿ ದಾಂಪತ್ಯ ಜೀವನದ ಫಲಶ್ರುತಿಯಾಗಿ ಸುಕೃತ ಕುಮಾರ ಹಾಗೂ ಸುಷ್ಮಾ ಕುಮಾರಿಯರನ್ನು ಪಡೆದು ಸಂತೃಪ್ತ ಸಂಸಾರಿಯಾಗಿರುವಿರಿ. ಸಕಲ ದೈವ ದೇವರು ಆಯುರಾರೋಗ್ಯ ಸೌಭಾಗ್ಯವನ್ನು ಕರುಣಿಸಲಿ, ತಮ್ಮ ಯಕ್ಷಗಾನ ಕಲಾ ಸೇವೆ ನಿರಂತರ ಬೆಳಗಲಿ ಎಂದು ಶುಭ ಹಾರೈಸುತ್ತೇವೆ. ಶ್ರೀ ವಿದ್ಯಾಧರ ಶೆಟ್ಟಿ ಹೊಸಕುರಲ್ ಸಮೂಹ ಮಾಧ್ಯಮ ಪ್ರವರ್ತಕರು ಇವರಿಗೆ ನೀಡಿದ ಸಮ್ಮಾನ ಪತ್ರ. ಶ್ರೀ ವಿದ್ಯಾಧರ ಶೆಟ್ಟಿ ಹೊಸಕುರಲ್ ಸಮೂಹ ಮಾಧ್ಯಮ ಪ್ರವರ್ತಕರು ಇವರಿಗೆ ನೀಡಿದ ಸಮ್ಮಾನ ಪತ್ರ. ಸನ್ಮಾನ್ಯರೇ, ಮಂಗಳೂರಿನ ಅತ್ತಾವರದಲ್ಲಿ ಎ ಶೇಷಪ್ಪ ಶೆಟ್ಟಿ ಹಾಗೂ ಸವಿತಾ ಶೆಟ್ಟಿಯವರ ಸುಪುತ್ರರಾಗಿ ದಿನಾಂಕ 9/7/1963 ಹುಟ್ಟಿದ ತಾವು ಬಾಲ್ಯದಿಂದಲೇ ಪ್ರತಿಭಾನ್ವಿತರಾಗಿ ಬೆಳೆದಿರಿ. ಪತ್ರಿಕಾ ಬರಹಗಾರರಾಗಿ, ಭಾಷಣಕಾರರಾಗಿ, ಕಾರ್ಯಕ್ರಮ ನಿರೂಪಕರಾಗಿ, ಸಂಘಟಕರಾಗಿ, ಯಕ್ಷಗಾನ ಅರ್ಥಧಾರಿ, ಪಾತ್ರಧಾರಿಯಾಗಿ ಹೀಗೆ ಬಹುಮುಖವಾಗಿ ಸಾಧನೆ ಮಾಡಿರುವಿರಿ. ಮಂಗಳೂರು ಮಿತ್ರ ಪತ್ರಿಕೆಯ ಮೂಲಕ ಮಾಧ್ಯಮದ ವೃತ್ತಿಯನ್ನು ಆರಂಭಿಸಿದ ಬಳಿಕ ತಾವು ಹೊಸ ಸಂಜೆ ಪತ್ರಿಕೆಯ ಆಡಳಿತ ನಿರ್ದೇಶಕರಾಗಿ ಕಾರ್ಯ ನಿರ್ವಹಿಸಿದಿರಿ. 15 ವರ್ಷಗಳ ಪತ್ರಿಕಾ ಸೇವೆಯ ನಂತರ 2003 ಉಳ್ಳಾಲ ವಿಧಾನಸಭೆಯ ವ್ಯಾಪ್ತಿಯಲ್ಲಿ ಹೊಸಕುರಲ್ ಎಂಬ ತಮ್ಮದೇ ಆದ ಸಂಸ್ಥೆಯನ್ನು ಸ್ಥಾಪಿಸಿ ಅದರ ನಿರ್ದೇಶಕರಾಗಿ ಸಮಾಜಮುಖಿ ಕಾರ್ಯಗಳನ್ನು ನಡೆಸುತ್ತಾ ಬಂದಿರುವಿರಿ. ಸಾಮಾಜಿಕ, ಧಾರ್ಮಿಕ, ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಬೆಳಗಿದ ವಿಶಿಷ್ಟ ಸಾಧನೆ ತಮ್ಮದು. ಶ್ರೀಮತಿ ಸುಜಯಾ ಅವರನ್ನು ವರಿಸಿ ಕುಮಾರಿ ಪಾವನಿ, ಕುಮಾರ ಧನುಷ್ ಹಾಗೂ ಕುಮಾರಿ ಧನೀಕ್ಷಾ ಎಂಬ ಪುತ್ರ ಪುತ್ರಿಯರನ್ನು ಪಡೆದ ಧನ್ಯತಾ ಸಂಸಾರ ತಮ್ಮದು. ಸಕಲ ದೈವ ದೇವರು ತಮಗೆ ಆಯುರಾರೋಗ್ಯ ಸೌಭಾಗ್ಯವನ್ನು ಕರುಣಿಸಲಿ, ತಮ್ಮ ಕಾರ್ಯಸಾಧನೆ ಸುಗಮವಾಗಲಿ ಎಂದು ಶುಭ ಹಾರೈಸುತ್ತೇವೆ. ಸನ್ಮಾನ ಪತ್ರವನ್ನು ವಾಚಿಸಿದ ಶ್ರೀಯುತ ಶಿವಪ್ರಸಾದ್ ಎಡಪದವು ಇವರಿಗೆ ತುಂಬ ಹೃದಯದ ವಂದನೆಗಳು. ಇದೀಗ ವೇದಿಕೆಯಲ್ಲಿ ಅಭ್ಯಾಗತರಿರುವ ಅಧ್ಯಕ್ಷರು ಮತ್ತು ಅತಿಥಿಗಳಲ್ಲಿ 3 ಜನರ ಈ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ.
3 ಜನ ಗಣ್ಯರಿಗೆ ಶಾಲು ಹೊದಿಸಿ ಫಲಪುಷ್ಪವನ್ನಿತ್ತು ಸನ್ಮಾನ ಪತ್ರದ ಜೊತೆಗೆ ಹಾರ ಹಾಕಿ ಇವರನ್ನು ಗೌರವಿಸಲಾಗಿದೆ. 3 ಜನರಿಗೂ ಕೂಡ ಅಭಿನಂದನೆಗಳು. ಇದೀಗ ಸನ್ಮಾನವನ್ನು ಸ್ವೀಕರಿಸಿದ 3 ಜನರ ಪರವಾಗಿ ಶ್ರೀಯುತ ತೋನ್ಸೆ ಪುಷ್ಕಳ್ ಕುಮಾರ್ ಇವರು ಮಾತುಗಳನ್ನು ಆಡುವುದಕ್ಕಿದ್ದಾರೆ. ಎಲ್ರಿಗೂ ನಮಸ್ಕಾರ. ಯಾವುದೇ ಒಂದು ಸಂಸ್ಥೆ ಅದರ ಹೆಸರಿಗೆ ತಕ್ಕಂತೆ ನಡೆಯುವುದು ಬಹಳ ಒಂದು ಕಷ್ಟದಾಯಕವಾದಂಥ ವಿಚಾರ. ಅದೇ ರೀತಿ ನಾವು ಈಗ ಆಲೋಚನೆ ಮಾಡಿದಾಗ ಜ್ಞಾನಾಮೃತ ಈ ಒಂದು ಸಂಸ್ಥೆ ಅದರ ಹೆಸರಿಗೆ ತಕ್ಕಂತೆ ಸಾಹಿತ್ಯಿಕವಾದಂಥ ಸಾಂಸ್ಕೃತಿಕವಾಗಿರತಕ್ಕಂಥ ಎಲ್ಲ ಕೆಲಸಗಳನ್ನು ಕಳೆದ 9 ವರ್ಷಗಳಿಂದ ಮಾಡಿಕೊಂಡು ಬರ್ತಾ ಇರುವುದನ್ನು ನಾವು ಕಂಡಿದ್ದೇವೆ ಮತ್ತು ಭಾಗವಹಿಸಿದ್ದೇವೆ ಕೂಡ. ಇದರ ಅಧ್ಯಕ್ಷರಾಗಿ ನಮ್ಮ ಲಿಂಗಪ್ಪಣ್ಣ ಅಂತ ಹೇಳಿದ್ರೆ ಶ್ರೀ ಲಿಂಗಪ್ಪ ಸೀತಾದೇವ ಅಂತ ಅವರ ಇಡೀ ಹೆಸರು. ಅದರ ಜೊತೆಗೆ ಅವರ ವಿಶೇಷ ಪ್ರೋತ್ಸಾಹದಿಂದ ಸಂಪೂರ್ಣ ಸಾಂಸ್ಕೃತಿಕ ಅದರ ನಿರ್ದೇಶಕರಾಗಿ ಡಾಕ್ಟರ್ ದಿನಕರ ಪಚ್ಚನಾಡಿ ಅವರು ಇದ್ದಾರೆ ಅಂತ ಹೇಳೋದು ಒಂದು ಸಂತೋಷದಾಯಕವಾದಂಥ ವಿಚಾರ. ಅತ್ಯಂತ ಶ್ರಮಜೀವಿಯಾಗಿರತಕ್ಕಂಥ ನಮ್ಮ ದಿನಕರ ಪಚ್ಚನಾಡಿಯವರು ಯಕ್ಷಗಾನದ ಗುರು, ಹಾಗೆ ಯಕ್ಷಗಾನದ ತರಬೇತಿದಾರರು, ಅನೇಕ ಪ್ರಸಂಗಕರ್ತರು, ಅದರ ಜೊತೆಗೆ ಅರ್ಥಧಾರಿಯೂ ಕೂಡ ಆಗಿದ್ದಾರೆ, ವೇಷಧಾರಿಯೂ ಕೂಡ ಆಗಿದ್ದಾರೆ. ಸಾಹಿತ್ಯ ಕೃತಿಗಳಲ್ಲಿ ಅವರು ಎತ್ತಿದ ಕೈ. ಅದೇ ರೀತಿ ನಮ್ಮ ಇತ್ತೀಚೆಗೆ ನಮ್ಮನ್ನೆಲ್ಲ ಅಗಲಿದಂಥ ಹಿರಿಯರು ಶಿಮಂತೂರು ನಾರಾಯಣ ಶೆಟ್ಟಿ ಅವರ ಮಾರ್ಗದರ್ಶನದಲ್ಲಿ ಯಕ್ಷಗಾನ ಛಂದಸ್ಸಿನ ಮೇಲೆ ಅವರು ಡಾಕ್ಟ್ರೇಟ್ ಮಾಡಿದ್ದಾರೆ ನೋಡಿ. ಹಾಗಾಗಿ ಇದೊಂದು ದೊಡ್ಡ ಸಂಗತಿ. ಅಂಥ ಒಂದು ನೆಲೆಯಲ್ಲಿ ಅವರಿಗೆ ಈ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಬಹುಶಃ ಅದು ಕೂಡ ಒಂದು ಪ್ರೇರಣೆ ಆಗಿರ್ಬೋದು. ಯಾಕಂದರೆ ಅವರು ಕಲ್ತದ್ದೇ ಅಂಥ ಕಾವ್ಯಗಳನ್ನು, ಛಂದಸ್ಪೂರ್ಣವಾಗಿರ್ತಕ್ಕಂಥ ವಿಚಾರ ಸಾಹಿತ್ಯಗಳನ್ನು. ಹಾಗಾಗಿ ನಾವು ಪಾಠ ಮಾಡ್ತಾ ಇರುವಾಗ ನಾವು ಲಕ್ಷ್ಮೀಶ, ರನ್ನ, ಪಂಪ, ಕುಮಾರವ್ಯಾಸ, ಕುಮಾರ ವಾಲ್ಮೀಕಿ, ಮುದ್ದಣ ಇದನ್ನೆಲ್ಲ ನಾವು ಕೇಳ್ತಾ ಇದ್ದೇವೆ. ಒಂದೊಂದು ಪುಟದಲ್ಲಿ ಎಲ್ಲಿ ಒಂದೊಂದು ಕ್ಲಾಸ್ನಲ್ಲಿ ಓದ್ತಾ ಇದ್ದೆವು. ಅದೊಂದು ಕವನಗಳು ಬಿಟ್ಟರೆ ನಾವು ಬಿಳಿದದ್ದೆಲ್ಲ ಬಾಕಿ ಅವರಿಲ್ಲ. ಯಕ್ಷಗಾನದವರು ಮತ್ತು ಹರಿಕಥೆಯವರು ಸ್ವಲ್ಪ ನೋಡ್ಯಾರಷ್ಟೇ ವಿನಃ ಬೇರೆ ಯಾರಿಗೂ ಗೊತ್ತಿಲ್ಲ ಅದು. ಹಾಗಾಗಿ ಮುಂದಿನ ಪೀಳಿಗೆಗೆ ಇಂಥ ಮಹಾನ್ ಕವಿಗಳ ಶ್ರೇಷ್ಠವಾಗಿರ್ತಕ್ಕಂಥ ಕಾವ್ಯಗಳು ಇನ್ನೂ ಕೂಡ ಬದುಕುಳಿಯಬೇಕು, ಅದು ತಿಳಿಬೇಕೆಂಬ ದೃಷ್ಟಿಯಲ್ಲಿ ಬಹಳ ಅದ್ಧೂರಿಯ ಇದೊಂದು ನಿಜವಾಗಿ ನೋಡಿದರೆ ಯಾವ ಸಾಹಿತ್ಯ ಸಂಘಟನೆಗಳು ಕೂಡ ಮಾಡದಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಈ ಕೊರೋನಾ ಸಂದರ್ಭದಲ್ಲಿ ಅವರು ಎತ್ತಿದ್ದಾರೆ. ಅದು ರಂಗದಲ್ಲಿ ಆಗಬೇಕಾದಂಥ ಕಾರ್ಯಕ್ರಮ ಇವತ್ತು ಯೂಟ್ಯೂಬ್ ಲೈವ್ನಲ್ಲಿ ನಡೀತಾ ಇದೆ. ಇದು ಇನ್ನಷ್ಟು ವೀಕ್ಷಕರನ್ನು ಮುಟ್ಟಬೇಕು ಎಂಬ ದೃಷ್ಟಿಯಲ್ಲಿ ಇದು ಒಂದು ಲೆಕ್ಕದಲ್ಲಿ ಒಳ್ಳೆಯದಾಯಿತು. ಇಲ್ಲವಾದರೆ ಇದು ಒಂದು 500 1,000 ಪ್ರೇಕ್ಷಕರನ್ನು ಮುಟ್ಟುವಂಥ ಒಂದು ಕಾರ್ಯಕ್ರಮವೂ ಕೂಡ ಹೌದಾದ್ದು. ಯಾಕಂದರೆ ಇವತ್ತು ಅನೇಕ ರೀತಿಯಲ್ಲಿ ನಮ್ಮ ಹಿಂದ್ಗಡೆ ಕುಳಿತಂಥ ಎಲ್ಲ ನಮ್ಮ ಇವತ್ತಿನ ಗಣ್ಯ ಅತಿಥಿಗಳು ಇಂಥ ಕಾರ್ಯಕ್ರಮಗಳನ್ನು ಬಹಳಷ್ಟು ಸಂಘಟಿಸಿದ್ದಾರೆ. ಸನ್ಮಾನ ಮಾಡಿದವರೇ, ಪ್ರಶಸ್ತಿಗಳನ್ನು ಕೊಟ್ಟವರು ನಮ್ಮ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ಶ್ರೀಯುತ ರವೀಂದ್ರ ಶೆಟ್ಟಿ ಇರ್ಬೋದು, ಹಾಗೆ ಶ್ರೀಧರ್ ಪುಳಿಂಚ ಅವರಿರ್ಬೋದು, ನಮ್ಮ ಕದ್ರಿ ಶರತ್ ಅವರಿರ್ಬೋದು, ಹಾಗೆ ನಮ್ಮ ಶ್ರೀಕಾಂತ್ ಅವರು ಇರ್ಬೋದು. ಇವರೆಲ್ಲ ಒಂದು ಸಂಘಟನೆಯಲ್ಲಿ ದುಡಿದವರು, ಸಂಘಟನೆಯ ಪದಾಧಿಕಾರ ಮತ್ತು ಮುಖ್ಯಸ್ಥರಾಗಿ ಎಲ್ಲ ಬೆಳೆದವರಾದ್ದರಿಂದ ಅವರು ಅನೇಕ ಇಂಥ ಕಾರ್ಯಕ್ರಮಗಳನ್ನು ನಡೆಸಿದ್ದಾರೆ, ಸಂಘಟಿಸಿದ್ದಾರೆ ಮತ್ತು ಪ್ರಶಸ್ತಿ ಪುರಸ್ಕಾರಗಳನ್ನು, ಸನ್ಮಾನಗಳನ್ನು ಬಹಳಷ್ಟು ಮಾಡಿದವರೇ. ಅದೇ ರೀತಿ ಇವತ್ತು ಈ ಸನ್ಮಾನವನ್ನು ಪ್ರತಿ ವರ್ಷವೂ ಕೂಡ ಈ ನಮ್ಮ ಜ್ಞಾನಾಮೃತ ಕೂಡ ಒಂದು 3 ರಂಗದವರನ್ನು ಹೆಕ್ಕಿ ಸನ್ಮಾನ ಮಾಡ್ತಾ ಬಂದಿದೆ. ಹಾಗಾಗಿ ಆ ಮಾದರಿಯನ್ನು ಬೇರೆ ಸಂಘದಿಂದ ನೋಡಿ ಅವರು ಮಾಡ್ತಾ ಇದ್ದಾರೆ. ಜೊತೆಗೆ ಇವತ್ತು ಎತ್ತಿಕೊಂಡಂಥ ಒಂದು ಕಾರ್ಯಕ್ರಮ ಮಾತ್ರ ಅತ್ಯಂತ ವಿಶಿಷ್ಟವಾದ್ದು. ಇದು ಬಹಳ ಮೇರು ಒಂದು ಯೂನಿವರ್ಸಿಟಿ ಮಾಡಬೇಕಾದಂಥ ಕೆಲಸವನ್ನು ಜ್ಞಾನಾಮೃತ ಮಾಡ್ತಾ ಇದೆ. ಅದರ ಜೊತೆಗೆ ನಮ್ಮ 3ರನ್ನು ಕೂಡ ಸನ್ಮಾನಿಸಿ ಈ ಒಂದು ಒಳ್ಳೆಯ ಗೌರವವನ್ನು ನೀಡಿದ್ದಾರೆ. ಆ ನೆಲೆಯಲ್ಲಿ ನಾನು ಜ್ಞಾನಾಮೃತ ಸಂಸ್ಥೆಗೆ, ಡಾಕ್ಟರ್ ದಿನಕರ ಪಚ್ಚನಾಡಿ ಅವರಿಗೆ ಮತ್ತು ಅದರಲ್ಲಿ ದುಡಿದಂಥ ಎಲ್ಲವರಿಗೂ ಕೂಡ ನಾನು ವಿದ್ಯಾಧರ ಶೆಟ್ಟಿ ಹಾಗೆ ಕೃಷ್ಣಪ್ಪ ಕಿನ್ಯ ಅವರ ಎಲ್ಲರ ಈ 3 ಸನ್ಮಾನಿತರ ಪರವಾಗಿ ಹೃತ್ಪೂರ್ವಕವಾದಂಥ ಕೃತಜ್ಞತೆಗಳನ್ನು ನಾನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇನ್ನು ಮುಂದೆ ಕೂಡ ಜ್ಞಾನಾಮೃತ ಇಂತಹ ಸಾಂಸ್ಕೃತಿಕ ಮತ್ತು ಸಾಹಿತ್ಯಿಕ ವಿಚಾರಗಳಲ್ಲಿ ಮುಂದುವರಿಯಲಿ. ಇದಕ್ಕೆ ಸರ್ವ ರೀತಿಯ ಸಹಕಾರ ಎಲ್ಲ ವೀಕ್ಷಕರು, ಪ್ರೇಕ್ಷಕರು ಕೊಡಬೇಕು, ನೀಡಬೇಕು. ಅದೇ ರೀತಿಯಲ್ಲಿ ಅನೇಕ ಪೋಷಕರು ಕೂಡ ಇದನ್ನು ಪೋಷಿಸಬೇಕು ಅಂತ ವಿನಂತಿ ಮಾಡಿಕೊಳ್ಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ವಂದನೆಗಳು ಶ್ರೀಯುತ ತೋನ್ಸೆ ಪುಷ್ಕಳ್ ಕುಮಾರ್ ಇವರಿಗೆ. ಇದೀಗ ಅತಿಥಿಗಳ ಮಾತು. ಮೊದಲಿಗೆ ಶ್ರೀಯುತ ಶ್ರೀಕಾಂತ್ ಶೆಟ್ಟಿ ಬಾಳ ಇವರು
ನಮ್ಮ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿ 2 ಮಾತುಗಳನ್ನು ಆಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಜ್ಞಾನಾಮೃತ ಈ ಹೆಸರಿಗೆ ಮಾರು ಹೋದವನು ನಾನು. ಲಿಂಗಪ್ಪಣ್ಣನವರು ಈ ಜ್ಞಾನಾಮೃತದ ಬಗ್ಗೆ ನನ್ನಲ್ಲಿ ಮಾತನಾಡಿದಾಗ ನನ್ನ ಮನಸ್ಸಲ್ಲಿ ಒಂದಷ್ಟು ಯೋಚನೆ, ಚಿಂತನೆ, ಜಿಜ್ಞಾಸೆ ಹುಟ್ಟದಿರಲಿಲ್ಲ. ಈ ಜ್ಞಾನ ಅಂದರೆ ಈ ಅರಿವಿನ ಬೆಳಕೇ ಒಂದು ಜ್ಞಾನ. ಈ ಬೆಳಕಿಲ್ಲದಿದ್ದರೆ ಜೀವನದಲ್ಲಿ ಅಂಧಕಾರ ಬರ್ತದೆ ಅಂತ ತಿಳಿದವರು ಹೇಳ್ತಾರೆ. ಹಾಗೆ ಈ ಒಂದು ಅರಿವಿನ ಅಮೃತವನ್ನು ನಿರಂತರವಾಗಿ ಕೊಡುವಂಥ ಕಾರ್ಯಕ್ರಮವನ್ನು ಬಹುಶಃ ನಮ್ಮ ಈ ಜ್ಞಾನಾಮೃತ ಸಂಸ್ಥೆ ಕಳೆದ 10 ವರ್ಷಗಳಿಂದ ಮಾಡ್ತಾ ಬರ್ತದೆ ಅಂತ ನನಗೆ ತುಂಬ ಸಂತೋಷ ಆಯಿತು. ಇವತ್ತು 10 ದಿನಗಳ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಪೂರೈಸಿ ಇವತ್ತು ಸಮಾರೋಪದ ಈ ವೇದಿಕೆಯಲ್ಲಿದ್ದೇವೆ. ಈ ವೇದಿಕೆಯಲ್ಲಿ ಅಧ್ಯಕ್ಷರಾಗಿ ಅಧ್ಯಕ್ಷೀಯ ಪೀಠವನ್ನು ಏರಿದಂತಹ ಸನ್ಮಿತ್ರರಾದಂಥ ರವೀಂದ್ರಣ್ಣ ಅಂತ ನಾನು ಕರೆಯೋದವರನ್ನು, ರವೀಂದ್ರ ಶೆಟ್ಟಿ ಉಳಿದೊಟ್ಟವರೇ, ಹಾಗೂ ನನ್ನ ಇನ್ನೊಬ್ಬರ ಮಿತ್ರ ಈ ಸಂಸ್ಥೆಯ ಅಧ್ಯಕ್ಷರು ಶ್ರೀ ಲಿಂಗಪ್ಪಣ್ಣನವರೇ, ಹಾಗೂ ಇವತ್ತಿನ ಕಾರ್ಯಕ್ರಮದಲ್ಲಿ ಅಭ್ಯಾಗತರಾಗಿರುವಂತಹ ಶ್ರೀಧರ ಶೆಟ್ಟಿ ಪುಳಿಂಚ ಪ್ರತಿಷ್ಠಾನದ ಅಧ್ಯಕ್ಷರವರು, ಮತ್ತೋರ್ವ ಅತಿಥಿ ಶ್ರೀ ಶರತ್ ಕುಮಾರ್ ಕದ್ರಿ ಅವರೇ, ಹಾಗೂ ಇವತ್ತು ಸನ್ಮಾನವನ್ನು ಸ್ವೀಕರಿಸಿದಂತಹ ಶ್ರೀ ಪುಷ್ಕಳ್ ಕುಮಾರ್ ತೋನ್ಸೆ ಅವರೇ, ಶ್ರೀ ಕೃಷ್ಣಪ್ಪ ಕಿನ್ಯಾ ಅವರೇ, ಹಾಗೂ ಈ ಹೊಸಕುರಲ್ನ ಹಾಗೂ ಬಹುಶಃ ಈ ಕಾರ್ಯಕ್ರಮವನ್ನು ಜಂಟಿಯಾಗಿ ಅವರು ಆಯೋಜಿಸುವಲ್ಲಿ ಸಹಕಾರ ನೀಡುತ್ತಿರುವಂತಹ ವಿದ್ಯಾಧರ್ ಶೆಟ್ರೆ. ನನ್ನನ್ನು ಈ ಕಾರ್ಯಕ್ರಮದ ಬಗ್ಗೆ ಈ ಒಂದು ಸಂಸ್ಥೆಯ ಹೆಸರು ಕೇಳಿದಾಗ ನನಗೆ ಎಷ್ಟು ಸಂತೋಷ ಆಯಿತು, ಹಾಗೆ ನನ್ನನ್ನು ಲಿಂಗಪ್ಪಣ್ಣನವರು ಈ ಕಾರ್ಯಕ್ರಮಕ್ಕೆ ನೀವು ಅತಿಥಿಯಾಗಿ ಬರಬೇಕು ಅಂತ ಆಹ್ವಾನಿಸಿದಾಗ ಆ ಒಂದು ಮನಸ್ಸಲ್ಲಿ ಒಂದು ಸಣ್ಣ ಮಟ್ಟಿನ ಒಂದು ನಡುಕ ಹುಟ್ಟಿತ್ತು. ಯಾಕಂತ ಹೇಳಿದ್ರೆ ಇಲ್ಲೆಲ್ಲ ಈ ಸಾಹಿತ್ಯಿಕ ಲೋಕದಲ್ಲಿ, ಕಲೆಯ ಜಗತ್ತಿನಲ್ಲಿ ದೊಡ್ಡ ಹೆಸರನ್ನು ಮಾಡಿದಂಥ ಒಂದು ಸಾಹಿತಿಗಳ ಮಧ್ಯೆ ನನಗೆ ಅದು ಯಾವ ರೀತಿ ನೀವು ಒಂದು ಅವಕಾಶವನ್ನು ಸೃಷ್ಟಿಸ್ತೀರಿ ಅಂತ ನಾನು ಲಿಂಗಪ್ಪಣ್ಣನವರಲ್ಲಿ ಕೇಳಿದಾಗ ಲಿಂಗಪ್ಪಣ್ಣ ಹೇಳಿದರು, ಶ್ರೀಕಾಂತಣ್ಣ, ನಿಮಗೆ ನಿಮ್ಮ ಸಾಮರ್ಥ್ಯದ ಅರಿವು ನಿಮಗಿಲ್ಲ, ನೀವು ಬನ್ನಿ, ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲೇಬೇಕು ಅಂತ ಹೇಳಿದಾಗ ನಾನು ಒಪ್ಪಿಕೊಂಡು ಬಂದೆ. ಅವರು ನನಗೆ ಆ ಹುರಿದುಂಬಿಸೋ ರೀತಿ ನೋಡಿದರೆ, ಎಳವೆಯಲ್ಲಿ ನನ್ನ ಚಿಕ್ಕ ಪ್ರಾಯದಲ್ಲಿ ಸ್ಕೂಲಿನ ವಿದ್ಯಾರ್ಥಿಯಾಗಿದ್ದಾಗ ನನಗೂ ಸ್ವಲ್ಪ ಈ ಯಕ್ಷಗಾನದ ರುಚಿ ಇತ್ತು. ಆವಾಗ ನಾನು ಒಂದು ಸಣ್ಣ ಮಟ್ಟಿನ ತರಬೇತಿಯನ್ನು ಸಹ ನಾನು ಪಡ್ಕೊಂಡಿದ್ದೇನೆ. ಒಂದು 3-4 ಕಡೆ ಯಕ್ಷಗಾನದ ಕಾರ್ಯಕ್ರಮದಲ್ಲಿ ಸಹ ನಾನು ಭಾಗವಹಿಸಿದ್ದೆ ವಿದ್ಯಾರ್ಥಿ ಜೀವನದಲ್ಲಿ. ಹಾಗೆ ಆ ಸಮಯದಲ್ಲಿ ಸುಮಾರು ಒಂದು 40 ವರ್ಷದ ಹಿಂದೆ ಕಟೀಲು ಮೇಳದಲ್ಲಿ ನಡೆದಂಥ ಒಂದು ಪ್ರಸಂಗ ನನಗೆ ನೆನಪಿಗೆ ಬಂತು. ಅದು ಲಂಕಾದಹನ. ಅಲ್ಲಿ ಹನುಮಂತನಿಗೆ ಅವನ ಶಕ್ತಿಯ ಅದು ಮರೆವಾಗಿರ್ತದೆ ಅವನಿಗೆ. ಆಗ ಅವನಿಗೆ ಶಕ್ತಿಯನ್ನು ನೆನಪು ಹುಟ್ಟಿಸಿ ಮತ್ತೆ ಲಂಕೆಗೆ ಅವನನ್ನು ಕಳಿಸುವಂಥ ಒಂದು ಪ್ರಸಂಗದಲ್ಲಿ 3 ನಾರಾಯಣರು ನಾನು ನೋಡಿದ ಪ್ರಸಂಗದಲ್ಲಿ ವೇದಿಕೆಯಲ್ಲಿದ್ದರು. ಅವರಲ್ಲಿ ಭಾಗವತರಾಗಿ ಬಲಿಪ ನಾರಾಯಣ ಭಾಗವತರು, ಮತ್ತು ಜಾಂಬವಂತರಾಗಿ ನಾರಾಯಣ ಹಾಸ್ಯಗಾರರು, ಮತ್ತು ಹನುಮಂತನಾಗಿ ಪೆರುವಾಯಿ ನಾರಾಯಣ ಶೆಟ್ರು. ಒಂದು ಅದ್ಭುತವಾಗಿ ಮೂಡಿಬಂದಂಥ ಒಂದು ಪ್ರಸಂಗ. ಹಾಗೆ ಈ ಒಂದು ಹೋಲಿಕೆಯನ್ನು ಮಾಡುವಾಗ ಬಹುಶಃ ಇನ್ಯಾರಾದರೂ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಕರೆದಿದ್ದರೆ ಹನುಮಂತನಾಗಿ ನನ್ನನ್ನು ಸಹ ಇವರು ಮಂಗ ಮಾಡ್ತಿದ್ದಾರೆ ಅಂತ ನಾನು ತಿಳ್ಕೊಳ್ಬೋದಿತ್ತು ಏನೋ. ಆದರೆ ಲಿಂಗಪ್ಪಣ್ಣನವರನ್ನು ನಾನು ತುಂಬ ಹತ್ತಿರದಿಂದ ನೋಡಿದವನು. ಅವರ ಒಂದು ಪ್ರಾಮಾಣಿಕತೆ, ಪಾರದರ್ಶಕತೆ ಹಾಗೂ ಅವರ ಏನು ಹೇಳ್ತಾರೆ ಅದಕ್ಕೆ ಒಂದು ನಿಷ್ಠುರವಾದವನ್ನು ನಾನು ನೋಡಿದವನು. ಆದ್ದರಿಂದ ಇದರಲ್ಲಿ ಏನು ಕಳು ಇಲ್ಲ ಅಂತ ತಿಳ್ಕೊಂಡು ನಾನು ಈ ಕಾರ್ಯಕ್ರಮಕ್ಕೆ ಇವತ್ತು ಬಂದಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ಬರುವಾಗ ನನಗೆ ಇನ್ನೊಂದು ಸ್ವಲ್ಪ ಧೈರ್ಯ ಕೊಟ್ಟಂಥ ವಿಷಯ ಏನಂತ ಹೇಳಿದ್ರೆ, ಈ ಒಂದು ಸೇನೆಯ ಸೈನಿಕನಿಗೆ ಸ್ವಲ್ಪ ಧೈರ್ಯ ತುಂಬಲಿಕ್ಕೆ ಇಲ್ಲಿ 2 ರೋಟರಿ ಸೈನಿಕರಿದ್ದಾರೆ. ಅದರಲ್ಲಿ ಒಬ್ಬರು ನಮ್ಮ ಅಧ್ಯಕ್ಷರಾದಂಥ ಲಿಂಗಪ್ಪಣ್ಣನವರು, ಇನ್ನೊಬ್ಬರು ನನ್ನ ಮಿತ್ರರಾದಂಥ ರವೀಂದ್ರ ಶೆಟ್ರು. ರವೀಂದ್ರ ಶೆಟ್ರನ ಬಗ್ಗೆ ಒಂದು ಮಾತು ನಾನು ಇಲ್ಲಿ ಹೇಳಲೇಬೇಕು. ವಿದ್ಯಾರತ್ನದ ಒಂದು ಸಂಸ್ಥೆಯಲ್ಲಿ ಪ್ರತಿ ವರ್ಷ ಒಂದು ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಳ್ತಾರೆ. ದೇಶದಾದ್ಯಂತ ಹೆಚ್ಚಿನ ಕಡೆ ಒಂದು ಹಬ್ಬವನ್ನಾಗಿ ಆಚರಿಸುವಂಥ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ಅದು ಸೈನ್ಯಕ್ಕೆ ಸಂಬಂಧಪಟ್ಟದ್ದು. ನಾನು ಸೈನಿಕನಾಗಿದ್ದ ನೆಲೆಯಲ್ಲಿ ನಾನು ಇದನ್ನು ಹೇಳ್ತಾ ಇದ್ದೇನೆ. 1971 ಯುದ್ಧದಲ್ಲಿ ನಾವು ಪಡೆದಂಥ ಒಂದು ವಿಜಯ, ಅದು ಒಂದು ನಿರ್ಣಾಯಕ ವಿಜಯ. ಬಹುಶಃ ಕಳೆದ ಒಂದು ಶತಮಾನದಲ್ಲೇ ಇಂಥ ಒಂದು ದೊಡ್ಡ ವಿಜಯವನ್ನು ಯಾವುದೇ ಒಂದು ದೇಶ ಕಂಡಿರಲಿಕ್ಕಿಲ್ಲ. ಆದರೆ ಶಾಲೆಗಳಲ್ಲಿ ಇದನ್ನು ಹಬ್ಬವನ್ನಾಗಿ ಆಚರಿಸುವುದು ಕೆಲವು ಸಂಸ್ಥೆಗಳು. ಅದರಲ್ಲಿ ಒಂದು ನಮ್ಮ ರವೀಂದ್ರಣ್ಣನವರ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ.
ಅಲ್ಲಿ ನಾನು ಸನ್ಮಾನವನ್ನು ಸಹ ಸ್ವೀಕರಿಸಿದೆ. ಒಂದು 3 ವರ್ಷ ಹಿಂದೆ ಅವರ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೆ. ಅದಕ್ಕೆ ನಾನು ಅವರನ್ನು ಅಭಿನಂದಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಮತ್ತು ನಿನ್ನೆ ದಿವಸ ನಾನು ಲಿಂಗಪ್ಪಣ್ಣನವರ ಜೊತೆ ಒಂದು ವನ ಮಹೋತ್ಸವದ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ವಿ. ಹಾಗೆ ಅನೌಪಚಾರಿಕವಾಗಿ ಮಾತನಾಡುವಾಗ ಅವರೊಂದು ಮಾತು ಹೇಳಿದರು, ನಾವು ಎಲ್ಲ ಕಾರ್ಯಕ್ರಮಗಳನ್ನು ನೋಡ್ತೇವೆ, ಆದರೆ ಆ ಕಾರ್ಯಕ್ರಮದ ಕರ್ತೃ ಯಾರು, ಆ ಕಾರ್ಯಕ್ರಮದ ಒಂದು ಪ್ರಸಂಗವನ್ನು ಬರೆದವರು ಯಾರು, ಇದರ ಬಗ್ಗೆ ಯಾರೂ ಮಾತನಾಡುವುದಿಲ್ಲ. ಈಗಲೇ ನಮ್ಮ ತೋನ್ಸಿಯವರು ಹೇಳಿದರು, ನಮ್ಮ ಪ್ರಸ್ತಾವನೆ ಮಾಡಿದವರು ಹೇಳಿದರು, ನಮ್ಮ ಪಚನಾಡಿಯವರು ಹೇಳಿದರು, ಅವರನ್ನು ಗುರುತಿಸುವಂಥ ಕಾರ್ಯ ಎಲ್ಲಿ ಸಹ ಆಗ್ತಾ ಇಲ್ಲ. ಹಾಗೆ ರನ್ನ ಪಂಪ ರಾಘವಾಂಕ ಇರಲಿ ಅಲ್ಲ, ನಮ್ಮವರೇ ಆದಂಥ ಮಂದಾವರ ಕೇಶವರ ಭಟ್ರ ಇವರನ್ನೆಲ್ಲ ಅವರಿಗೆ ಅವರ ಹೆಸರನ್ನು ಹೇಳಿ ಈ ಕಾರ್ಯಕ್ರಮ ಇಲ್ಲಿ ನಡೀತಿರೋದು ತುಂಬ ಸಂತೋಷದ ವಿಷಯ. ಇದಕ್ಕೊಂದು ಉತ್ತಮ ಉದಾಹರಣೆ ಅಂತ ಹೇಳಿದರೆ, ಈ ಪ್ರದೇಶದಲ್ಲಿ ಯಕ್ಷಗಾನದ ಹವ್ಯಾಸ ಇರುವವರು, ಕಟೀಲ್ ಕ್ಷೇತ್ರ ಮಾತ್ಮೆ ನೋಡೋದವರು ಯಾರೂ ಇರಲಿಕ್ಕಿಲ್ಲ. ಆದರೆ ನನ್ನ ಅಂದಾಜಿನ ಪ್ರಕಾರ ಒಂದು 5% ಜನರಿಗಿಂತ ಹೆಚ್ಚು ಆ ಪ್ರಸಂಗವನ್ನು ಬರೆದವರು ಯಾರು, ಅದು ನಮ್ಮವರಾದಂಥ ಅದು ಸಣ್ಣ ಪ್ರಾಯದಲ್ಲಿ ಅವರು ಬರೆದಿದ್ದಾರೆ. ನಾರಾಯಣ್ ಶೆಟ್ರು, ನಮ್ಮ ಡಾಕ್ಟರ್ ನಾರಾಯಣ್ ಶೆಟ್ರು ಈ ಪ್ರಸಂಗವನ್ನು ಬರೆದಿದ್ದಾರೆ ಅನ್ನುವ ಸತ್ಯ ತುಂಬ ಜನರಿಗೆ ಗೊತ್ತಿರಲಿಕ್ಕಿಲ್ಲ. ಇದನ್ನೆಲ್ಲ ತಿಳಿಸುವಂಥ ಕಾರ್ಯಕ್ರಮ, ಅವರನ್ನು ಗೌರವಿಸುವಂಥ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ನಡೆದಿದೆ. ಅದಕ್ಕೆ ನಾನು ಈ ನಮ್ಮ ಸಂಘದ ಅಧ್ಯಕ್ಷರಿಗೆ ಹಾಗೂ ಎಲ್ಲ ನಮ್ಮ ಈ ಜ್ಞಾನಾಮೃತ ಸಂಸ್ಥೆಯ ಎಲ್ಲ ಸದಸ್ಯರಿಗೆ ನಾನು ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮತ್ತು ನಾನೊಬ್ಬ ಸೈನಿಕನಾಗಿ ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನೋಡುವಾಗ ನಾನು ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಭಾವಿಸಿದ್ರು ಈ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯತೆಯ ಏನಾದರೂ ಒಂದು ಭಾವ ಬರ್ತದಾ ಅಂತ ನಾನು ಸ್ವಲ್ಪ ಗಮನಿಸ್ತೇನೆ. ಅದು ನಮಗೊಂದು ಚಟ, ನಮ್ಮ ಸೈನಿಕರಿಗೆ ನಮಗೊಂದು ಚಟ ಅದು. ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೂ ಈ ರಾಷ್ಟ್ರೀಯತೆಗೂ ಏನು ಸಂಬಂಧ ಅಂತ ನಾವು ಕೇಳ್ಬೋದು. ಒಂದು ದೇಶಭಕ್ತಿ ಅಂತ ಹೇಳಿದರೆ ಅದಕ್ಕೊಂದು 2-3 ಆಯಾಮಗಳನ್ನು ನಾವು ಗುರುತಿಸಬಹುದು. ಪ್ರಥಮವಾಗಿ ನಮ್ಮ ಗಡಿ ರಕ್ಷಣೆ, ಅದನ್ನು ನಮ್ಮ ಸೈನಿಕರು ಸಕ್ಷಮವಾಗಿ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಯಾವುದೇ ಆತಂಕ ಬೇಡ, ಯಾರಿಗೂ ಬೇಡ. ಮೊನ್ನೆ ನಮ್ಮ ನರವಣೆಯವರು ಸಹ, ಆರ್ಮಿ ಚೀಫ್ ಅವರು ಸಹ ಹೇಳಿದರು, ಯು ಕ್ಯಾನ್ ಕೌಂಟ್ ಆನ್ ಅಸ್, ನಮ್ಮ ಮೇಲೆ ನೀವು ಭರವಸೆ ಇಡಿ ಅಂತ ಅವರು ಹೇಳಿದರು. ಸೈನಿಕರ ಮೇಲೆ ನೀವು ಭರವಸೆ ಇಡಿ, ಅವರು ಖಂಡಿತವಾಗಿ ಸಕ್ಷಮವಾಗಿ ಅದನ್ನು ನಿಭಾಯಿಸ್ತಾರೆ. ಎರಡನೇದು ರಾಷ್ಟ್ರ ನಿರ್ಮಾಣದ ಕೆಲಸ. ರಾಷ್ಟ್ರ ನಿರ್ಮಾಣ ಅಂದ ತಕ್ಷಣ ಒಂದು ದೊಡ್ಡ ಶಬ್ದ, ನಮಗೆಲ್ಲರಿಗೂ ಭಯ ಆಗ್ತದೆ. ಆದರೆ ಸಣ್ಣ ಸಣ್ಣ ಕೆಲಸ ಮಾಡಿ ನಾವು ಈ ಒಂದು ರಾಷ್ಟ್ರ ನಿರ್ಮಾಣದಲ್ಲಿ ನಾವು ಕೈ ಜೋಡಿಸ್ಬೋದು. ಸ್ವಚ್ಛತೆಯನ್ನು ಕಾಪಾಡುವುದು, ಪರಿಸರವನ್ನು ಉಳಿಸುವುದು, ನಮ್ಮ ಜಲಮೂಲಗಳನ್ನು ಉಳಿಸುವುದು, ಇಂಥ ಕೆಲಸಗಳನ್ನು ಮಾಡಿ ನಾವು ರಾಷ್ಟ್ರದ ಬಗ್ಗೆ ನಮ್ಮ ಒಂದು ರಾಷ್ಟ್ರಭಕ್ತಿಯನ್ನು ನಾವು ತೋರಿಸ್ಬೋದು. ರಾಷ್ಟ್ರ ನಿರ್ಮಾಣಕ್ಕೆ ನಾವು ಕೈ ಜೋಡಿಸ್ಬೋದು. ಈ ಸಂಸ್ಕೃತಿ ಯಾಕೆ ಪ್ರಮುಖ ಅಂತ ನಾನು ಹೇಳ್ತೇನೆಂದರೆ, ಚೀನಿಯರ ಒಂದು ಮಾತಿದೆ, ಯಾವುದೇ ಒಂದು ರಾಷ್ಟ್ರವನ್ನು ನಾಶ ಮಾಡಬೇಕು ಅಂತಿದ್ರೆ ಪ್ರಪ್ರಥಮವಾಗಿ ಆ ನಾಡಿನ ಯುವಕರ ಸಂಸ್ಕೃತಿಯನ್ನು ಹಾಳುಗೆಡಹಿ ಅಂತ. ನಮಗೆ ಯಾವುದೇ ಸಂಸ್ಕೃತಿ ಇಲ್ಲ, ನಮಗೆ ಯಾವುದೇ ಹಿನ್ನೆಲೆ ಇಲ್ಲ, ನಮ್ಮಲ್ಲಿ ಯಾವುದೇ ಮೌಲ್ಯಗಳಿಲ್ಲ ಎನ್ನುವ ಆ ಒಂದು ವಿಚಾರವನ್ನು ಈ ಯುವಕರ ತಲೆಗೆ ಒಮ್ಮೆ ತುಂಬಿಸಿದರೆ ಮತ್ತೆ ಆ ದೇಶವನ್ನು ಒಂದು ನಾಶ ಮಾಡಲಿಕ್ಕೆ ನಿಮಗೆ ಸೈನ್ಯ ಬೇಕಾಗಿಲ್ಲ. ಈ ಒಂದು ಕೀಳರಿಮೆ ಜನರಲ್ಲಿ ತುಂಬಿದರೆ ಸಾಕು. ಆದ್ದರಿಂದ ನಮ್ಮ ಜನರಲ್ಲಿ, ನಮ್ಮ ಜನತೆಯಲ್ಲಿ, ನಮ್ಮ ಯುವಕರಲ್ಲಿ ಈ ಸಂಸ್ಕೃತಿಯ ಅರಿವನ್ನು ಮೂಡಿಸುವ, ಆ ಅರಿವಿನ ಅಮೃತವನ್ನು ಉಣಬಡಿಸುವಂಥ ಒಂದು ಕೆಲಸವನ್ನು ಈ ಜ್ಞಾನಾಮೃತ ಸಂಸ್ಥೆ ನಿರಂತರವಾಗಿ ಮಾಡ್ತಾ ಬರ್ತಾ ಇದೆ. ಅದಕ್ಕೆ ನಾನು ನಿಮಗೆಲ್ಲರಿಗೂ ಅಭಿನಂದನೆಗಳನ್ನು ಹೇಳ್ತಾ, ನನ್ನಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ದೊಡ್ಡ ಅರ್ಹತೆ ಇಲ್ಲದಿದ್ದರೂ ನಮಗೊಂದು ಅವಕಾಶವನ್ನು ಕೊಟ್ಟು ನನ್ನನ್ನು ಇಲ್ಲಿ ಕರೆಸಿ ನಿಮಗೊಂದು ಗೌರವವನ್ನು ಕೊಟ್ಟಿದ್ದೀರಿ. ಅದಕ್ಕೆ ನಿಮಗೆಲ್ಲರಿಗೂ ಹಾಗೂ ಪ್ರಮುಖವಾಗಿ ನಮ್ಮ ಅಧ್ಯಕ್ಷರಾದಂಥ ಲಿಂಗಪ್ಪಣ್ಣನವರಿಗೆ ಹಾಗೂ ನಮ್ಮ ಡಾಕ್ಟರ್ ದಿನಕರ ಪಚ್ಚನಾಡಿ ಅವರಿಗೆ, ಇವರೆಲ್ಲರಿಗೂ ನಾನು ನನ್ನ ಧನ್ಯವಾದಗಳನ್ನು ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಜೈ ಹಿಂದ್. ವಂದನೆಗಳು ಸರ್ ನಿಮ್ಮ ನಲ್ನುಡಿಗೆ. ಇನ್ನು ಮುಂದಕ್ಕೆ ಶ್ರೀಯುತ ಶ್ರೀಧರ್ ಶೆಟ್ಟಿ ಪುಳಿಂಚ ಇವರಿಂದ ಅತಿಥಿಗಳ ನೆಲೆಯಲ್ಲಿ 2 ಮಾತು. ಜ್ಞಾನಾಮೃತ ಮಂಗಳೂರು ಇದರ ವತಿಯಿಂದ ಈ ದಶಮಾನದ ಶುಭ ಸಂದರ್ಭದಲ್ಲಿ ಹೊಸಕುರಲ್ ಇದರ ಸಹಭಾಗಿತ್ವದಲ್ಲಿ ಈ ದಿನ ಏನು ಸಮಾರೋಪ ಸಮಾರಂಭ ನಡೀತಾ ಇದೆ, ಈ ಸಮಾರಂಭದ ಅಧ್ಯಕ್ಷರಾಗಿ ಇರುವಂಥ ನನ್ನ ಆತ್ಮೀಯ ಮಿತ್ರ ಶ್ರೀ ರವೀಂದ್ರ ಶೆಟ್ಟಿ ಉಳಿದಟ್ಟು, ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರುವಂಥ ನಮ್ಮವರೇ ಆದಂಥ ಶ್ರೀಕಾಂತ್ ಶೆಟ್ಟರು, ಮಾಜಿ ಯೋಧರು, ವಾಯುಪಡೆಯವರು, ಅದೇ ರೀತಿ ಮಾಜಿ ಅಧ್ಯಕ್ಷರು ರೋಟರಿ ಕ್ಲಬ್ ಬೈಕಂಪಾಡಿ, ಅದೇ ರೀತಿ ಇನ್ನೋರವರು ನನ್ನ ಆತ್ಮೀಯ ಮಿತ್ರರು ಶ್ರೀಯುತ ಶರತ್ ಕುಮಾರ್ ಕದ್ರಿ, ಸಂಚಾಲಕರು ಹವ್ಯಾಸಿ ಬಳಗ, ಅದೇ ರೀತಿ ಇನ್ನೋರವರು ನಮ್ಮ ಈ ಸಭೆಯಲ್ಲಿ
ಇರುವಂಥವರು. ಇವರು ಅತಿಥಿಗಳಲ್ಲ, ನಮ್ಮ ಜ್ಞಾನಾಮೃತದ ಅಧ್ಯಕ್ಷರು ಶ್ರೀ ಲಿಂಗಪ್ಪ ಸೀತಾದೇವ್ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂಥ ಎಲ್ಲ ನನ್ನ ಆತ್ಮೀಯ ಮಿತ್ರರೇ ಹಾಗೂ ಹೊಸಕುರಲು ಇದರ ಎಲ್ಲ ವೀಕ್ಷಕರೇ, ನನ್ನ ಆತ್ಮೀಯ ಮಿತ್ರರಾದ ಶ್ರೀ ಡಾಕ್ಟರ್ ದಿನಕರ್ ಪಚ್ಚನಾಡಿ ಅವರು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ನನ್ನಲ್ಲಿ ಕೇಳಿಕೊಂಡ್ರು. ನಾನು ಸಾಧಾರಣ ಈಗ ಒಂದೂವರೆ ವರ್ಷದಿಂದ ಯಾವುದೇ ಕಾರ್ಯಕ್ರಮಕ್ಕೆ ಹೆಚ್ಚಾಗಿ ಹೋಗ್ತಾ ಇಲ್ಲ. ನಾನು ಮೊನ್ನೆ ಪುಷ್ಕಲ್ ಅವರು ನನಗೆ ಫೋನ್ ಮಾಡಿ ಕೇಳುವಾಗಲೂ ನಾನು ಸ್ವಲ್ಪ ಈಗ ನಮ್ಮ ಈ ಪ್ರೊಫೆಷನ್ ಇದರಿಂದ ಒತ್ತಡದಿಂದಾಗಿ ನನಗೆ ಜಾಸ್ತಿಯಾಗಿ ಹೋಗಲಿಕ್ಕೆ ಆಗ್ತಾ ಇಲ್ಲ. ಆದರೂ ಮೊನ್ನೆ ತುಳು ಅಕಾಡೆಮಿಯಲ್ಲಿ ಒಂದು ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೆ. ಅದಕ್ಕಿಂತ ಮೊದಲು ನಾನು 1.5 ವರ್ಷ ಮೊದಲು ತುಂಬ ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೇನೆ. ಆದರೆ ನಮ್ಮ ದಿನಕರ್ ಪಚ್ಚನಾಡಿಯವರು ಕರೆದಾಗ ನನಗೆ ಆಗೋದಿಲ್ಲ ಅಂತ ಹೇಳಲಿಕ್ಕೆ ಆಗಲಿಲ್ಲ. ಯಾಕೆಂತ ಹೇಳಿದರೆ, ನನ್ನ ಮೊನ್ನೆ ಕೊರೋನಾದ ಮಹಾಮಾರಿಯ ಆ ಸಂಕಟದ ಸಮಯದಲ್ಲಿ ನನ್ನ ಮಕ್ಕಳ ಬೆಳವಣಿಗೆ ಇಲ್ಲಿಯ ಒಂದು ಕುಂಠಿತ ಆಗ್ತಾ ಉಂಟು ಅಂತ ಆಯಿತು. ಆ ಸಂದರ್ಭದಲ್ಲಿ ನನಗೆ ಆಯಿತು, ಈ ಮಕ್ಕಳಿಗೆ ಈಗ ನಾವು ಪುಳಿಂಚ ಸೇವಾ ಪ್ರತಿಷ್ಠಾನದಿಂದ ವರ್ಷ ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ಆದರೆ ಆ ಸನ್ಮಾನವನ್ನು ಮುಂದಕ್ಕೆ ಕೊಂಡೋಗುವವರು ಯಾರು? ಮಕ್ಕಳಿಗಂತೂ ಈಗ ಯಕ್ಷಗಾನದಲ್ಲಿ ಬಹಳ ಆಸಕ್ತಿ ಕಡಿಮೆ ಇದೆ. ಇದಕ್ಕಾಗಿ ನನ್ನ 2 ಮಕ್ಕಳನ್ನು ಯಕ್ಷಗಾನಕ್ಕೆ ಅವರಿಗೆ ನಾಟ್ಯ ತರಬೇತಿಯನ್ನು ಮತ್ತು ಮಾತುಗಾರಿಕೆಯನ್ನು ಕಲಿಸಬೇಕಂತ ಹೇಳಿಕೊಂಡು ನಾನು 4-5 ಜನ ಗುರುಗಳಿದ್ದರು. ಅದರಲ್ಲಿ ಒಂದು 2-3 ಜನರಲ್ಲಿ ಒಪಿನಿಯನ್ ಕೇಳಬೇಕಾದ್ರೆ ಡಾಕ್ಟರ್ ದಿನಕರ್ ಪಚ್ಚನಾಡಿ ಅವರ ಹೆಸರನ್ನು ಎಲ್ಲರೂ ಹೇಳಿದರು. ಅವರು ನನಗೆ ಮೊದಲೇ ನನ್ನ ಆತ್ಮೀಯರು. ಯಾಕೆಂತೇಳಿದರೆ ಅವರ ಒಂದು ಕುಟುಂಬದ ಒಂದು ಆ ಲಾರಿ ಒಂದು ಆಕ್ಸಿಡೆಂಟಲ್ಲಿ ಆ ಕೇಸನ್ನು ನಾನೇ ಮಾಡಿಕೊಟ್ಟ ಅವರಿಗೆ. ಹಾಗಾಗಿ ನಮ್ಮಿಂದ ತುಂಬ ವರ್ಷದಿಂದ ಆತ್ಮೀಯತೆ ಇತ್ತು. ಹಾಗಾಗಿ ನಾನು ಅವರನ್ನೇ ಸಿಲೆಕ್ಟ್ ಮಾಡಿದೆ. ಮತ್ತು ನನಗೆ ಅವರು ಬಹಳ ಖುಷಿ. ಆಗ ನನಗೆ ಹೇಳಿದರು ಅವರು ನಗುಮುಖದ ಸರದಾರ ಅಂತ. ನಾನು ಹೇಳೋದು ಅವರು ನಗುಮುಖದ ಸರದಾರ, ಯಾಕೆಂದರೆ ಅವರಷ್ಟು ನಗುವನ್ನು ನನಗೆ ನಿಜವಾಗಿ ನನ್ನ ಮುಖದಲ್ಲಿ ಇಲ್ಲ. ಆಗ ನಾನು ನಮ್ಮ ಶರತನಲ್ಲಿ ಕೇಳುವಾಗ ನಾನು ಕೇಳಿದೆ, ಏನು ಮಾರ ಈಗ ಸಹ 16 ವರ್ಷದಾಗಿ ಇದ್ದೀರಲ್ಲ ಅಂತ. ಅದಕ್ಕೆ ನಾನು ಯಾವಾಗಲೂ ನಗಾಡ್ತಾ ಇರೋದು ಅಂತ ಹೇಳಿದರು. ಆ ಮಾತು ನಾನು ಕೇಳಿದೆ. ನಿಮ್ಮ ಒಟ್ಟಿಗಿದ್ದಂಥ ನಮ್ಮ ಡಾಕ್ಟರ್ ದಿನಕರ್ ಪಚ್ಚನಾಡಿ ಅವರಿಗೂ ಕೂಡ ಅದನ್ನು ಕಲಿಸಿಕೊಟ್ಟಿದ್ದೀರಿ ಅಂತ ನಾನು ಹೇಳಿದೆ. ಆ ಸಮಯದಲ್ಲಿ ನಿಜವಾಗಿ ಬಹಳ ಖುಷಿ ಆಗ್ತದೆ ನನಗೆ. ನನ್ನ ತಂದೆ ತೀರ್ಕೊಳ್ಬೇಕಾದ್ರೆ 18 ವರ್ಷ ಆಯಿತು ಅವರು ತೀರ್ಕೊಂಡು. ಆಗ ಉದಯವಾಣಿಯಲ್ಲಿ ಒಂದು ಕಾಲಮಲ್ಲಿ ಅವರು ಇದು ಹೇಳಿದರು, ಒಂದು ಎಲ್ಲ ಕೆಲವು ಪೇಪರಲ್ಲಿ ನಾನು ನೋಡಿದ್ದೇನೆ, ದಶಾವತಾರಿ ಪುಳಿಂಚ ರಾಮಯ್ಯ ಶೆಟ್ಟಿ ಇನ್ನಿಲ್ಲ ಅಂತ. ಆಗ ನಾನು ಪ್ರೊಫೆಷನ್ಗೆ ಬರುವಂಥ ಸಮಯ ನನಗೆ ದಶಾವತಾರಿ ಅದರ ಅರ್ಥ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ನನ್ನ ತಂದೆಯವರು ಬಣ್ಣದ ವೇಷ ಮಾಡ್ತಿದ್ರು, ಹಾಸ್ಯ ಕಲಾವಿದರಾಗಿದ್ದರು, ಬೇರೆ ಬೇರೆ ಕಿರೀಟ ವೇಷಗಳನ್ನು ಮಾಡ್ತಾಯಿದ್ರು, ಭಾಗವತಿಗೆ ಮಾಡ್ತಿದ್ರು, ಚೆಂಡೆಮದ್ಲೆ ಗೊತ್ತಿತ್ತು. ಅವರು ಸಹ ಅಲ್ಲಿ ನಮ್ಮ ಕಲ್ಲಡ್ಕದಲ್ಲಿ ಶ್ರೀರಾಮ ತರಬೇತಿ ಕೇಂದ್ರ ಅಂತ ಒಂದು ಮಕ್ಕಳಿಗೆ ಯಕ್ಷಗಾನವನ್ನು ಕಲಿಸುವಂಥ ಒಂದು ವ್ಯವಸ್ಥೆಯನ್ನು ಅಲ್ಲಿ ಮಾಡಿದರು. ಟೂರಿಂಗ್ ಮೇಳವನ್ನು ನಡೆಸ್ತಿದ್ರು, ಪ್ರಸಂಗವನ್ನು ಬರಿತಾಯಿದ್ರು, ಕನ್ನಡಿಗರ ಕರ್ಮಕತೆ ಅಂತ ಒಂದು ಅವರು ಕಾದಂಬರಿಯನ್ನು ಕೂಡ ಬರೆದಿದ್ದಾರೆ. ಅದು ಹೆಚ್ಚಿನವರಿಗೆ ಏನು ಗೊತ್ತಿಲ್ಲ. ಅದೇ ರೀತಿ ಸಾಧಾರಣ ಒಂದು 250 ಜಾಸ್ತಿ ಕ್ಯಾಸೆಟ್ಟಿಗೆ ಅವರು ಪ್ರಸಂಗವನ್ನು ಬರೆದಿದ್ದಾರೆ. ಸಂಘಟಕರು ಕೂಡ ಹೌದು. ಹಾಗಾಗಿ ಬಹಳ ಬ್ಯುಸಿ ಯಕ್ಷಗಾನದಲ್ಲಿದ್ದರು. ಎಲ್ಲ ಯಕ್ಷಗಾನದ ಆಗುಗಳನ್ನು ಅವರು ಅರಿತವರಾಗಿದ್ದರು. ಹಾಗಾಗಿ ಅವರಿಗೆ ದಶಾವತಾರಿ ಎಂಬ ಹೆಸರನ್ನು ಅವರು ಕೊಟ್ಟಿರಬಹುದು. ಆದರೆ ನನಗೆ ಮೊನ್ನೆ ನಮ್ಮ ದಿನಕರನ್ನು ಕರೆದು ನಮ್ಮ ಟಿ ವಿಯವರು ಇರಬೇಕು ಒಂದು ಸಂದರ್ಶನ ಮಾಡಿದರು. ಆಗ ನನಗೆ ಬಹಳ ಆಶ್ಚರ್ಯ ಆಯಿತು ಅಂತ ಹೇಳಿಕೊಂಡು ನಾನು ಅದನ್ನು ಕಾರ್ಯಕ್ರಮ ನೋಡಿದ್ದೇನೆ. ಅಲ್ಲಿ ನೋಡಬೇಕಾದ್ರೆ ನಮ್ಮ ದಿನಕರನಿಗೆ ಶತಾವತಾರಿ ಅಂತ ಹೇಳಬೇಕಾ ಅಂತ ಕಾಣ್ತದೆ. ಯಾಕೆಂತ ಹೇಳಿದರೆ ಯಕ್ಷಗಾನ ಮಾತ್ರ ಅಲ್ಲ, ಅವರು ಪ್ರಸಂಗಕರ್ತರು, ಗ್ರಂಥಕರ್ತರು, ಅದರೊಟ್ಟಿಗೆ ಹಲವಾರು ಶಿಷ್ಯರನ್ನು ಅವರು ತರಬೇತಿಗೊಳಿಸಿ ಇಲ್ಲಿಗೆ ಬಿಟ್ಟಿದ್ದಾರೆ, ಈ ಯಕ್ಷಗಾನ ಕ್ಷೇತ್ರಕ್ಕೆ ಬಿಟ್ಟಿದ್ದಾರೆ. ಅದರೊಟ್ಟಿಗೆ ಪ್ರಾಧ್ಯಾಪಕರು, ಅದರೊಟ್ಟಿಗೆ ವಿಮರ್ಶನೆಯನ್ನು ಸಹ ಅವರು ಮಾಡ್ತಾ ಇದ್ದಾರೆ. ವಿಮರ್ಶಕಾತ್ಮಕವಾಗಿ ಕೆಲವು ಬರಹಗಳನ್ನು ಅವರದ್ದು ನೋಡಿದ್ದೇನೆ ನಾನು. ಹಾಗೆ ಎಲ್ಲ ವಿಧದಲ್ಲಿ ನಾನು ಮೊನ್ನೆ ಹೇಳಿದೆ ಅವರಲ್ಲಿ, ನೀವು ಯಕ್ಷಗಾನ ಎಲ್ಲ ವೇಷ, ಅವರು ನನಗೆ ತಿಳಿದ ಮಟ್ಟಿಗೆ ಹಾಸ್ಯ ವೇಷ ಸಹ ಮಾಡಿದ್ದಾರಂತೆ, ಅದೇ ರೀತಿ ಶ್ರೀವೇಷ ಸಹ ಮಾಡಿದ್ದಾರೆ. ನೀವು ಬಣ್ಣದ ವೇಷವನ್ನು ಸಹ ಒಂದು ಕಲ್ತರೆ ಯಕ್ಷಗಾನದ ಎಲ್ಲ ಒಂದು ಮಜಲುಗಳನ್ನು ಕಲ್ತಾಗಿ ಆಗ್ತದೆ. ಅದರೊಟ್ಟಿಗೆ ನಮ್ಮ ಛಂದಸ್ಸನ್ನು ಸಹ ಮಟ್ಟು ಏನಿದೆ ಅದನ್ನೆಲ್ಲ ಕಲ್ತವರು ನಮ್ಮ ದಿನಕರನ್ನ. ಹಾಗಾಗಿ ದಿನಕರನ ನಿಜವಾಗಿ ಈಗ 45 ವರ್ಷ ಪ್ರಾಯ. ದೇವರದಿಂದ ನಮ್ಮ ತಂದೆಯವರ ಪ್ರಾಯ ಆಗುವಾಗ ಅವರಿಗೆ ಈ ನಮ್ಮ ದೇವರುಗಳ ಎಲ್ಲ ಅನುಗ್ರಹದಿಂದ ಒಂದು ದೊಡ್ಡ ಮಟ್ಟಕ್ಕೆ ಅವರು ಖಂಡಿತವಾಗಿ ಏರ್ತಾರೆ ಅಂತ ನನಗೆ ಭರವಸೆ ಇದೆ. ಅದರೊಟ್ಟಿಗೆ ನನಗೆ ಬಹಳ ವಿಶೇಷ ಆಗುವುದು ಅವರು ಡೌನ್ ಅರ್ತ್, ಅಂದರೆ ಯಾರಿಗೂ ಅಹಂಕಾರವನ್ನು ಅವರು ಮಾಡಿದ್ದನ್ನು ನಾನು ನೋಡಿಲ್ಲ. ನನ್ನ ಮಕ್ಕಳಲ್ಲಿ ನನ್ನ ಮಗ ಸ್ವಲ್ಪ ಅರ್ಗಂಟ್ ಅಂತ ಹೇಳ್ತಾರೆ ಅಂಥವನು.
ಅವನಿಗೆ ಅಷ್ಟೇ ಜನ ಎದುರು ಅಷ್ಟೇ ಒಳ್ಳೆ ಇದರಲ್ಲಿ ರೆಸ್ಪಾನ್ಸ್ ಮಾಡಬೇಕು. ಇಲ್ಲಾದರೆ ಅವನು ಸ್ವಲ್ಪ ಅವನ ಅರ್ಗಂಟನ್ನು ತೋರಿಸ್ತಾನೆ. ಪೆದಂಬು ಸ್ವಲ್ಪ ಆ ಪೆದಂಬು ಇವರನ್ನು ನೋಡಿ ಅವನೇ ಮೊನ್ನೆ ನಾನು ಕೇಳಿದೆ, ನಿನ್ನ ಗುರುಗಳಲ್ಲಿ ಯಾವ ಒಂದು ಗುಣವನ್ನು, ಅವರು ಭಾರಿ ಸಾಫ್ಟ್ ನೇಚರ್. ಮತ್ತೆ ಇನ್ನೊಂದು ಹೇಳಿದ, ಎಂಕ್ಲೆಗಾರ ನೆರ್ಪುನೆ ಇಜ್ಜಿರು ಒಂಜಿ ವೇಳೆ ಅದನ್ನ ತತ್ತಂಡ ಪಿರ ಸರಿ ಐನು ಪಂಡದು ಪಿರ ತಿದ್ದುವೆರು ಅಂತ. ಆ ಒಂದು ಗುಣ ಅದು ಗುರುಗಳಿಗೆ ನಿಜವಾಗಿ ಬೇಕಾದದೇ. ಕೆಲವರು ಗುರುಗಳನ್ನು ನಾನು ನೋಡಿದ್ದೇನೆ, ಸ್ವಲ್ಪ ಪಿಸುಂಟ ಎಲ್ಲ ಇರ್ತಾರೆ. ಆದರೆ ಈ ದಿನಕರನ್ ಆ ಥರ ಅಲ್ಲ. ಅವರು ತುಂಬ ಒಳ್ಳೆತನ ನಮಗೆ ಕಲಿಸ್ತಾ ಇದ್ದಾರೆ. ಒಳ್ಳೆ ಗುರುಗಳು ನನ್ನ ಮಕ್ಕಳಿಗೆ ಸಿಕ್ಕಿದ್ದಾರೆ ಎಂಬ ಒಂದು ಏನು ನನಗೆ ಖುಷಿ ಇದೆ. ಅದೇ ರೀತಿ ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿ ಬಂದಂಥವರು ನಮ್ಮ ರವೀಂದ್ರಣ್ಣ ನಾವು ಪಕ್ಷದಲ್ಲಿ ನಾನು ಕೂಡ ಒಮ್ಮೆ ಇದ್ದೆ. ಆದರೆ ಈಗ ಸ್ವಲ್ಪ ನಾವು ಸಂಘ ಪರಿವಾರದಲ್ಲಿ ಇದ್ದದ್ರಿಂದಾಗಿ ಈಗ ಪಕ್ಷದಲ್ಲಿ ನಾನು ಜಾಸ್ತಿ ಜೋಡಣೆ ಮಾಡಿಲ್ಲ. ಆದರೆ ನಾನು ಅವರನ್ನು ಬಹಳ ಹತ್ತಿರದಿಂದ ಬಲ್ಲವ. ನನಗೆ ಬಹಳ ಖುಷಿ ಯಾಕೆ ಅಂತ ಹೇಳಿದರೆ, ಒಬ್ಬ ರಾಜಕೀಯ ವ್ಯಕ್ತಿ ನಿಜವಾಗಿ ಸ್ವಲ್ಪ ಅವನೊಳಗೆ ಕಲ್ಮಶ, ಸ್ವಲ್ಪ ನಂಜಿ ಮತ್ಸರ ಕೆಲವರಲ್ಲಿ ಇರ್ತದೆ, ಎಲ್ಲರಲ್ಲಿ ಅಂತ ನಾನು ಹೇಳುವುದಿಲ್ಲ. ಆದರೆ ಅದಕ್ಕೆ ತುಂಬ ದೂರದಲ್ಲಿರುವವರು ನಮ್ಮ ರವೀಂದ್ರಣ್ಣ. ಆ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಮಕ್ಕಳಿಗೆ ಬಹಳ ಕಡಿಮೆ ವೆಚ್ಚದಲ್ಲಿ ಒಂದು ವಿದ್ಯಾಭ್ಯಾಸವನ್ನು ಮಾಡುವಂಥ ನಮ್ಮ ಅಧ್ಯಕ್ಷರು, ಅವರೊಟ್ಟಿಗೆ ಒಂದು ಇರುವುದೇ ನಮಗೆ, ನನ್ನ ತಂದೆಯ ಅಭಿಮಾನಿ ಕೂಡ ಅವರು. ನಾನು ತುಂಬ ನಾವು ಫಂಕ್ಷನಲ್ಲಿ ಒಟ್ಟಿಗೆ ಆಗಿದ್ದೇವೆ. ಅಲ್ಲಿ ಅವರು ನಮ್ಮ ತಂದೆಯವರ ಬಗ್ಗೆ ತುಂಬ ಹೇಳಿದ್ದಾರೆ. ಅವರು ಬಹಳ ನಮ್ಮ ಅಭಿಮಾನಿ. ಅದೇ ರೀತಿ ನಮ್ಮ ಇನ್ನೊಂದು ಶರತ್ತನ್ನ ನಾನು ಯಕ್ಷಗಾನ ಕಲಾವಿದರು ಯಾರಿಗೆ ಏನೇ ಆಗಲಿ, ಅವರ ಅವಘಡ ಆಗಲಿ ಅಥವಾ ನಿಧನ ಆಗಲಿ, ನಾನು ಫಸ್ಟಿಗೆ ಶರತ್ತಣ್ಣನಿಗೆ ನಾನು ಕಾಲ್ ಮಾಡೋದು, ಏನಾಯಿತು ಅಂತ. ಅವರಿಗೆ ಸಾಧಾರಣ ಎಲ್ಲ ವಿಷಯ ಗೊತ್ತಿರ್ತದೆ. ಅದು ಎಲ್ಲಿವರೆಗೆ ಅಂತ ಹೇಳಿದ್ರೆ ಅವರ ಪರ್ಸನಲ್ ವಿಷಯ ಸಹ ಶರತ್ತಣ್ಣನಿಗೆ ಗೊತ್ತಿರ್ತದೆ. ಅದಕ್ಕೆ ನನಗೆ ಫಸ್ಟಿಗೆ ನೆನಪಾಗೋದು ಶರತ್ತಣ್ಣಂದು. ಅದೇ ರೀತಿ ಯಾರ್ದಾದ್ರೂ ಯಕ್ಷಗಾನ ಕಲಾವಿದರದ್ದು ಏನಾದರೂ ಒಂದು ನಂಬರ್ ಬೇಕಂತ ಹೇಳಿದರೆ ಅದಕ್ಕೂ ಕೂಡ ನಾನು ಶರತ್ತಣ್ಣನಿಗೆ ಫೋನ್ ಮಾಡೋದು. ಅವರಲ್ಲಿ ಇಲ್ಲದ ಯಕ್ಷಗಾನ ಕಲಾವಿದರು ಎಲ್ಲರ ಕಲಾವಿದರ ನಂಬರ್ ಅವರ ಕೈಯಲ್ಲಿದೆ. ಹಾಗೆ ನಾನು ಬೇರೆ ಎಲ್ಲಿಗೆ ಹೋಗುದಿಲ್ಲ, ಸೀದಾ ಡೈರೆಕ್ಟ್ ನನ್ನ ಅದರೊಟ್ಟಿಗೆ ನಮಗೆ SDM ಲಾ ಕಾಲೇಜಿನಲ್ಲಿ ಇರಬೇಕಾದ್ರೆ ಅವರು ನನ್ನ ಒಂದು ಮಟ್ಟಿಗೆ ಗುರುಗಳು. ಅವರು ಮತ್ತು ದಿನಕರನ್ನ ನಾವು ಅವರೊಟ್ಟಿಗೆಲ್ಲ ವೇಷ ಹಾಕಿ ಎಲ್ಲ ಕುಣಿತದ್ದೆಲ್ಲ ಇದೆ. ಅದರ ನಂತರ ನಾನು ಈ ಪ್ರೊಫೆಷನ್ನ ಒತ್ತಡ ನಾನು ಯಕ್ಷಗಾನಕ್ಕೆ ಜಾಸ್ತಿ ವೇಷ ಹಾಕ್ಲಿಕ್ಕೆ ನಿಜವಾಗಿ ನಾನು ಹೋಗಲಿಲ್ಲ. ನವನಿ ಶೆಟ್ಟಿ ಕದ್ರಿ ಅವರೊಮ್ಮೆ ಕೇಳಿದ್ರು ನನ್ನಲ್ಲಿ, ನೀವು ಯಕ್ಷಗಾನದಲ್ಲಿ ವೇಷ ಮಾಡ್ತೀರಾ ಅಥವಾ ತಾಳಮದ್ದಲೆಯಲ್ಲಿ ಹೇಳ್ತೀರಾ ಅಂತ. ಆದರೆ ನಾನು ಅದನ್ನು ಬಿಟ್ಟುಬಿಟ್ಟೆ. 18 ವರ್ಷದಿಂದ ಅದನ್ನು ಈಗ ಯಕ್ಷಗಾನದಲ್ಲಿ ನಾನು ಇಲ್ಲ. ಆದರೆ ಯಕ್ಷಗಾನ ಪ್ರೇಕ್ಷಕ ಮತ್ತು ಯಕ್ಷಗಾನದ ಒಂದು ಪೋಷಿತ ಆ ಎರಡು ಕಾರ್ಯವನ್ನು ನಾನು ಈಗ ಕೂಡ ನನಗೆ ಸ್ವಲ್ಪ ಎಲ್ಲರಿಗೂ ಕೇಳಿದಷ್ಟು ಕೊಡದಿದ್ದರೂ ಒಂದು ಕೊಡದಲ್ಲಿ ನಾವು ಹೂವಿನ ಹೆಸಲು ನಾನೊಂದು ಕೊಡ್ತಾ ಇದ್ದೇನೆ ಅಂತ ಆ ಸಂತೃಪ್ತಿ ನನಗೆ ಇದೆ. ಅದರೊಟ್ಟಿಗೆ ನಮ್ಮ ಶರತ್ ಕುಮಾರ್ ಕದ್ರಿ ಅವರು 1 ವರ್ಷದಲ್ಲಿ 100 ಸನ್ಮಾನವನ್ನು ಮಾಡಿದ್ದಾರೆ. ಅದರೊಟ್ಟಿಗೆ ಸಂಸ್ಮರಣೆನ ತಂದೆದು ಸಹ ಮಾಡಿದರು. ಆ ಸಮಯದಲ್ಲಿ 2 ವರ್ಷ ಆಗಿತ್ತಷ್ಟೇ ನನ್ನ ತಂದೆ ತೀರ್ಕೊಂಡು. ಅದರೊಟ್ಟಿಗೆ 100 ಕಾರ್ಯಕ್ರಮವನ್ನು ಸಹ ಅದು ನಿಜವಾಗಿ ಇವರು ಪೂರ್ವ ತಯಾರಿ ಮಾಡಿಕೊಂಡು ಒಂದು ಇದ್ದರೆ ಯಕ್ಷಗಾನದಲ್ಲಿ ಒಂದು ಗಿನ್ನಿಸ್ ದಾಖಲೆ ಅದು ಆ್ಯಕ್ಚುಲಿ. ಆದರೆ ಗಿನ್ನಿಸ್ ದಾಖಲೆಗೆ ಹೋಗಿಲ್ಲ. ಅದಕ್ಕೆ ಪೂರ್ವ ತಯಾರಿ ಮಾಡ್ತಿದ್ರೆ ಅದು ನಿಜವಾಗಿ ಯಾರಿಗೂ ಸಾಧ್ಯವೇ ಇಲ್ಲ. ನಮಗೆ ಒಂದು ತಿಂಗಳಿಗೆ ಒಂದು ಫಂಕ್ಷನಲ್ಲಿ ಅಟೆಂಡ್ ಮಾಡೋದು ಅಂತ ಹೇಳಿದರೆ ಅದು ತುಂಬ ಕಷ್ಟದ ಕೆಲಸ. ಆದರೆ ಒಂದು 3 ದಿನಕ್ಕೊಮ್ಮೆ 4 ದಿನಕ್ಕೊಮ್ಮೆ ಒಂದು 100 ಆಟವನ್ನು ಅವರು ಪೂರೈಸಿದ ನಿಜವಾಗಿ ಯಾರಿಗೂ ಇನ್ನು ಮುಂದೆ ಸಾಧ್ಯ ಇಲ್ಲ ಅಂತ ನಾನು ಹೇಳ್ತೇನೆ. ಅಷ್ಟು ಒಬ್ಬನೇ, ಅದು ಅವರ ಫಿಕ್ಸೆಡ್ ಡೆಪಾಸಿಟನ್ನೆಲ್ಲ ಕಳ್ಕೊಂಡು ಆ ಕೆಲಸವನ್ನು ಕೆಲವರು ಹೇಳುವವರು ಹೇಳ್ಬೋದು, ಹಣವನ್ನೆಲ್ಲ ಬೇರೆ ಇದು ಮಾಡಿದ್ದಾರೆ, ತೆಗೆದುಕೊಂಡಿರೋ. ಆದರೆ ಅವರ ಕೈಯಲ್ಲಿದ್ದ ಮಕ್ಕಳ ಒಂದು ಎಜುಕೇಷನ್ಗೆ ಇಟ್ಟಂಥ, ಮದುವೆಗೆ ಇಟ್ಟಂಥ ಒಂದು ಹಣವನ್ನು ಅವರು ಖರ್ಚು ಮಾಡಿಕೊಂಡು ಆ ಒಂದು ಫಂಕ್ಷನನ್ನು ಮಾಡಿದ್ದಾರೆ. ಅದರೊಟ್ಟಿಗೆ ನಮ್ಮ ಅಧ್ಯಕ್ಷರು ಇದ್ದಾರೆ. ಅಧ್ಯಕ್ಷರ ಬಗ್ಗೆ ನನಗೆ ಗೊತ್ತಿದೆ, ಸ್ವಲ್ಪ ಮಟ್ಟಿಗೆ ಗೊತ್ತಿದೆ ಅವರ ಬಗ್ಗೆ ಕೂಡ. ಅದೇ ರೀತಿ ನಮ್ಮ ಶ್ರೀಕಾಂತಣ್ಣ ಅವರು ಕೂಡ ಒಬ್ಬರ ದೊಡ್ಡ ಸಾಧಕ. ಆದರೆ ನಾನು ಪರ್ಸನಲ್ ಆಗಿ ಅವರ ಬಗ್ಗೆ ನನಗೆ ಗೊತ್ತಿಲ್ಲದಿದ್ದರೂ ನಾನು ಅವರ ಬಗ್ಗೆ ಕೇಳಿ ತಿಳಿದಿದ್ದೇನೆ. ಇವತ್ತು ಏನು ನಮ್ಮಲ್ಲಿ 3 ಸಾಧಕರಿಗೆ ಇಲ್ಲಿ ಒಂದು ಸನ್ಮಾನ ಆಯಿತು. ಆ ಸನ್ಮಾನ ನಿಜವಾಗಿ ಒಂದು ಒಳ್ಳೆಯ ಒಂದು 3 ಸಾಧಕರಿಗೆ ಒಂದು ಸನ್ಮಾನ ಆಗಿದೆ ಅಂತ ಹೇಳಲಿಕ್ಕೆ ನನಗೆ ಇಚ್ಛೆ ಆಗ್ತದೆ. ನಮ್ಮ ತೋನ್ಸೆ ಪುಷ್ಕಲ್ ಕುಮಾರ್ ಅವರು ಆ್ಯಕ್ಚುಲಿ ನನ್ನ ತುಂಬ ಆತ್ಮೀಯರು. ನಾನು ಹರಿಕಥಾ ಪರಿಷತ್ತಿನಲ್ಲಿ ಕೋಶಾಧಿಕಾರಿಯಾಗಿ ಒಂದು 2 ವರ್ಷ ಕೆಲಸ ಮಾಡಿದ್ದೇನೆ. ಆಗ ನನಗೆ ಎಲ್ಲ ಹರಿದಾಸರ ಸಾಧಾರಣ ಪರಿಚಯ ಇತ್ತು. ನಾವು ಬ್ಯಾಂಗ್ಳೂರಿಗೆ ಸಹ ಒಮ್ಮೆ ಒಂದು ಕಾರ್ಯಕ್ರಮದ ನಿಮಿತ್ತ ಹೋಗಿದ್ದೆವು. ಆದರೆ ನನಗೆ ಇವರಲ್ಲಿ ಪುಷ್ಕಲ್ ಕುಮಾರಲ್ಲಿ ಒಂದು ಖುಷಿಯ ವಿಚಾರ ಏನಂತೇಳಿದರೆ, ಅವರು ಖಾಲಿ ಒಂದು ಅರ್ಥಗಾರಿಕೆ ಮಾತ್ರ ಅಲ್ಲ, ಅದರೊಟ್ಟಿಗೆ ಒಂದು ಹಾಸ್ಯ ಮಿಶ್ರಿತವಾಗಿ ಅವರು ಮಾತಾಡ್ತಾರೆ. ನಾನು ಪಿಕ್ಚರ್ ನೋಡಬೇಕಾದ್ರೂ ನನಗೆ ಹಾಸ್ಯ ಬೇಕು ಸ್ವಲ್ಪ. ಅದು ನನ್ನ ತಂದೆಯವರ ಬಳುವಳಿ ಏನಂತ ಗೊತ್ತಿಲ್ಲ. ಆದರೆ ನಾನು ನಮ್ಮ ಊರಿಗೆ ಪುಳಿಂಚ ಸೇವಾ ಪ್ರತಿಷ್ಠಾನದ ಸಮಯದಲ್ಲಿ ಒಂದು ಹರಿಕತೆಗೆ ನಾನು ಕರೆದಿದ್ದೆ. ಅದರೊಟ್ಟಿಗೆ ನಂತರ ನನ್ನ ಆರಾಧ್ಯ ದೈವ ಕಲ್ಲೂರಿಟಿ ದೈವಕ್ಕೆ ನಮ್ಮ ಊರಲ್ಲಿ ಅಗೇಲು ಕಾರ್ಯಕ್ರಮ ಆಗ್ತಾ ಇತ್ತು. ಆ ಸಮಯದಲ್ಲಿ ಕೂಡ ನಾನು ಅಲ್ಲಿ ಒಂದು ಹಾಸ್ಯ ರಸಾಯನ ಅಂತ ಒಂದು ವಿಶೇಷ ಕಾರ್ಯಕ್ರಮವನ್ನು ನಮ್ಮ ತೋನ್ಸೆಯವರು ಮಾಡಿದ್ದಾರೆ ಅಂತ ಊರಿನವರಿಗೆಲ್ಲ ಬಹಳ ಖುಷಿ, ಅವರ ಗಾಯನ ಕೂಡ ಆಗಿ. ಅದೇ ರೀತಿ ಇನ್ನೊಬ್ಬರು ನಮ್ಮ ಕೃಷ್ಣಪ್ಪ ಕಿನ್ಯ
ಅವರು ನನ್ನೊಟ್ಟಿಗೆ ತುಂಬ ವರ್ಷದಿಂದ ನಾವು ಸಾಧಾರಣ ಒಂದು 10-15 ವರ್ಷದ ಮೊದಲೊಂದು ಶಾರದಾ ಮಹೋತ್ಸವದ ಇಲ್ಲಿ ಉರಸ್ವರಲ್ಲಿ ಒಂದು ಯಕ್ಷಗಾನ ತರಬೇತಿಯನ್ನು ನಾವು ಮಾಡ್ತಾ ಇದ್ದೆವು. ಅಲ್ಲಿ ಅವರು ಗುರುಗಳಾಗಿ 10 ವರ್ಷ ಅಲ್ಲಿ ಸೇವೆ ಮಾಡಿದವರು. ತುಂಬ ಜನ ಶಿಷ್ಯಂದಿರು ಅಲ್ಲಿ ಸಹ ಅವರು ಬಂದಿದ್ದಾರೆ. ಅದರೊಟ್ಟಿಗೆ ನನ್ನ ತಂದೆಯರೊಟ್ಟಿಗೆ ಸಹ ವೇಷವನ್ನು ಮಾಡಿದ್ದಾರೆ ಅವರು. ಒಳ್ಳೆಯ ನಮ್ಮ ಆತ್ಮೀಯ ಮಿತ್ರ. ಇನ್ನೋರವರು ನಮ್ಮ ವಿದ್ಯಾಧರ ಶೆಟ್ರು ಹೊಸಕುರಲು. ನಿಜವಾಗಿ ಇವತ್ತಿನ ಈ ಕಾರ್ಯಕ್ರಮ ನಿಜವಾಗಿ ಇದು ಟೌನಲ್ಲಿ ಆಗಬೇಕಿತ್ತ ಏನ, ಯಾಕೆಂತೇಳಿದರೆ 10 ವರ್ಷದ ದಶಮಾನದ ಕಾರ್ಯಕ್ರಮ ಯಾವಾಗಲೂ ಅದು ದೊಡ್ಡ ಮಟ್ಟಕ್ಕೆ ಆಗ್ತದೆ. ಆದರೆ ಇಲ್ಲಿ ಒಂದು ಚಿಕ್ಕ ಮಟ್ಟಕ್ಕೆ ಈ ಕಾರ್ಯಕ್ರಮ ಆದರೂ ಕೂಡ ಇದು ಲಕ್ಷಾಂತರ ಜನರಿಗೆ ಇದು ಮುಟ್ಟಬೇಕಾದ್ರೆ ಅದಕ್ಕೆ ನಮ್ಮ ಮುಖ್ಯ ಕಾರಣ ವಿದ್ಯಾಧರ ಶೆಟ್ಟಿ ಅವರನ್ನು ನಿಜವಾಗಿ ನಾವು ಅಪ್ರಿಷಿಯೇಟ್ ಮಾಡಬೇಕು. ಇವರಿಗೆ ಒಂದು ನಮ್ಮ ದಿನಕರನ ಒಳ್ಳೆಯ ಸಾತ್ವಿಕ ವ್ಯಕ್ತಿಗೆ ಒಂದು ಇಲ್ಲಿ ಬಂದು ಆ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅವರಿಗೆ ನಾವು ಸಹ ಋಣಿಯಾಗಿದ್ದೇವೆ ಅಂತ ನಾನು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಅದರೊಟ್ಟಿಗೆ ಒಳ್ಳೆಯ ವಾಗ್ಮಿ. ನಾನು ಮೊನ್ನೆ ಅವರದ್ದು ಈ ವಾಚನ ಸಮಯದಲ್ಲಿ ನಾನು ಕೇಳಿದೆ ಅವ್ರದ್ದೆಲ್ಲ ಮಾತನ್ನೆಲ್ಲ. ಒಳ್ಳೆಯ ಮಾತುಗಾರಿಕೆಯನ್ನು ಒಟ್ಟಿಗೆ ಇದ್ದಾರೆ. ಅದರೊಟ್ಟಿಗೆ ನಮ್ಮ ಶಿವಪ್ರಸಾದ್ ಎಡಪದ ಭಾಗವತರು ಅವರನ್ನು ನಾನು ನೋಡಿದ್ದೇನೆ ಮೊನ್ನೆ. ಅವರ ಇದನ್ನು ಭಾಗವತಿಗೆ ಅವರು ನನ್ನ ಪುಳಿಂಚ ಸೇವಾ ಪ್ರತಿಷ್ಠಾನದ ಒಂದು ಕೆಲಸ ಕಾರ್ಯಕ್ರಮಕ್ಕೆ ಅವರು ಕೂಡ ಬಂದಿದ್ದರು. ನಮ್ಮಲ್ಲಿ ದಿನೇಶ್ ಅಮ್ಮಣ್ಣಯ್ಯರ್ ಅಂತ ಹೇಳಿದರೆ ನಮಗೆ ಮೊದಲು ಕರ್ನಾಟಕ ಮೇಳದವರ ಆಟ ನೋಡಬೇಕಾದ್ರೆ ನಮಗೆ ದಿನೇಶ್ ಅಮ್ಮಣ್ಣಯ್ಯರ ಒಂದು ಅದು ಅವತ್ತು ಹಾಡುಗಾರಿಕೆ ಇಲ್ಲದ್ರೆ ಅದು ನಮಗೇನು ಅದು ರುಚಿ ಇಲ್ಲ. ಅದಕ್ಕೆ ಜೂನಿಯರ್ ಹೌದು, ಇವರೇ ಅಲ್ಲೇ ಕಲ್ತಿದ್ದಾರಂತೆ. ಅದೇ ಇವರು ಜೂನಿಯರ್. ಅದು ಆ ಭಾಗವತಿಗೆ ಆ ಸ್ವರವನ್ನು ಈಗ ಕೂಡ ಕೇಳುವಾಗ ನಮಗೆ ಒಮ್ಮೆ ದಿನೇಶ್ ಅಮ್ಮಣ್ಣಯ್ಯರನ್ನು ಆ ಭಾಗವತಿಗೆಯನ್ನು ಕೇಳಿದಾಗೆ ಚಿಕ್ಕ ಹುಡುಗ, ಹಾಗಾಗಿ ದಿನೇಶ್ ಅಮ್ಮಣ್ಣಯ್ಯರಿಗೂ ಕೂಡ ಖುಷಿ ಇರ್ಬೋದು. ನನ್ನ ಒಂದು ಹಾಡುಗಾರಿಕೆ ಮುಂದೆ ಹೋಗ್ತದೆ ಅಂತ ಖುಷಿ ಇರ್ಬೋದು. ಸ್ವಲ್ಪ ಇನ್ನೂ ಕೂಡ ಅವರು ಅದರ ಬಗ್ಗೆ ಸಾಧನೆಯನ್ನು ಮಾಡಿದರೆ ನಿಜವಾಗಿ ಇನ್ನೊಬ್ಬ ರಸರಾಗ ಚಕ್ರವರ್ತಿ ದಿನೇಶ್ ಅಮ್ಮಣ್ಣಯ್ಯ ಅವರು ಹಾಕ್ತಾರೆ. ಅದರೊಟ್ಟಿಗೆ ನಮ್ಮ ಸುನೀಲಣ್ಣ ಇಲ್ಲಿ ಮೊನ್ನೆ ನಾನು ಪ್ರತಿ ಪಾತ್ರವನ್ನು ನಿರ್ವಹಿಸಿದವರು ಒಳ್ಳೆ ಮಾತಾಡ್ತಾರೆ. ನಿಜವಾಗಿ ನನಗೆ ಖುಷಿ ಏನಂತೇಳಿದರೆ ನಾವು ಎಲ್ಲ ಮೊದಲೆಲ್ಲ ನೋಡಿದ್ದು ಯಾರೋ ಒಬ್ಬರು ಅವರಿಗೆ ಮಾತಾಡೋರು ಅವರೇ ಪ್ರಚಾರದಲ್ಲಿ ಇರೋದು. ಇಲ್ಲಿ ನೋಡುವಾಗ ಸುನಿಲನ್ನ ಒಬ್ಬರು ಅಂಥವರೊಬ್ಬರು ಇದ್ದಾರೆ ಅಂತ ಹೇಳುವಾಗ ನನಗೆ ನಿಜವಾಗಿ ಪಲ್ಲಮಜ್ಜಿಲಿನ ಸುನಿಲ್ ಒಬ್ಬರು ಈ ಥರ ಮಾತಾಡ್ತಾರಲ್ಲ ಖುಷಿ ಆಯಿತು. ಆ ಅದು ನಮ್ಮ ದಿನಕರನ್ ನನಗೆ ಸರಿಯಾದ ಜೋಡಿ ಅಂತ ಆಯಿತು. ಅವರು ಕೂಡ ಪ್ರಾಧ್ಯಾಪಕರಾಗಿ ಈ ಇದರಲ್ಲಿ ವೃತ್ತಿಯಲ್ಲಿ ಇದ್ದುಕೊಂಡು ಈ ಕೆಲಸವನ್ನು ಮಾಡ್ತಾರೆ. ಅದು ಒಂದು ನಮಗೆ ಬಹಳ ಹೆಮ್ಮೆಯ ವಿಚಾರ ಅಂತ ಹೇಳ್ತಾ, ಇವತ್ತು ಏನು ನೀವು ಈ ಜ್ಞಾನಾಮೃತ ಮಂಗಳೂರು ಇದರ ವೇದಿಕೆಯಿಂದ ಇಲ್ಲಿ ಕೆಲಸವನ್ನು ಮಾಡ್ತಿದ್ರೆ ತುಂಬ ಖುಷಿಯ ವಿಚಾರ. ಫಸ್ಟಿಗೆ ಮೊನ್ನೆ ಪ್ರಾರಂಭಕ್ಕೆ ನಾವು ಪುಳಿಂಚ ಸೇವಾ ಪ್ರತಿಷ್ಠಾನದಿಂದ ಒಂದು ಸನ್ಮಾನವನ್ನು ನಮ್ಮ ಡಾಕ್ಟರ್ ನಾರಾಯಣ್ ಶೆಟ್ಟಿ ಸೀಮಂತೂರ್ ಅವರಿಗೆ ಮಾಡಬೇಕಂತ ಇತ್ತು. ಆದರೆ ವಿಧಿಯ ಒಂದು ವಿಧಿಲಿಖಿತಕ್ಕೆ ಯಾರು ತಲೆಬಾಗಲೇಬೇಕು. ಆದರೆ ಮೊನ್ನೆ ಇಲ್ಲಿ ನಮ್ಮ ದಿನಕರನ ಸಂಸ್ಮರಣೆಯನ್ನು ಮಾಡಿಸಿದರು ಈ ಎಲ್ಲರೊಟ್ಟಿಗೆ ನಿಮ್ಮೊಟ್ಟಿಗೆ ಸೇರಿಕೊಂಡು. ಒಳ್ಳೆಯ ಔಚಿತ್ಯಪೂರ್ಣ ಒಂದು ಅದು ಕಾರ್ಯಕ್ರಮ. ಮತ್ತು ದಿನಕರನ್ ಅವರ ಶಿಷ್ಯ ಕೂಡ ಹೌದು. ಯಾರು ಹೇಳ್ತಾ ಇದ್ರು ಅವರು ಭಾರಿ ನೇರ ನಡೆನುಡಿಯವರು ಅಂತ ಹೇಳಿಕೊಂಡು, ಯಾರು ನಮ್ಮ ಡಾಕ್ಟರ್ ಸೀಮಂತರು ನಾರಾಯಣ್ ಶೆಟ್ಟರು. ಅಂಥವರಲ್ಲಿ ಒಂದು ಶಿಷ್ಯತ್ವವನ್ನು ಪಡೆಯಬೇಕಾದ್ರೆ ಅದು ದೊಡ್ಡ ವಿಷಯ. ಡಾಕ್ಟರೇಟ್ ಇವತ್ತು ಬರಲಿಕ್ಕೂ ಅದೊಂದು ಕಾರಣ ಇರ್ಬೋದು. ಒಂದು ಅವರು ಅಂಥವರ ಗುರುಗಳು. ಇನ್ನೊಂದು ಏನಂತ ಹೇಳಿದ್ರೆ ನಮ್ಮ ಶರತ್ತಣ್ಣನ ವೇದಿಕೆಯಲ್ಲಿ ಒಂದು ಇವರಿಗೆ ತುಂಬ ಪಾತ್ರಗಳು ಸಿಕ್ಕಿದೆ. ಅದು ಎರಡು ಪೂರಕ ಬೆಳವಣಿಗೆಗೆ ಇವ್ರದ್ದು ಡಾಕ್ಟರ್ ದಿನಕರ ಪಚ್ಚನಾಡಿ ಅವರಿಗೆ ಅದು ಕಾರಣ ಆಗಿರ್ಬೋದು. ಇವತ್ತಿನ ಈ ಮಟ್ಟಕ್ಕೆ ಅವರು ಬೆಳೀಬೇಕಾದ್ರೆ ಅದು ಎರಡು ತುಂಬ ದೊಡ್ಡ ಮಟ್ಟದ ವಿಷಯ ಆಗಿರ್ಬೋದು ಅಂತ ನಾನು ಹೇಳ್ತಾ, ಈ ಸಂಸ್ಥೆ ಏನುಂಟು ಇಲ್ಲಿ ನೀವು ಏನು ಸಾಧಕರಿದ್ದೀರಿ, ಈ ಸಾಧಕರು ನೀವು ಇನ್ನೂ ಹಲವಾರು ಶಿಷ್ಯರನ್ನು ಇಲ್ಲಿ ತಯಾರು ಮಾಡುವಂಥ ಒಂದು ಕೆಲಸವನ್ನು ಮಾಡಬೇಕು. ಯಾಕಂತೇಳಿದರೆ ನೀವು ಖಾಲಿ ಇಲ್ಲಿ ಬಂದು ನಿಮ್ಮ ಸಾಧನೆಯನ್ನು ಮಾಡಿಕೊಂಡು ಹೋದರೆ ಶಿಷ್ಯಂದಿರು ತಯಾರಾಗುವುದಿಲ್ಲ. ಹಾಗಾಗಿ ನಿಮ್ಮ ಕಂಫರ್ಟ್ ಝೋನಿಂದ ಹೊರಗೆ ಬಂದು ಆದಷ್ಟು ಶಿಷ್ಯಂದಿರನ್ನು ಈ ಸಮಾಜಕ್ಕೆ ಕೊಡಬೇಕು. ಆ ಮೂಲಕ ನಮ್ಮ ಈ ಸಂಸ್ಕಾರ ಏನುಂಟು ಅದನ್ನು ನಮ್ಮ ದೇಶವ್ಯಾಪಿ ಅದನ್ನು ಇದನ್ನು ದೇಶವ್ಯಾಪಿಯಾಗಿ ಅದನ್ನು ಪ್ರಚಾರಪಡಿಸಬೇಕು. ನನಗೆ ತಿಳಿದ ಮಟ್ಟಿಗೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಏನು ತತ್ವ ಇದೆ ಆ ತತ್ವವನ್ನು ಒಡಗೂಡಿಕೊಂಡು ಈ ಸಂಸ್ಥೆ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಸಂಸ್ಕಾರಕ್ಕೆ ಏನು ಕೊರತೆ ಇಲ್ಲ. ಆದರೆ ಇನ್ನೂ ಕೂಡ ಅದು ಕಾಲೇಜು ಮಟ್ಟಕ್ಕೆ ಹೋಗಿ ಶಾಲೆಯ ಮಟ್ಟಕ್ಕೆ ಹೋಗಿ ಅದನ್ನು ಪ್ರಚುರಪಡಿಸಿದರೆ, ಯಾಕೆಂದರೆ ಇವತ್ತು ನಮ್ಮ ರವೀಂದ್ರಣ್ಣ ಇದ್ದಾರೆ. ರವೀಂದ್ರಣ್ಣ ನಿಜವಾಗಿ ಅವರು ನೋಡುವಾಗ ಭಾರಿ ಪಾಪದವರು. ಆದರೆ ಮುಖ್ಯಮಂತ್ರಿಗಳು ಬಹಳ ಮುಟ್ಟದ ಹತ್ತಿರದ ಒಡನಾಡಿ ಅವರಲ್ಲಿ ಯಾವ ಕೆಲಸ ಸಹ ಆಗದೇ ಇಲ್ಲ. ಇದನ್ನು ಶಾಲೆಯಲ್ಲಿ ವಿಶೇಷ ಈ ಬೇಸಿಗೆ ಶಿಬಿರ ಅಥವಾ ಶಾಲೆಯಲ್ಲಿ ರೆಗ್ಯುಲರ್ ಆಗಿ ಅದನ್ನು ಆಚರಣೆಗೆ ತರುವಂಥ ಒಂದು ವ್ಯವಸ್ಥೆಯನ್ನು ನಾವು ಶಾಲೆಯಲ್ಲಿ ಮಾಡಬೇಕು. ಅದೇ ರೀತಿ ಯಕ್ಷಗಾನ ಪ್ರತಿ ಶಾಲೆಯಲ್ಲಿ ಕಲಿತ್ರೆ ಈಗ ಈ ಸ್ವಲ್ಪ ಪರಿಸರ ಚೇಂಜ್ ಆಗ್ತಾ ಇದೆ. ಉಡುಪಿಯಲ್ಲಿ ಈಗ ರಘುಪತಿ ಭಟ್ರು ಸಾಧಾರಣ ಒಂದು ಎಲ್ಲ ಶಾಲೆಯಲ್ಲಿ ಅದನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ರವೀಂದ್ರನ ಕೂಡ ಇಲ್ಲಿ ಮುಂದಾಳತ್ವ ವಹಿಸಿಕೊಂಡು ಇಲ್ಲಿ ಆ ಕೆಲಸವನ್ನು ಮಾಡಬೇಕಂತ ಹೇಳ್ತಾ, ಈ ಏನು ನಿಮ್ಮ ಜ್ಞಾನಾಮೃತ ಸಂಸ್ಥೆ ಇದೆ ಈ ಕೆಲಸಕ್ಕೆ ನಾನು ಕೂಡ ಪರೋಕ್ಷವಾಗಿ ಸ್ವಲ್ಪ ಮಟ್ಟಿಗೆ ನಾನು ಕೂಡ ನಿಮಗೆ ಸಹಾಯ ಮಾಡ್ತಾ ಇರ್ತೀನಿ. ಸೂರ್ಯ ಚಂದ್ರ ಇರುವವರೆಗೆ
ನಿಮ್ಮ ಈ ಏನು ಕಾರ್ಯಕ್ರಮ ಇದೆ ಇದು ಹೀಗೆ ಮುಂದುವರಿಲಿ ಅಂತ ಹೇಳ್ತಾ ನನಗೆ ಅವಕಾಶ ಮಾಡಿಕೊಟ್ಟದ್ದಕ್ಕೆ ನಾನು ಮತ್ತೊಮ್ಮೆ ವಂದನೆಯನ್ನು ಸಮರ್ಪಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವಂದನೆಗಳು ಶ್ರೀಯುತ ಶ್ರೀಧರ್ ಶೆಟ್ಟಿ ಪುಳಿಂಚೆ ಇವರಿಗೆ. ಇನ್ನು ಮುಂದಕ್ಕೆ ಅಧ್ಯಕ್ಷೀಯ ಮಾತುಗಳು ನಮ್ಮ ಅಧ್ಯಕ್ಷರಾದಂತಹ ಶ್ರೀಯುತ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಇವರಿಂದ. ನಾನು ನಂಬುವಂಥ ಎಲ್ಲ ದೇವರನ್ನು ಮನಸ್ಸ ಸ್ಮರಿಸುತ್ತಾ ನನ್ನೆಲ್ಲ ಗುರು ಹಿರಿಯರಿಗೆ ವಂದಿಸುತ್ತಾ ಬಹಳ ಒಂದು ಸುಂದರವಾದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ನಮ್ಮನ್ನು ತೊಡಗಿಸಿಕೊಂಡಿದ್ದೇವೆ. ಈ ಒಂದು ಜ್ಞಾನಾಮೃತ ಮಂಗಳೂರು ಸಂಘಟನೆಯವರು 2010ರಲ್ಲಿ ಸ್ಥಾಪನೆಯಾಗಿ ಈ ವರ್ಷ ದಶಮಾನೋತ್ಸವ. ಈ ಸಂದರ್ಭದಲ್ಲಿ ಕೊರೋನಾ ಮಹಾಮಾರಿಯ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ಈ ಕಾರ್ಯಕ್ರಮ ಆಗಿಯೇ ಆಗಬೇಕು ಎಂಬ ನಿಟ್ಟಿನಲ್ಲಿ ಅದರಲ್ಲೂ ಕೂಡ ಯೂಟ್ಯೂಬ್ ಲೈವ್ ಮುಖಾಂತರ ಪೊಸಕುರಲ್ನ ಸಹಭಾಗಿತ್ವದಲ್ಲಿ ನಡೆಸುತ್ತಿರುವಂತಹದ್ದು ನಿಜವಾಗಿಯೂ ಬಹಳ ಹೆಮ್ಮೆಯ ವಿಚಾರ. ಈ ಸಂದರ್ಭದಲ್ಲಿ ನಮ್ಮ ಜೊತೆ ವೀರ ಯೋಧರು, ಭಾರತೀಯ ವಾಯುಸೇನೆಯಲ್ಲಿ ಬಹಳಷ್ಟು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ನಿವೃತ್ತಿಯಾದರೂ ಕೂಡ ವೃತ್ತಿಯಲ್ಲಿ ನಿವೃತ್ತಿಯಾಗದೆ ಇವಾಗ ನಮ್ಮ ರೋಟರಿ ಬೈಕಂಪಾಡಿನ ಮಾಜಿ ಅಧ್ಯಕ್ಷರಾಗಿ ಇರತಕ್ಕಂಥ ರೊಟೇರಿಯನ್ ಶ್ರೀಕಾಂತ್ ಶೆಟ್ಟಿಯವರು ನಮ್ಮ ಜೊತೆ ಇದ್ದಾರೆ. ನನ್ನ ಬಹಳ ಆತ್ಮೀಯರು, ಪುಲಿಂಚದವರು. ಪುಲಿಂಚ ಅಂತ ಹೇಳಿದ ಕೂಡಲೇ ಬರುವುದು ರಾಮರಾಯಿಗಳು. ಒಂದೊಂದು ವ್ಯಕ್ತಿಗಳ ಹೆಸರನ್ನು ಆ ಊರಿನ ಹೆಸರು ಹೇಳಿದ ತಕ್ಷಣ ಆ ವ್ಯಕ್ತಿಗಳಷ್ಟು ಆ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರಿಂದ ಪುಲಿಂಚ ಅಂತ ಹೇಳಿದ ಕೂಡಲೇ ನಮಗೆ ನನ್ನ ಬರೋದು ರಾಮಯ್ಯರವರು. ಅವರ ಮಗನಾದ ನಮ್ಮ ಶ್ರೀಧರ್ ರೈ ಪುಲಿಂಚ ಖ್ಯಾತ ಯುವ ನ್ಯಾಯವಾದಿಯೂ ಕೂಡ, ಸಂಘ ಪರಿವಾರದಲ್ಲಿ ಕೆಲಸ ಮಾಡುವವರು ನಮ್ಮ ಜೊತೆ ಇದ್ದಾರೆ. ನಮ್ಮ ಶರತ್ ಕದ್ರಿ ಅಂತೇಳಿ ಬಹಳ ಪ್ರಸಿದ್ಧಿಯವರು. ಯಕ್ಷಗಾನದ ಆ ಒಂದು ಕ್ಷೇತ್ರದಲ್ಲಿ ಅವರು ಮಾಡುವಂಥ ಕೆಲಸ ಶ್ರೀಧರಣ್ಣ ಬಹಳಷ್ಟು ಅವರ ಬಗ್ಗೆ ಹೇಳಿದರು. ನಿಜವಾಗಿಯೂ ಯಾವತ್ತೂ ಕೂಡ ಒಂದು ವ್ಯಕ್ತಿ, ಒಂದು ಸಂಘ ಅಥವಾ ಒಂದು ಸಂಘಟನೆ ಕೆಲಸವನ್ನು ಮಾಡಿದರೆ ಸಮಾಜದಲ್ಲಿ ಸಮಾಜಮುಖಿಯಾಗಿ ಕೆಲಸ ಮಾಡಿದರೆ ಸಮಾಜ ಅಂತ ಅವರನ್ನು ಗುರುತಿಸ್ತದೆ. ಇವತ್ತು ನಾವು ಶರತನನ್ನು ಕೂಡ ಯಕ್ಷಗಾನ ಕ್ಷೇತ್ರದಲ್ಲಿ ಒಂದು ಒಳ್ಳೆಯ ಒಬ್ಬ ಸಂಘಟಕ ಅಂತೇಳಿ ನಾನಂತೂ ಖಂಡಿತವಾಗಿಯೂ ಅವರನ್ನು ಯಾವತ್ತೂ ಕೂಡ ಗುರುತಿಸ್ತೇನೆ. ನಮ್ಮ ಜೊತೆ ಈ ಒಂದು ಸಂಘಟನೆಯ ಅಧ್ಯಕ್ಷರು, ಬಹಳ ಸರಳ ಸಜ್ಜನಿಕೆಯ ಅತ್ಯಂತ ಪ್ರಾಮಾಣಿಕ ವ್ಯಕ್ತಿ ನಮ್ಮ ಲಿಂಗಪ್ಪ ಸೀತಾದೇವ್ ನಮ್ಮ ಜೊತೆ ಇದ್ದಾರೆ. ಈ ಒಂದು ಸಂಘಟನೆಯ ನಿರ್ದೇಶಕರಾದಂತಹ ನನ್ನ ಬಹಳ ಆತ್ಮೀಯರಾದಂತಹ ಡಾಕ್ಟರ್ ದಿನಕರ್ ಪಚ್ಚೆನಾಡಿ ನಮ್ಮ ಜೊತೆ ಇದ್ದಾರೆ. ನಮ್ಮ ಮೂವರನ್ನು ಬಹಳ ವಿಶಿಷ್ಟವಾಗಿ ಅವರನ್ನು ಇಲ್ಲಿ ನಾವು ಗೌರವಿಸಿದ್ದೇವೆ. ಮೂವರು ಕೂಡ ಅವರವರ ಕ್ಷೇತ್ರದಲ್ಲಿ ಬಹಳಷ್ಟು ಕೆಲಸವನ್ನು ಮಾಡಿದವರು. ತೋನ್ಸೆ ಪುಷ್ಕಲ್ ಕುಮಾರ್ರವರ ಬಗ್ಗೆ ನಾವು ಹೇಳುವುದಿದ್ದರೆ ಅವರು ಸಕಲ ಕಲಾವಲ್ಲಭ. ಅವರಿಗೆ ಒಂದು ಕಲಾ ಜೀವನದಲ್ಲಿ ಎಲ್ಲದಕ್ಕೂ ಕೂಡ ಸೈ ಎಣಿಸಿದವರು. ಅಂಥ ವ್ಯಕ್ತಿ ನಮ್ಮ ತೋನ್ಸೆ ಪುಷ್ಕಲ್ ಕುಮಾರ್ರವರು. ನಮ್ಮ ಕೃಷ್ಣಪ್ಪ ಕಿನ್ಯ ಅವರು ಕೂಡ ಯಕ್ಷಗಾನ ಕ್ಷೇತ್ರದಲ್ಲಿ ಬಹಳಷ್ಟು ಕೆಲಸವನ್ನು ಮಾಡುವವರು. ನಮ್ಮ ವಿದ್ಯಾರತ್ನ ವಿದ್ಯಾಸಂಸ್ಥೆಯಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಕೂಡ ಯಕ್ಷಗಾನ ಅಭ್ಯಾಸವನ್ನು ಮಾಡುತ್ತಿರುವಂತಹ ಒಬ್ಬ ಗುರುಗಳು ಅವರು. ವಿದ್ಯಾಧರಣ್ಣ ನನ್ನ ಬಹಳ ಆತ್ಮೀಯ ಬಂಧು. ಈ ಒಂದು ಮಾಧ್ಯಮ ಕ್ಷೇತ್ರದಲ್ಲಿ ಅವರು ಮಾಡುವಂಥ ಕೆಲಸ, ಆವಾಗ ಕರಾವಳಿ ಇದು ಹೊಸ ಸಂಜೆ, ಮಂಗಳೂರು ಮಿತ್ರ, ಬೇರೆ ಬೇರೆ ಪತ್ರಿಕೆಗಳಲ್ಲಿ ಪತ್ರಿಕಾ ಮಾಧ್ಯಮದಲ್ಲಿ ಕೆಲಸವನ್ನು ಮಾಡಿ ಈಗ ಪೊಸಕುರಲ್ ಈ ಭಾಗದ ನಮ್ಮ ಒಂದು ತುಳು ಚಾನಲನ್ನು ಒಂದು ನಡೆಸಬೇಕು ಅಂತದ್ದು ಅಷ್ಟು ಸುಲಭದ ಕೆಲಸ ಅಲ್ಲ. ಆದ್ರೂ ಕೂಡ ಯಾವುದೇ ರೀತಿಯ ಅಡೆತಡೆಗಳಿದ್ರೂ ಕೂಡ ಎಲ್ಲರನ್ನ ಸೇರಿಸಿಕೊಂಡು, ಎಲ್ಲ ಧರ್ಮದವರನ್ನು ಸೇರಿಸಿಕೊಂಡು ಅವರ ಪೊಸಕುರಲ್ ಬಲಗ ಅಂತ ಮಾಡಿ ಆ ಮೂಲಕ ಈ ಒಂದು ಟಿ ವಿ ಚಾನಲನ್ನು ಅವರು ನಡೆಸಿಕೊಂಡು ಹೋಗುವಂಥದ್ದು. ಅವರ ಇಡೀ ಪೊಸಕುರಲ್ ಬಲಗದವರು ಅವರ ಜೊತೆ ಒಟ್ಟಾಗಿದ್ದಾರೆ. ಅವರನ್ನು ಕೂಡ ಈ ವೇದಿಕೆಯಲ್ಲಿ ನಾವು ಸನ್ಮಾನ ಮಾಡಿದ್ದೇವೆ. ಮೂವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿ ನಮ್ಮ ಶ್ರೀಕಾಂತನ ಬಹಳ ಮಾರ್ಮಿಕವಾಗಿ ಮಾತನಾಡಿದರು. ನಮ್ಮ ದೇಶದ ಭದ್ರತೆ ಎಲ್ಲಿದೆ ಅಂತ ಹೇಳಿದರೆ ನಮ್ಮ ಸಂಸ್ಕೃತಿಯಲ್ಲಿದೆ. ಯಾವತ್ತೂ ಕೂಡ ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿಕೊಂಡು ಹೋದಾಗ ದೇಶ ಭದ್ರವಾಗ್ತದೆ. ಆ ನಿಟ್ಟಿನಲ್ಲಿ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಇಲ್ಲಿರತಕ್ಕಂಥವರೆಲ್ಲರೂ ಕೂಡ ಆ ರೀತಿಯ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡುವವರು. ಗಡಿ ರಕ್ಷಣೆಯಲ್ಲಿ ದೇಶ ರಕ್ಷಣೆಯನ್ನು ಮಾಡಿದಂತಹ ಶ್ರೀಕಾಂತ್ ಶೆಟ್ಟಿ ಅವರಿದ್ದರೆ ನಾವೆಲ್ಲರೂ ಕೂಡ ನಮ್ಮ ಸಂಸ್ಕೃತಿಯನ್ನು ನಮ್ಮ ಉಳಿಸಿ ಬೆಳೆಸುವಂಥ ಕೆಲಸವನ್ನು ನಾವು ಮಾಡುವಂಥವರು.
ಆ ಕೆಲಸವನ್ನು ಇವತ್ತು ಜ್ಞಾನಾಮೃತ ಮಂಗಳೂರು ಮಾಡ್ತಾ ಬಂದಿದೆ. ಕಳೆದ 9 ವರ್ಷಗಳು, ಇದು 10ನೇ ವರ್ಷ. 10 ಕಾರ್ಯಕ್ರಮಗಳು ಇವತ್ತು ಸಮಾರೋಪ ಸಮಾರಂಭದಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೇವೆ. ಬಹಳ ಖುಷಿಯಾಯಿತು. ಈ ಎಲ್ಲ ಕಾರ್ಯಕ್ರಮಗಳು ಮುಂದಿನ ದಿನಗಳಲ್ಲೂ ಕೂಡ ನಾವೇನು 5-6 ತಿಂಗಳ ಹಿಂದೆ ಮಾರ್ಚ್ 23ಕ್ಕೆ ಸರ್ಕಾರ ಲಾಕ್ಡೌನ್ ಘೋಷಣೆ ಮಾಡಿತ್ತು. ಕೊರೋನಾದ ಮಹಾಮಾರಿ ನಮ್ಮನ್ನು ಇಡೀ ಲೋಕವನ್ನೇ ವ್ಯಾಪಿ ಸಂದರ್ಭದಲ್ಲಿ ನಮ್ಮ ದೇಶದಲ್ಲೂ ಕೂಡ ಅದು ಬರುವಂಥ ಆತಂಕವನ್ನು ನೋಡಿ ಕೇಂದ್ರದಲ್ಲಿ ನಮ್ಮ ಮೋದಿಜಿಯವರು, ರಾಜ್ಯದಲ್ಲಿ ನಮ್ಮ ಮುಖ್ಯಮಂತ್ರಿಯವರು ಎಲ್ಲ ಒಟ್ಟು ಸೇರಿ ಮಾರ್ಚ್ 23ರಂದು ಲಾಕ್ಡೌನ್ನ ಘೋಷಣೆ ಮಾಡಿದ ನಂತರ ಯಾವುದೇ ಕಾರ್ಯಕ್ರಮದಲ್ಲಿ ನಾವು ಬಹಿರಂಗವಾಗಿ ಭಾಗವಹಿಸಿದ್ರು ಕೂಡ ನೋಡಿ ಮಾಧ್ಯಮದ ಮೂಲಕ ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆ. ನಾನು ಈ ಸಂದರ್ಭದಲ್ಲಿ ಸರ್ವಶಕ್ತ ದೇವನಲ್ಲಿ ಪ್ರಾರ್ಥಿಸುವುದೇನು ಅಂತ ಹೇಳಿದರೆ, ಒಂದು ಕಣ್ಣಿಗೆ ಕಾಣದಂತಹ ವೈರಸ್ಸು ಮಾಡಿದಂತಹ ಒಂದು ತಲ್ಲಣದಿಂದ ಇಡೀ ಲೋಕವೇ ಒಂದು ರೀತಿಯಲ್ಲಿ ಸ್ತಬ್ಧವಾಗುವಂಥ ಯಾವುದೇ ಕಾರ್ಯಕ್ರಮ ಇಲ್ಲ, ಯಾವುದೇ ಸಭಾ ಕಾರ್ಯಕ್ರಮ ಇಲ್ಲ. ಎಲ್ಲ ಕಲಾವಿದರ ಎಷ್ಟು ಕಾರ್ಯಕ್ರಮಗಳಾಗುವಂಥದ್ದು. ಒಂದು 6-7 ತಿಂಗಳ ಹಿಂದೆ ನೋಡಿದರೆ ನಾವು ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವವರು. ದಿನನಿತ್ಯ ನನ್ನ ತಾಯಿ ಹೇಳಲಿಕ್ಕೆ ಉಂಟು, ನಿಕ್ಕೆ ಯಾ ಫಲಪುರುಸತ್ತಿಜ್ಜಿ ಅಂತ, ಅಷ್ಟು ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸುವವರು. ಇವತ್ತು ಏನಾಗಿದೆ ಅಂತ ಆದ್ರೂ ಕೂಡ ನಾವು ಭಾಗವಹಿಸ್ತೇವೆ. ಇವತ್ತು ಒಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ, ಬೆಳಿಗ್ಗೆ ಕೂಡ 2-3 ಕಾರ್ಯಕ್ರಮ. ಆದರೂ ಸಾರ್ವಜನಿಕವಾಗಿ ಜನರನ್ನು ಸೇರಿಸಿಕೊಂಡು ಒಂದು ಸಾರ್ವಜನಿಕವಾಗಿ ಭಾಗವಹಿಸಲಿಕ್ಕೆ ಆಗದಿದ್ರೂ ಕೂಡ ಈ ರೀತಿಯಾದ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದನ್ನು ಕಡ್ಡಾಯವಾಗಿ ಭಾಗವಹಿಸಲೇಬೇಕಾಗ್ತದೆ. ಒಟ್ಟಿನಲ್ಲಿ 6-7 ತಿಂಗಳ ಏನು ನಮ್ಮ ಜನಜೀವನ ಉಂಟು ಅದು ಮತ್ತೊಮ್ಮೆ ಬರಬೇಕು ಅಂತಾದರೆ ಆದಷ್ಟು ಬೇಗ ಈ ಕೊರೋನಾ ಮಹಾಮಾರಿಯಿಂದ ನಮಗೆ ಮುಕ್ತಿ ಸಿಗಬೇಕು ಅಂತಾದರೆ ಶ್ರೀದೇವರೇ ಅದನ್ನು ನಮಗೆ ಅನುಗ್ರಹವನ್ನು ಕೊಡಬೇಕು. ಆದಷ್ಟು ಬೇಗ ಇದಕ್ಕೆ ಒಂದು ಪರಿಣಾಮಕಾರಿಯಾದ ಲಸಿಕೆ ಹೊರಬರಬೇಕು. ಎಲ್ಲ ರಾಷ್ಟ್ರಗಳು, ಬಲಿಷ್ಠ ರಾಷ್ಟ್ರಗಳು ಕೂಡ ಇವತ್ತು ಕೈ ಚೆಲ್ಲಿ ಕೂತಿದೆ. ಆದ್ರೂ ಕೂಡ ಪ್ರಯತ್ನದಲ್ಲಿ ನಮ್ಮ ಭಾರತ ಏನು ಹಿಂದಕ್ಕೆ ಬಿದ್ದಿಲ್ಲ. ಒಟ್ಟಿನಲ್ಲಿ ಆದಷ್ಟು ಬೇಗ ಕೊರೋನಾಕ್ಕೆ ಮುಕ್ತಿಯನ್ನು ಶ್ರೀದೇವರು ಅನುಗ್ರಹಿಸಲಿ. ಜ್ಞಾನಾಮೃತ ಮಂಗಳೂರು ಈ ಒಂದು ಸಂಘಟನೆ ಇನ್ನಷ್ಟು ಒಳ್ಳೊಳ್ಳೆಯ ಕಾರ್ಯಕ್ರಮಗಳನ್ನು ಮುಂದಿನ ದಿನಗಳಲ್ಲಿ ಮಾಡುವಂತಾಗಲಿ ಅಂತ ಹೇಳುತ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ಕರೆದು ಒಂದು ಸ್ಥಾನವನ್ನು ಕೊಟ್ಟಂಥ ಸಂಘಟಕರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಎಲ್ಲರಿಗೂ ಕೂಡ ಸನ್ಮಾನಿತರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನು ಕೊಡುತ್ತಾ, ನಮ್ಮೆಲ್ಲ ಗಣ್ಯ ಅತಿಥಿವರ್ಯರಿಗೂ ಕೂಡ ಗೌರವಪೂರ್ವ ನಮನಗಳನ್ನು ಸಲ್ಲಿಸುತ್ತಾ ನನ್ನ ಒಂದೆರಡು ಮಾತುಗಳನ್ನು ನಿಲ್ಲಿಸ್ತೇನೆ. ವಂದನೆಗಳು ಅಧ್ಯಕ್ಷರಾದ ಶ್ರೀಯುತ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಇವರಿಗೆ. ಈ ಸಭಾ ಕಾರ್ಯಕ್ರಮದ ಮುಕ್ತಾಯ ಹಂತಕ್ಕೆ ತಲುಪ್ತಾ ಇದ್ದೇವೆ. ಧನ್ಯವಾದ ಸಮರ್ಪಣೆಯನ್ನು ಮಾಡಲಿದ್ದಾರೆ ಜ್ಞಾನಾಮೃತ ಮಂಗಳೂರು ಇದರ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಲಿಂಗಪ್ಪ ಸೀತಾದೇವಿಯವರು. ವೇದಿಕೆಯಲ್ಲಿರುವಂತಹ ಗಣ್ಯರೇ, ಶ್ರೋತೃ ಬಂಧುಗಳೇ, ಇವತ್ತಿನ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಇವರು ವಿದ್ಯಾರತ್ನ ಎನ್ನುವ ವಿದ್ಯಾಸಂಸ್ಥೆಯ ಮುಖ್ಯಸ್ಥರು. ಅಂದರೆ ಇವರು ವಿದ್ಯಾರಂಗ ಹಾಗೆ ಸಾಮಾಜಿಕ ರಂಗ ಅಂದರೆ ರೋಟರಿ ಕ್ಲಬ್ಬಲ್ಲಿ ಅಂತಹ ಸೇವಾ ಸಂಸ್ಥೆಗಳಲ್ಲಿ ತೊಡಗಿಸಿಕೊಂಡವರು. ಇನ್ನು ಧಾರ್ಮಿಕ ರಂಗ, ದೇವಸ್ಥಾನದ ಸೇವೆಯನ್ನು ಕೂಡ ಮಾಡ್ತಿರುವವರು. ಅದೇ ರೀತಿ ಇನ್ನು ಮೇಲಾಗಿ ಇನ್ನೊಂದು ಸಂಘ ಅಂದರೆ ರಾಜಕೀಯ ರಂಗ, ಇದರಲ್ಲಿ ಕೂಡ ಸಮಾಜಮುಖಿ ಕೆಲಸವನ್ನು ಮಾಡುತ್ತಿರುವಂಥ ಈ ವ್ಯಕ್ತಿ ಇವತ್ತಿನ ಈ ಸಮಾರೋಪ ಸಮಾರಂಭಕ್ಕೆ ಬರಬೇಕು ಅಂತ ನಮ್ಮ ಆಸೆ ಇತ್ತು. ಅದಕ್ಕೆ ಒಪ್ಪಿಕೊಂಡು ಇವತ್ತು ಬಂದಿದ್ದಾರೆ, ಅಧ್ಯಕ್ಷ ಸ್ಥಾನವನ್ನು ವಹಿಸಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಇನ್ನೊಬ್ಬ ಅತಿಥಿ ಶ್ರೀಕಾಂತ್ ಶೆಟ್ಟಿ ಬಾಳ, ಇವರು ಮಾಜಿ ವಾಯು ಸೇನೆಯಲ್ಲಿ ಯೋಧರಾಗಿದ್ದವರು. ಕೇವಲ ಈ ಯೋಧರು ಎನ್ನುವ ಗೌರವ ನಾವು ಎಲ್ಲರಿಗೂ ಕೊಡ್ತೇವೆ, ಯಾಕಂದರೆ ಇವರಿಗೆ ಮಾತ್ರ ಅಲ್ಲ, ಇವರಿಗೆ ನಮ್ಮ ಮಿತ್ರರು ಅನ್ನೋದರಷ್ಟೇ ಹೆಚ್ಚು ಗೌರವವನ್ನು ಕೊಡ್ತೇವೆ. ಇದಕ್ಕಿಂತಲೂ ಹೆಚ್ಚಾಗಿ ಈ ಕಾರ್ಯಕ್ರಮದಲ್ಲಿ ಇವತ್ತು ಅವರನ್ನು ನಾವು ಬರಲೇಬೇಕಂತ ಒತ್ತಾಯ ಮಾಡೋದಕ್ಕೊಂದು ಮುಖ್ಯ ಕಾರಣ ಉಂಟು. ಕಾವ್ಯಕಲರವದ 10 ಭಾಗಗಳಲ್ಲಿ 1 ಭಾಗ 9 ಭಾಗ ಕನ್ನಡದಲ್ಲಿದ್ದರೆ ಇವತ್ತಿನ ಪ್ರಸ್ತುತಿ ತುಳುವಲ್ಲಿದೆ. ಮಂದಾರ ರಾಮಾಯಣದ ಮಂದಾರ ಕೇಶವ ಭಟ್ಟರ ಇವತ್ತು ಕಾರ್ಯಕ್ರಮದ ಬಗ್ಗೆ ಇವತ್ತು ಪ್ರಸ್ತಾವನೆ ಆಗಲಿಕ್ಕಿದೆ, ಪ್ರಸ್ತುತಿ ಪಡಿಸಲಿಕ್ಕಿದ್ದೇವೆ. ಹೊರರಡ್ಡೆ ಎನ್ನುವ ಕಾರ್ಯಕ್ರಮ ಇವತ್ತು ನಡೀಲಿಕ್ಕಿದೆ. ಯಾಕೆ ಇವರು ಅದಕ್ಕೆ ಪ್ರಸ್ತುತರು ಎನ್ನುವ ಪ್ರಶ್ನೆಯನ್ನು ನಾನು ಯಾಕೆ ಹೇಳ್ತಾ ಇದ್ದೆ ಅಂತ ಹೇಳಿದರೆ, ತುಳು ಲಿಪಿಯ ಬಗ್ಗೆ ಇತ್ತೀಚೆಗೆ ಅಭಿಯಾನ ನಡೀತಾ ಉಂಟು. ಆದರೆ ಈ ವ್ಯಕ್ತಿ 12 ವರ್ಷಗಳ ಹಿಂದೆ ತನ್ನ ಸಂಸ್ಥೆಯ ಹೆಸರನ್ನು ತುಳು ಲಿಪಿಯಲ್ಲಿ ನಮೂದಿಸಿದ್ದಾರೆ. ಮಾತ್ರವಲ್ಲ, ತುಳು ಭಾಷೆ ಅಂತ ಹೇಳಿದ್ರೆ ಬಹಳ ಪ್ರೀತಿ ಅವರಿಗೆ, ಭಾಳಷ್ಟು ಕೆಲಸವನ್ನು ಮಾಡಿದ್ದಾರೆ. ಯಾಕಂದರೆ ಅವರು ಸಾಹಿತಿಯಾಗಿ ಭಾಳಷ್ಟು ಕೆಲಸವನ್ನು ಮಾಡುವಷ್ಟು ಪ್ರತಿಭೆ ಉಂಟು ಅವರದ್ದು. ಬಹುಶಃ ಸಮಯದ ಅವಕಾಶ ಇಲ್ಲ, ಇನ್ನಾದರೂ ಅವರು ಅದರಲ್ಲೂ ಉಪಯೋಗಿಸಿಕೊಂಡು ಸಾಹಿತ್ಯಿಕವಾಗಿ ನೀವು ಬೆಳೀಬೇಕು. ಇಂತಹ ವ್ಯಕ್ತಿ ಇವತ್ತು ಸಮಾರೋಪ ಸಮಾರಂಭದಲ್ಲಿ ಬಂದು ಕಾರ್ಯಕ್ರಮವನ್ನು ಚಂದ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ವಂದನೆಗಳು.
ಇವತ್ತಿನ ಇನ್ನೊಬ್ಬ ಅತಿಥಿ ಪುಳಿಂಚ ಶ್ರೀಧರ್ ಶೆಟ್ಟಿ ಅವರು. ಇವರು ವಕೀಲರೇ ಎನ್ನುವ ಗೌರವ ಹೊಂದಿದ್ದರೆ ಇನ್ನೊಂದು ಗೌರವ ನಮಗೆ ಅವರ ಯಕ್ಷಗಾನ. ಯಾಕಂತೇಳಿದ್ರೆ ನಾವು ಹೆಚ್ಚಾಗಿ ಯಕ್ಷಗಾನದಲ್ಲಿ ಯಾರಿದ್ದಾರೆ ಅವರಿಗೆ ಹೆಚ್ಚು ಪ್ರೀತಿ ನಮ್ಮಿಂದ ಸಿಗ್ತದೆ. ಯಾಕಂತೇಳಿದ್ರೆ ನಮಗೆ ಯಕ್ಷಗಾನ ಸ್ವಲ್ಪ ಹುಚ್ಚುಂಟು. ಹಾಗಾಗಿ ಪುಳಿಂಚ ರಾಮಯ್ಯರಯ್ಯವರ ಪುತ್ರ ಇವರು. ಬಹಳ ಅವರ ಬಗ್ಗೆ ಯಕ್ಷಗಾನದಲ್ಲಿದ್ದವರು ಕೇಳದವರು ಇರಲಿಕ್ಕಿಲ್ಲ. ಅಂಥ ಒಂದು ಒಳ್ಳೆಯ ಕಲಾವಿದವರು. ಅವರ ವೇಷವನ್ನು ನಾನು ಕಣ್ಣಾರೆ ನೋಡಿದ್ದೇನೆ. ಅವರು ಅವರ ಹೆಸರಲ್ಲಿ ಬಹಳ ಯಕ್ಷಗಾನದ ಕೆಲಸವನ್ನು ಮಾಡ್ತಾ ಇದ್ದಾರೆ, ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಪುಳಿಂಚ ಸೇವಾ ಟ್ರಸ್ಟ್ ಎನ್ನುವ ಸಂಸ್ಥೆಯ ಮೂಲಕ ಅವರು ಈ ಸಮಾರಂಭಕ್ಕೆ ಬಂದಿರುವುದು ನಮಗೆ ತುಂಬ ಸಂತೋಷ. ಅವರಿಗೂ ಕೂಡ ಹೃತ್ಪೂರ್ವಕ ವಂದನೆಗಳು. ಇನ್ನೊಬ್ಬ ಅತಿಥಿ ಶರತ್ ಕುಮಾರ್ ಕದ್ರಿ ಅವರು. ಹವ್ಯಾಸಿ ಬಳಗ ಕದ್ರಿ ಎನ್ನುವ ಸಂಸ್ಥೆಯನ್ನು ಕೇಳದ ವ್ಯಕ್ತಿಗಳು, ಅಂದರೆ ಯಕ್ಷಗಾನದಲ್ಲಿ ಯಾರಿಗೆ ಆಸಕ್ತಿ ಉಂಟು ಅವರು ಆ ಹೆಸರನ್ನು ಕೇಳಿರ್ತಾರೆ. ಆ ಹೆಸರನ್ನು ಕೇಳಿದವರು ಶರತ್ ಕುಮಾರ್ ಕದ್ರಿ ಅವರ ಹೆಸರನ್ನು ಖಂಡಿತವಾಗಿ ಹೇಳಿರ್ತಾರೆ. ಯಾಕೆಂದೇಳಿದರೆ ಹವ್ಯಾಸಿ ಬಳಗದ ಕದ್ರಿ ಇದರ ಮುಖ್ಯ ಬೆನ್ನೆಲುಬೆ ಅವರು. ಪ್ರಾಯಶಃ ಶ್ರೀಧರ್ ಶೆಟ್ಟರು ಅವರು ಹೇಳಿದಾಗೆ 100 ಸನ್ಮಾನ 100 ಸಂಸ್ಮರಣೆ ಪ್ರಾಯಶಃ ಇದೊಂದು ದೊಡ್ಡ ದಾಖಲೆ. ಅಂತಹ ಕಾರ್ಯಕ್ರಮವನ್ನು ಮಾಡಿದಂಥ ವ್ಯಕ್ತಿ. ಯಾಕಂತೇಳಿದರೆ ಇನ್ನೊಮ್ಮೆ ನಾನು ಹೇಳ್ತಿದ್ದೇನೆ, ಯಕ್ಷಗಾನದ ನಂಟು. ಹಾಗಾಗಿ ಅವರು ಈ ಕಾರ್ಯಕ್ರಮದಲ್ಲಿ ಇರುವುದು ನನಗೆ ತುಂಬ ಸಂತೋಷವನ್ನು ನೀಡಿದೆ. ಅವರಿಗೂ ಕೂಡ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವೊಂದು ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಆ ಕಾರ್ಯಕ್ರಮದಲ್ಲಿ ನಮ್ಮ ತೋನ್ಸೆ ಪುಷ್ಕಲ್ ಕುಮಾರ್ ಅವರು, ಅಂದರೆ ಸಂಗೀತ ಹಾಗೂ ಸಾಂಸ್ಕೃತಿಕ ರಂಗ, ಕೃಷ್ಣಪ್ಪ ಕಿನ್ಯ ಇವರು ಯಕ್ಷಗಾನದ ರಂಗದಲ್ಲಿ, ಅದೇ ರೀತಿ ಮಾಧ್ಯಮ ರಂಗದಲ್ಲಿ ಶ್ರೀಯುತ ವಿದ್ಯಾಧರ್ ಶೆಟ್ಟಿ ಇವರನ್ನು ನಾವು ಸನ್ಮಾನಿಸಿದ್ದೇವೆ. ಅವರು ನಮ್ಮ ಸನ್ಮಾನವನ್ನು ಸ್ವೀಕರಿಸೋದಕ್ಕಾಗಿ, ಯಾಕಂತೇಳಿದರೆ ಅದು ನಮಗೊಂದು ಆಶೀರ್ವಾದ ಅಂತ ನಾನು ತಿಳಿಯುತ್ತೇನೆ. ಅವರು ಸ್ವೀಕರಿಸಿದ್ದೇ ದೊಡ್ಡದು. ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಹಾಗೂ ಧನ್ಯವಾದಗಳು. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದಲ್ಲಿ ಕಲಾವಿದರಾಗಿ ಭಾಗವಹಿಸುವಂತಹ ಶಿವಪ್ರಸಾದ್ ಎಡಪದವು, ತೋನ್ಸೆ ಪುಷ್ಕಳ್ ಕುಮಾರ್, ಸುನೀಲ್ ಪಲ್ಲಮಜಲು, ಡಾಕ್ಟರ್ ದಿನಕರ್ ಎಸ್ ಪಚ್ಚನಾಡಿ ಹಾಗೂ ಕಾವ್ಯ ಸಮನ್ವಯ ಮಾಡುವಂತಹ ವಿದ್ಯಾಧರ್ ಶೆಟ್ಟಿ ಇವರಿಗೂ ಕೂಡ ನಾನು ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಹಾಗೆ ಶ್ರೋತೃ ಬಂಧುಗಳು 9 ದಿವಸಗಳಿಗೆ ಕೂಡ ನಮಗೆ ಸಹಕರಿಸಿದಂಥ ಎಲ್ಲ ಶ್ರೋತೃಗಳಿಗೆ ಶಿರವಾಗಿ ನಮಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸದಸ್ಯರು ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಸಹಕಾರವನ್ನು ನೀಡಿದ್ದಾರೆ. ಅವರಿಗೆ ಹೃತ್ಪೂರ್ವಕ ವಂದನೆಗಳು. ಹಾಗೆ ಈ ಕಾರ್ಯಕ್ರಮವನ್ನು ನಾವು ಮಾಡಬೇಕಾದ್ರೆ ಈ ಮೊದಲು ಹೇಳಿದ ಹಾಗೆ ಪುರಭವನದಲ್ಲಿ ನಾವು ಯೋಜಿಸಿದ್ದೆವು. ಕರೋನಾದಿಂದಾಗಿ ಈ ರೀತಿಯಾಗಿ ಮಾಡಬೇಕು. ಆದರೆ ಇದು ನಿಜವಾಗಿ ಒಂದು ರೀತಿಯಲ್ಲಿ ಶಾಪ ಅಂತ ಇತ್ತು. ಆದರೆ ಈಗ ನಮಗೆ ವರ ಆಗಿದೆ. ಯಾಕೆಂತ ಹೇಳಿದರೆ ನಮ್ಮೊಟ್ಟಿಗೆ ವಿದ್ಯಾಧರವರು ಸೇರಿಕೊಂಡಾಗ ಈ ರೀತಿಯಾಗಿ ನಾವು ಈ ಕಾರ್ಯಕ್ರಮವನ್ನು ಮಾಡಿದಾಗ ಬಹಳಷ್ಟು ಆಸಕ್ತ ಪ್ರೇಕ್ಷಕರನ್ನು ನಾವು ಪಡೀಲಿಕ್ಕಾಗ್ತದೆ. ಹಾಗಾಗಿ ಈ ಕಾರ್ಯಕ್ರಮ ಈ ರೀತಿ ಆಗೋದಕ್ಕೆ ವಿದ್ಯಾಧರವರು ಅವರ ಈ ಹೊಸಕುರಲ್ ಸಂಸ್ಥೆ ಭಾಳಷ್ಟು ನಮಗೆ ಸಹಕಾರ ನೀಡಿದೆ. ಅವರಿಗೆ ಹೃತ್ಪೂರ್ವಕ ವಂದನೆಯನ್ನು ಅರ್ಪಿಸುತ್ತದೆ. ಆದರೆ ಇವರ ಜೊತೆಗೆ ತಾಂತ್ರಿಕ ವರ್ಗದಲ್ಲಿ, ಅಂದರೆ ಅವರಿಲ್ಲೇ ಇದ್ದರೆ ಬಹುಶಃ ಈ ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ನಡೆಯೋದಕ್ಕೆ ಸಾಧ್ಯವೇ ಇಲ್ಲ. ಆಶೆಫ್ ಬಬ್ಬುಕಟ್ಟೆ ಇವರು, ಹಾಗೆ ಶಿವಶಂಕರ್ ಅವರು, ಹಾಗೆ ಕುಮಾರಿ ಇಂದು ದೇವಿನಗರ ಇವರು ಬಹಳಷ್ಟು 10 ದಿವಸಗಳ ಕಾರ್ಯಕ್ರಮಕ್ಕೆ ಬಹಳಷ್ಟು ಶ್ರಮವನ್ನು ಪಟ್ಟಿದ್ದಾರೆ. ಅವರಿಗೆ ನನ್ನ ಮನಪೂರ್ವಕ ವಂದನೆಗಳು. ಹಾಗೆ ಎಲ್ಲರಿಗೂ ವಂದಿಸುತ್ತಾ ನನ್ನ ವಂದನಾರ್ಪಣಾ ಕಾರ್ಯವನ್ನು ಮುಗಿಸ್ತಾ ಇದ್ದೇನೆ. ವಂದನೆಗಳು ಶ್ರೀಯುತ ಲಿಂಗಪ್ಪ ಸೀತಾದೇವಿ ಅವರಿಗೆ. ಆತ್ಮೀಯರೇ, ಇನ್ನು ಮುಂದಕ್ಕೆ ಕಾವ್ಯ ಕಲರವ ಈ ಕಾರ್ಯಕ್ರಮದ 10ನೆಯ ದಿವಸದ ಮತ್ತು ಕೊನೆಯ ಕಾರ್ಯಕ್ರಮವಾಗಿ ನಮ್ಮೂರಿನವರೇ ಆದಂತಹ ಮಂದಾರ ಕೇಶವ ಭಟ್ರು ಬರೆದಿರುವಂತಹ ಮಂದಾರ ರಾಮಾಯಣ ಎನ್ನುವಂತಹ ತುಳು ಮಹಾಕಾವ್ಯದಿಂದ ಆಯ್ದಿರುವ ವರ ರಡ್ ಎನ್ನುವಂತಹ ಆಖ್ಯಾನವನ್ನು ಪ್ರಸ್ತುತಪಡಿಸುವುದಕ್ಕಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಕವಿ ಕಾವ್ಯ ಸಮನ್ವಯ ನುಡಿಯನ್ನಾಡುವುದಕ್ಕಿದ್ದಾರೆ ವಿದ್ಯಾಧರ್ ಶೆಟ್ಟಿಯವರು. ಕೈಕೆಯ ಪಾತ್ರವನ್ನು ನಿರ್ವಹಿಸುವುದರ ಜೊತೆಗೆ ಈ ಕಾರ್ಯಕ್ರಮದ ಪರಿಕಲ್ಪನೆಯನ್ನು ನಿರ್ದೇಶನವನ್ನು ಮಾಡುತ್ತಿರುವ ಶ್ರೀಯುತ ಡಾಕ್ಟರ್ ದಿನಕರ್ ಎಸ್ ಪಚ್ಚನಾಡಿ ಇವರಿದ್ದಾರೆ. ದಶರಥನ ಪಾತ್ರವನ್ನು ನಾನು ಸುನೀಲ್ ಪಲ್ಲಮಜಲ್ ನಿರ್ವಹಿಸುವುದಕ್ಕಿದ್ದೇನೆ. ಮತ್ತು ಗಾಯನದಲ್ಲಿ ನಮ್ಮ ಜೊತೆಗೆ ಶ್ರೀಯುತ ತೋನ್ಸೆ ಪುಷ್ಕಳ್ ಕುಮಾರ್ ಮತ್ತು ಶಿವಪ್ರಸಾದ್ ಎಡಪದವು ಇವರು ಸಹಕರಿಸಲಿದ್ದಾರೆ. ಈಗ ಕೇಳಿ ಮಂದಾರ ಕೇಶವ ಭಟ್ ವಿರಚಿತ ಮಂದಾರ ರಾಮಾಯಣದಿಂದ ಆಯ್ದ
ತುಳು ಆಖ್ಯಾನ ವರ ರಡ್. ಪುಂಡು ಕುರಿಕಾರೆ ಮಲೆ ಮಗಳ ಮೋಕೆದ ಬಾಲೆ, ಪುಂಡು ಕುರಿಕಾರೆ ಮಲೆ ಮಗಳ ಮೋಕೆದ ಬಾಲೆ, ಉಂಡೆ ಚಕ್ಕುಲಿ ದರ್ತಿದಾನೆ ಮೋನೆ, ಮಲೆ ಮಗಳ ಮೋಕೆದ ಬಾಲೆ, ಉಂಡೆ ಚಕ್ಕುಲಿ ದರ್ತಿದಾನೆ ಮೋನೆ, ಆನೆ ಮೋನೆ. ತುಂಡುದಾಡೆ ಕುಡಾರಿ ಕೈದ ಭಕ್ತಿನ ಸ್ವಾಮಿ, ತುಂಡುದಾಡೆ ಕುಡಾರಿ ಕೈದ ಭಕ್ತಿನ ಸ್ವಾಮಿ, ಮಂಡೆ ತಗ್ಗಾವೆ ಕಾಪುಲ ತಳೆಪುಗಳೆದೆ, ಮಂಡೆ ತಗಾವೆ ಕಾಪುಲ ತಳೆಪುಗಳೆದೆ, ಆ ಪುಂಡು ಗುರಿಕಾರೆ ಪಂಡ ಗಣಕುಲ್ನ ಒಡೆ ಆ ಮಹಾಗಣಪತಿ ಮಲೆಮಗಲ್ನ ಬಾಲೆ ಗಿರಿಜನ ಬಾಲೆ, ತುಂಡು ದಾಡೆದಾಯಿ ಕೈಟು ಕುಡರಿನು ಪತ್ತಿನಾಯಿ, ಮಾತೆರೆಗಳ ಎಡ್ಡೆಪ್ಪುನು ಕಂತು ಕೊರ್ಪಿನಾಯಿ, ಆ ಆನೆ ಮೋನೆದ ದೇವೇರಿನ ಸುಗುತನುವೆ ಪಂಪಿನ ಪ್ರಾರ್ಥನೆದೊಟ್ಟಿಗೆ ಮಂದಾರ ಕೇಶವ ಭಟ್ರು ತನ್ನ ಮಂದಾರ ರಾಮಾಯಣನು ಸುರುಮಂಪುವೇರು. ಮಂದಾರ ಕೇಶವ ಭಟ್ರು ಅಗ್ರಪಂಥದ ಯಕ್ಷಗಾನ ಕಲಾವಿದರಾದ ಅರ್ಥಧಾರಿಯಾದ ಬಾರಿ ಪುಗಡ್ತಿನ ಪಡೆಯಿನಾದ. ಅವೇತೋ ವರ್ಷಗಳ ಕಾಲ ಮೇರ್ನ ಪಾಂಡಿತ್ಯ ಪ್ರತಿಭೆ ಎರತ ಮರೆತ ಕಾಯ್ದ ಲೆಕ್ಕ ಉಪ್ಪುಡು, ಅಂಚಿತ್ತಿನ ಮೇರ್ನ ಪ್ರತಿಭೆ ಮಂದಾರ ರಾಮಾಯಣಡು ತೋಜಿದು ಬರ್ಪುಡು, ಅವು ಮಾತೆರೆಗಳ ಗೊತ್ತಾಪುಡು. ಅಂಚಿತ್ತಿನ ಮಂದಾರ ರಾಮಾಯಣಡು ತನ್ನ ಆ ರಾಮಾಯಣದ ಕಥೆನು ಆ ಬಾರಿ ಪೊರ್ಲುಡೆ ತುಳುಟೆ ವಿವರಿಸುವರು. ಪ್ರತಿಡು ಕೂಳೂರುಡು ಅಧ್ಯಾಪನ ವೃತ್ತಿಲ್ಲ ಮಂತಿನಾರು, ಯಕ್ಷಗಾನ ಕಲಾವಿದರಾದ ಗುರುಕುಲಾದ್ಲ ಆರು ಅವೇತೋ ಪ್ರಸಂಗಲ್ಲ ರಚನೆ ಮಂತಿನಾರು. ಇಂಚಿತ್ತಿನ ಮಂದಾರ ಕೇಶವ ಭಟ್ರನ ಮಂದಾರ ರಾಮಾಯಣದ ವರ ರಡ್ ಇನಿತ ಆಖ್ಯಾನದ ಪ್ರಸಂಗ ಇತ್ತ ತೂಕ. ಈ ಮೇಟಯೋದೆಡೆ ಎಂಜಂಜಿನವಲ ಚೊನೊಲುವು, ಈ ಮೇಟಯೋದೆಡೆ ಎಂಜಂಜಿನವಲ ಚೊನೊಲುವು, ಅಪಗಪಗತೋ ಜೊಂದು ಬರ್ಪೇಂದಿನ ತಂದೆ, ಬಾನೊರ್ದು ಬೊಳ್ಳಿ ಬೋರೊಂದಿತ್ತೊಂಜಿದಿನ, ತೋಜಿಡು ಮಲ್ಲ ಬೀಲದ ಬೊಳ್ಳಿ, ತೋಜಿಡು ಮಲ್ಲ ಬೀಲದ ಬೊಳ್ಳಿ, ತೂದವೆನ ಮನಸ್ಸಿಡೆಂಚೆಂಜಿ ಎನ್ನೆಂದು, ತೂದವೆನ ಮನಸ್ಸಿಡೆಂಚೆಂಜಿ ಎನ್ನೆಂದು, ಊರುದ ಕುಳಿತೆ ಅರಮನೆ ತಗೊಳ್ಳೋ, ಊರುದ ಕುಳಿತೆ ಅರಮನೆ ತಗೊಡು, ಈ ಮೇಟ್ ಅಯೋಧ್ಯೆಡ್ ಎಂಚೆಂಚಿ ಅವನ ಚೊನೊಲು ಗೋಗೋ, ಆ ಈಮೇಟ್ ಅಯೋಧ್ಯೆಡು ಪಂಡ ಅಯೋಧ್ಯೆಡು ದಶರಥ ಮಹಾರಾಜೆ ರಾಜ್ಯಭಾರ ಮಂದೊಂದಿತ್ತಿನಂಚಿನ ಕೊಡ್ತು, ಬಾರಿ ಸುಕೊಟ್ಟು ರಾಜ್ಯಭಾರ ಮಂದೊಂದು ಪುವೆ ಅಂಚಿತ್ತಿನ ಪೊರ್ತುಳು. ರಾಮ ಲಕ್ಷ್ಮಣರು ಹೊರ ಕಾಡಿಗೆ ಹೋದು ಅಕ್ಲಿಗೆ ಮದಿಮೆಲ ಆದುಕೊಂಡು ಜೋಗುಲ್ಲ ಬಲಕೆಡು ಆಯ ತೆಲಿಕೆ ನಲಿಕೆಡು
ಬಾರಿ ಕುಸಿಟ್ಟು ಕಾಳ ಕಳೆವೊಂದು ಪುಣಂಚಿನ ಪೊರ್ತು ಇಂಚಿತ್ತಿನ ಪೊರ್ತುಡು ಅಯೋಧ್ಯೆಡು ಮೋರ್ಚಾನಿಲವು ತೋಜರೆ ಶುರುವಾಪುಡು ಅವಲಕ್ಷಣಲು ಅವಲಕ್ಷಣಲು ಈ ತೋಜಿದು ಬಣ್ಣಗ ಅವಳ ಏಪ ಅಪಗ 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 ತೋಜಿದು ಬರ್ತೀನಿ ತೂನಗ ದಶರಥ ಮಹಾರಾಜಗ ಬಾರಿ ಮಂಡ ಬೆಚ್ಚ ಆಪುಡು ದಾಯಗಿಂಚ ರಾತ್ರಿ ತೂನಗ ಬೊಳ್ಳಿ ಮೂರಿ ಲೆಕ್ಕ ಬಾನೊಡ್ದು ತೋಜುಡು ಇಂಚಿತ್ತಿನ ಪೊರ್ತುಡೆ ಒಂಜಿ ದಿನ ಬೊಳ್ಳಿದ ಬೀಲದ ತುಂಡೊಂಜಿ ಮೂರು ಲೆಕ್ಕನೆ ದಶರಥಗ ಆಪುಡು ಅಪಗಾಡಲು ಖಂಡಿತವಾಗಲ ಅಯೋಧ್ಯೆಗೆ ಎಡ್ಡೆತ್ತು ಊರಿಗೂ ಎಡ್ಡೆತ್ತು ಇಂದು ಅಪಲಕ್ಷಣಗಳು ಸರಿಯೇ ಪಂಡದು ಮಾತಿರ್ಲ ಪಣ್ಣಗ ದಶರಥಲ ನಿರತ ಬಗೆಟ್ಟು ಆಲೋಚನೆ ಮಾಡ್ತೀವಿ ದಾಯಗಿಂಚ ಆಪುಡು ದಾಯಗಿ ಇಂಚ ಆವಡು ನಾಡ ಕಾರಣದಾದ ಇದಕ್ಕೆ ಪರಿಹಾರದಾದ ಇಂಚ ದಶರಥ ಮಹಾರಾಜೆ ತನ್ನ ಮಂತ್ರಿ ಮಾಗದೆರಡ ಆಪ್ತಿರಡ ಪೂರಕ್ಕೇನೊಂದು ಉಪ್ಪುನಂಚಿನ ಕೊಡ್ತುಡು ಮಾತೆಲ್ಲ ಪೋಡಿಗೆಡು ಪಟ ಪತದು ಪೋಯರು ಮಾತೆಲ್ಲ ಪೋಡಿಗೆಡು ಪಟ ಪತದು ಪೋಯರು ದಸರಥೆಲ ತೆರಿದು ತನ್ಕಿಂದು ಕೇಡಾವಳೆನ್ನಿದ್ದ ಬಗನೆಯೇ ದಸರಥೆಲ ತೆರಿದು ತನ್ಕಿಂದು ಕೇಡಾವಳಿಂದೆನ್ನಿದ ಬಗನೆ ವಸಿಷ್ಠರೆನೆ ಪರದಾನಿ ನೊಟ್ಟು ಸೇರಾಡಿಂದೆ ಪರದಾನಿ ನೊಟ್ಟು ಸೇರಾಡಿಂದೆ ನಿಕುಳೀತಿ ಕೈಕೊರ್ದು ತಾಂಗಿ ನೆಟ್ಟೀತಿ ಪೊರ್ತಿ ಪಟ್ಟೊನ್ ಎತೆದಾಂತೆತ್ತು ನಿಕುಳೀತಿ ಕೈಕೊರ್ದು ತಾಂಗಿ ನೆಟ್ಟು ಈತು ಪೊರ್ತು ಪಟ್ಟೊನ್ ಎತೆದಾಂತೆತೂಯ ಯಾವೆಂಕು ನನ ರಾಮ ಗೊಪ್ಯಾದು ಪಟ್ಟನು ಯಾವೆಂಕು ನನ ಅಯೋಧ್ಯದ ಮನ್ನದ ಆಡೋತಿಗೆಡಾವಡು ಸಂಸಾರೋಡಾವಡು ಉವೇ ಒಂಜಿದ ಕುಂದು ಕೊರತೆ ಮಣ್ಬಿನವ ಎಂಕಿಜ್ಜಾನ ಏತು ನೆಮ್ಮದಿದ ಬದುಕು ಮೂವೇರು ಒಡೆದಿ ನಾಲ್ವೇರು ಜೋಕುಲು ಮುಕುಲ್ ನೊಟ್ಟುಗು ನೆಮ್ಮದಿದ ಸಂಸಾರ ಇತ್ತನೆ ಎನ್ನ ಗುರುಕುಲಾವಡು ಅತನ ಪೆರದಾನಿ ಅವಳು ಮುಕುಲ ಮಾತೆರ್ನಳ ಸಕಾಯುಡು ಬಾರಿ ಪುರ್ಲುದ ಆಡೋತಿಗೆನು ಪುರಂದು ಬತ್ತೆ ಆಂಡ ಕರಿನ ಕೆಲವು ದಿನೋದಿಂಚ ನಿದ್ರೆ ಮಲ್ಪು ನಂಜಿನ ಪರಿಸ್ಥಿತಿ ಇದ್ದ ದಾಯನ್ನ ಬನ್ನಗ ರಾತ್ರಿ ಕೊಟ್ಟು ಬಾನೋಡು ಒಲ್ಲಿ ಮೂರು ನೆನತು ಒಂದುಲ್ಲೆ ದಾಯಗಿಂಚಾನ ಒಂಜ ಆತ ದಿನೋಡ್ದಿಂತ ಎತೆಪತೊಂದಿತ್ತಿನ ಅಡೆಗೆ ಕೋಡೆದ ದಿನುಕಾನಗ ಒಂಜಿ ಮಲ್ಲ ಬೀಲದ ಬೊಲ್ಲಿನ ತುಗೆ ಇಂಚಿ ನನ್ನ ತಡೆಪುಲ ಕೈಚಿ ನೆಕೊಂಜಿ ದಾದಾದಲ ಇತ್ಯರ್ಥ ಮಲ್ಪೋಡು ಮಂಡದು ಎನ್ನ ಗುರುಕುಲು ವಸಿಟ್ಟೆರೆನೆತ್ತೆ ಅಂಚಿನ ಬೆರದಾಣಿನೆತ್ತೆ ಆಕಲ್ದ ಬರ್ತದೈತದ ಯಾನ ಪಂಡೆ ಎನ್ನ ಮನಸ್ಸು ಯಾನ ಮಲ್ತೋನಂಚಿನ ನಿರ್ಧಾರನ ಆಕಲ್ದ ಪಂಡೆ ಈತನೆಟ ನಿಕಲ್ನ ಇರುವೇರ್ನ ಸಕಾಯುಡು ಬಾರಿ ಪುರ್ಲುದ ಆಡೋಲ್ತಿಗೆ ನಿಂಕಿ ಕೊರಿಯರ ಈ ಮಣ್ಣುಗು ಕೊರಿಯರ ಎನ್ನ ಹಿರಿಯಾಗಲು ಉರಿತೊಂದು ಬತ್ತಿನಂಚಿನ ಈ ಗದ್ದುಗೆನು ಎನರ್ದ ತೀರ್ನ ಪುರ್ಲುಡು ಈತನೆಟ ಸಾಗಿಸವನ್ನು ಬತ್ತೆ ನನಯಾನಂದೇನು ಮುಂದುವರಿಸೋದ ಕೈಜ್ಜಿ ಅಂಚಿ ದಂಗದಿನ ಮರತಲ ಕಾತೆ ಆಯ್ತ ನಡುಕು ಜಾತಿ ಸಕುನುಲು ಪುರ ತೋಜೊಂದುಂಡು ಇಂಚಾದಿನಗ ಉಡಲುದೊಲ ಈ ಸಂಕಲ್ಪುಡಿ ಒಂದು ಯಾನೆಂಚ ನೆಮ್ಮದಿ ಈ ರಾಜ್ಯದ ಆಡಳಿತಿಗೆನು ಮಲ್ಕುನಿ ಎನ್ನರ್ದ ಆಪುಜಿ ಕಡಿರಮಗೆ ರಾಮಗ ಈ ಅಯೋಧ್ಯದ ಪಟ್ಟನು ಕಟ್ಟವಡುವು ಬಡ್ತಿಯಾನ ನಿರ್ಧಾರ ಮಲ್ತದೆ ಅನ್ನ ಕಳ್ದ ಪಂಡೆ ಆನ ಕಾಲಿ ನಿರ್ಧಾರ ಮಲ್ಪುನತ್ತು ನಿರ್ಧಾರ ಮಲ್ತಿ ಬೊಕ್ಕ ನಾಲೂರುದಕ್ಲಿನ ಲೆಪ್ಪೊಲಿಯಿಂದ ಪಂಡ ವೇಲ್ಯ ಉಂಡತ್ತೆ ನಾಲೂರುದರ ಸುಲೆಗು ಗುತ್ತು ಬರಿಕೆದ ಜನ ಕುಲೆಗು ನಾಲೂರುದರ ಸುಲೆಗು ಗುತ್ತು ಬರಿಕೆದ ಜನ ಕುಲೆಗು ಮಾತ ಪಣಿಯರೋಳುಂಡು ಏಳ್ಯ ಪಣಿಯರೋಳುಂಡೇಳ್ಯ ಮೂಳಿತ್ತಿ ನಮ್ಮುಲಾಯಿಡೆ ಪಟ್ಟ ಆಂಡಿನ್ಪಿ ಶಾಸ್ತ್ರ ಮುಗಿತುಂಡ ಮಾತ್ರನೆ ಯಾವು ನಮ್ಮುಲಾಯಿಡೆ ಪಟ್ಟಾಂಡಿ ಶಾಸ್ತ್ರ ಮುಗಿತನೆ ಮಾತ್ರ ಯಾವೋ ದಿನಪನುಡು ಬೇಗಡೊಂಜಿನಕ್ಕೆ ದಿನಪನುಡು ಬೇಗಡೊಂಜಿನಕ್ಕೆ ಎಲ್ಲ ನಕ್ಷತ್ರ ಪುಷ್ಯ ಆವಳಿಂದರು ವಸಿಟ್ಟರು ಎಲ್ಲ ನಕ್ಷತ್ರ ಪುಷ್ಯ ಆವಳಿಂದರು ವಸಿಟ್ಟರು ಬಾರಿ ಅಡ್ಡಾಂದಗ ಬಾರಿ ಅಡ್ಡಾಂದು ಅಗತರು ಈ ಮಣ್ಣು
ಎನ್ನದ ಪಟ್ಟನು ರಾಮನ ಕೈಗೆ ಕೊರಡು ನಿಂಪಿ ಎನ್ನ ಉಡಲದ ಅಂಗನ ಬಂದಾಗ ವಸಿಟ್ಟೆರಾವದ ಪೆರದಾನಿಯಲ್ ಅವಡು ಒತ್ತೊಂಡೆ ಬೊರ್ಚಿ ಇನ್ನು ಪಂಡಿನ ಅಕಲತ್ತೆ ಬಹುಶಃ ಅಕಲೆಗಳ ಪರಿಸ್ಥಿತಿ ದಾದ ಪಂಪಿನವು ಅರ್ಥ ಆಡದಾದ ಮಲ್ಪು ಪಟ್ಟ ಕಟ್ಟುನು ಪಂಪಿನವು ಕಣ್ಣು ಮುಚ್ಚಿದ ಕಣ್ಣು ಗುಲವನಾಥ ಪೊರ್ತುಡು ಆದ ಕೋಪಿನವರ್ತ ಐಕೆ ಪೆರಿಯಾಕನ ಮಂತಿನ ಒಂಜಾತ ಶಾಸ್ತ್ರಲು ಸೂತ್ರಲು ಮಾತವನು నేను మాత మల్పోడా ఖాళీ అరసు పట్ట కట్టడాపన గాండ్ల గౌజి మంతుడు నాలుగు తెరియులక ఈ సుద్దిన తెరిపవులక మల్పొడిತ್ತು ಆಂಡ ಇನ್ನು ಮಲ್ಪುನಾಥ ಪುರ್ಸೋತಿಜ್ಜಿ ಮಲ್ಪುನಾಥ ಎಲ್ಲೇಜ್ಜಿ ಎಲ್ಲದ ದಿನೋಕೆ ಆಪುನಾನು ಯಾನು ತೂಲೆ ವಸಿಟ್ಟೆರೆ ಒಂದು ಎಡ್ಡೆ ಮೂರ್ತೋನು ತೂಲೆ ಎಂದು ಪಂಡೆ ಆಂಡ ವಸಿಟ್ಟೆರು ತೂದು ಪಂಡಿನವುದಾದ ಎಲ್ಲದ ದಿನೋಕಾಂಡ ಪುಷ್ಯ ನಕ್ಷತ್ರ ಉಂಡು ಆ ನಕ್ಷತ್ರೋಡು ರಾಮಗ ಪಟ್ಟ ಕಟ್ಟೋನಿ ಎಂದು ಪಂಡೆ ಇಂಕಲ ಉಡಲಗ ಸಂತೋಷ ಪೊರ್ತು ಕರತೆಚಿ ಅಜ್ಜ ದೆಪ್ಪಂದೆ ಉಂತು ದಿನಂತ ಜಾಗಡೆ ಎನ್ನಕ್ಲೆಗೆ ಆನೆ ಪಂಡದ ಗುಡಿಯೇ ಏರವು ಊರಿಡೀ ಅಲಂಕಾರ ಸಿಂಗರ್ ರಾಜಬೀದಿಗೆ ಮಾತ ಅಲಂಕಾರ ಮಲ್ಪುಲೆ ರಾಮಗ ಎಲ್ಲದ ದಿನಕ್ಕೂ ಈ ಅಯೋಧ್ಯದ ಪಟ್ಟನು ಕಟ್ಟರೆ ಉಂಡು ಊರದ ಮುತ್ತೆಸಿ ಪುಣ್ಯನಕಲು ಮಾತೆರ್ಲಾಯ್ತಾದ ಬರಡು ಕಲಸ ಬರ್ತಾರೆ ಊರದ ಗವನ್ಯರು ಆಂಜವನಕಲು ಮಾತೆರ್ಲ ಬರ್ತದೆ ಎದುರುಂತೊಡು ಈ ಕಜ್ಜುಗುನಿಕಲ್ಲ ಮಾತೆರ್ನಲ್ಲ ಸಕಾಯನು ಹುರಿದು ಪಟ್ಟೇಸಿನ ಪುರ್ಲು ಮಲ್ತು ಕೊರಡು ಒಂದು ಪಂಡೆ ಆತ ಮಾತೆರ್ಲ ಉಮೇದರು ವರಾನೆ ಪಾರೊಂದು ಬೊಬ್ಬೆ ಪಾಡೋದು ಹೋಯರು ಬಹುಶಃ ಎಲ್ಲೆದಾನಿಗೆ ಅಕಲು ಬೋಡಿತಿನಂಚಿನ ತಯಾರಿದ ಮಲ್ಪು ನಂಚಿನ ಸಂತೋಷಡುಲ್ಲೇದು ಅದು ಗೊತ್ತಾಗ ಅರಂತಡೆದ ಉಲೈಗಳ ಸುದ್ದಿ ತೆರಿಪಾದ ಕಡಪುಡದೆ ಎಲ್ಲೆದ ಪಟ್ಟ ಕಟ್ಟುನ ಕಜ ಲೇಸಗ ಕಾತೊಂದಿಪ್ಪದು ಈ ಸುದ್ದಿ ತೆರೆದು ಮಂತರೆ ಬಯ್ಯದಾಗ ಈ ಸುದ್ದಿ ತೆರೆದು ಮಂತರೆ ಬಯ್ಯದಾಗ ಕೈ ಕೆಲಿವು ನಡೆಗೆ ತುರು ದೂರಾಂದಗಾಸಮಾನ ಪೋಪಿನ ರೌಸೊಳುಂಜಿಗೆ ಕೈಗೆ ನಿಲ್ಲಡೆಗೆ ತುರು ತುರಂದಾಕಾಸಮಾನ ಪೋಪಿನ ರೌಸೊಳುಂಜಿಗೆ ತಿಳಿ ನೀರ ಗುಂಡಿಗೆ ಮಡೆಂಜಿದ ಲೆಕ್ಕ ಬತ್ತಳಿಗೆ ತಿಳಿ ನೀರ ಗುಂಡಿಗೆ ಮಡೆಂಜಿದ ಲೆಕ್ಕ ಬತ್ತಳಿಗೆ ನೇಸರ ದೇವರು ಪಡ್ಡಾಯ ಕಡಲಿಗೆ ಮೂರುದು ಮುರುಕು ನಂಚಿನ ಈ ಪೊರ್ತು ಬಯ್ಯದ ಹೊರ್ತು ತುರುತುರುಂದು ಆಕಾಶವಾನ ಬತ್ತಿಲಕ ಮಂತರೆಯನ್ನ ಅಡೆ ಬತ್ತಲತ್ತ ಯಾನ ಕೈಕೆ ಏಪತುಂಡಲ ಕೈಕಮ್ಮ 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 ಅಂದು ಲೆತ್ತೊಂದು ಎನ್ನ ಬೆರಿಟೇ ಉಪ್ಪು ನಾನು ದಾಯಿಗೆ ಎನ್ನ ಬೆರಿಟೇ ಉಪ್ಪು ನಾನು ಮಂತರೆ ಬಂಡ ಎನ್ನ ಯೋಗಕ್ಷೇಮನೇ ಅಲ್ಲಿಗೆ ಏಪಲ ತೂಪಿನ ಕಜ್ಜಾದೇ ಉಂಡು ಅಮ್ಮೆರ್ನ ಊರು ಕೇಕೆಯ ದೇಸಡು ಯಾನು ಪುಟ್ಟಿನಂಚಿನ ಪುರ್ತಿಗೆ ಆಲ್ಲ ತಿಕ್ಕಿನಾನು ಅಂಚ ಯಾನ ಆಲ್ಲ ಬಾರಿ ಅನ್ಯೋನ್ಯತೆ ತಿನ್ನಕು ಯಾನು ಮದುಮ್ಯಾದಿ ಅಯೋಧ್ಯದ ಅರಂತಡೆಗೆ ಬತ್ತಿನ ಬುಕ್ಕ ಆಲ್ಲ ಎನ್ನೊಟ್ಟಿಗೆ ಬೈದಲ್ಲ ಎನ್ನ ಅರಮನೆಟ್ಟು ಬಾರಿ ಪೊರ್ಲುಡು ಉಲ್ಲಾಲ ಅಡ ತೂಪಿನ ಕೊಲುಪುರ ಒಂಜಿ ರೀತಿ ಬನ್ಪೇರು ಮಂತರ ಅಂಚಿ ಪೋಂಡ ಜಗ ಜಗ ಇಂಚಿ ಪೋಂಡ ಬಗ ಬಗ ಅಂದ ಅಲ್ಲಿನ ದದನ ತುಂಡ ಆಪುಜಿ ಅಲ್ಲ ಮೇಯ್ಕಟ್ಟು ಆ ಪುರ್ಲು ಪೊದಿಕೆ ಒಂಜಿ ತರಾ ಉಂಡು ಪನ್ಪಿನ ಉದ್ದೇಶೋಡ ಅತ್ತು ಅಲ್ಲಿನ ಗುಣ ನಡಕೆ ಅವು ಬಾಕಿ ತೆಗಲಿಗೆ ಪೂರ ಒಪ್ಪಂದ ಆಪುಜಿ ಇಂದು ಪನ್ಪಿನ ಉದ್ದೇಶೋಡ ಬಾಯಿಗೆ ಬತ್ತಿನೇನು ಪೂರ ಪನ್ಪೇರು ತೆಲಿನೀರಿನ ಕಲಂಕಾಯಿ ಮಡಂಜಿ ಲೆಕ್ಕ ಮಂತಾರೆ ಆಂಡ ಎನ್ನ ಮೋಕೆದಾಲು ಮಂತಾರೆ ಎನ್ನ ಮೋಕೆದ ಸಖಿ ಮಂತಾರೆ ಆ ನಿಜ್ಜಂಡ ಇಂಕ್ ಪುರ್ತೇ ಪೋಪುಜಿ ಏಪತ್ತೊಂಡಲ ಅಲೆಡ ಪಾತೆರಂದು ಅಲ್ಲ ಕೊಂಡಾಟೊಡು ಯಾನು ಸೇಲ ಸೇಲ ಮಂತಂದೇವು ಇನಿಲ ಬತ್ತಲ ಬತ್ತಿನಾಲು ಕಿಪಿ ಉರಿಪೆರೆ ಶುರು ಮಾಡ್ತಾರೆ ದಾದ ಅಂತ ಕೇಳೆ ಎಲ್ಲ ರಾಮಗ ಪಟ್ಟಗೆ ಅಯೋಧ್ಯದ
ಅರಂತಡದ ಪಟ್ಟನು ರಾಮಗೆ ಬರ್ಪೇನೆ ಅವು ಇನಿಯತ್ತನ ಎಲ್ಲನೆಲ್ಲ ರಾಮಗೆ ಕೊರಡಿತ್ತಿನವು ಮಲ್ಲಮಗೆ ರಾಮೆ ಅಯೋಧ್ಯದ ಅರಸಾದ ಮೆರವಡಿತ್ತಿನವು ಬಾರಿ ಕುಚಿತ ವಿಚಾರ ಎಂದು ಯಾನ ಬಂಡ ಆಲು ಪಂಪಲು ಇನ್ನ ಮನಸ್ಸು ಬಂಡ ಪೂ ಮನಸ್ಸುದ ಲೆಕ್ಕ ಗಿರಿಗೂಲು ಒಂಜಿ ಗೊತ್ತಾಪುಜಿ ಒಂಜಿ ವೇಳೆ ರಾಮಗ ಪಟ್ಟಾಂಡ ಎಲ್ಲ ಇರ್ನ ಗತಿದಾದವು ದಿಕ್ಕೆ ಬೇಡಾವು ಇಂಚಾದ ಬಂಡ ಅಲ್ಲಿಗೆ ರಡ್ಡು ಗಟ್ಟಿದ ಪಾತೆರ ಪಂಡೆ ಯಾನ ಬೋದಾನಿ ಕುರಿಬಾ तेरा यान बोदानी कोरिबा तेरा इनी उड्ना इज्जंद कई पत दितने केंद यान बोदानी कोरिबा तेरा इनी उंडा इज्जंद कई पत दितने केंद रड्डे कुंजी मल्पंदे इत्तुंड ಏರಿಂದ ಕೇಳೆನನು ಯಾನಂಚ ದಾಲಗದಿ ಇಜ್ಜಂದೆ ಮರ್ಯಾದಿ ಕೆಟ್ಟದೆ ಯಾನಂಚ ದಾಲಗದಿ ಇಜ್ಜಾಂದೆ ಮರ್ಯಾದಿ ಕೆಟ್ಟದೆ ಬೇರಿ ಬತ್ತದು ಬರ್ಪಾಯಿನಾಳತ್ತಿಗೆ यान बोदानी कोरिबा तेरा इनी उंडा इज्जंद कई पत दित्तिने केंद ಹಿರೇಗದಾಲ ಗತಿಜ್ಜಿ ಲೆಕ್ಕಾವು ರಾಮಗ ಪಟ್ಟಾಣ ಅಲೆಡ ಪಾತೆರ್ದು ಎನ್ನಾರು ಮೋಕೇಡು ಎಂಗು ಕೊಡ್ತೀರಂತೆ ನರಡ್ಡು ಹೊರತ ವಿಚಾರವನ್ನು ಪಂಡೆ ಎಂಗು ಅಂಚದಾಲ ಗತಿ ಇಜ್ಜಿಂದು ದಾಲ ಇಜ್ಜಿ ಯಾನ ಅರಮನೆ ಗುಲೆತಿನಾಳು ರಾಜಕುಮಾರಿ ಯಾನ ಅಯೋಧ್ಯೆಗೆ ಬತ್ತಿವಕ್ಕಲ ಎನ್ನರಸಲು ದಶರಥ ಭೂಪತಿಲು ಏನನ್ನು ಪೊರ್ಲುಡೆ ತೂತೇನೆ ಅಂಡಲ ಮಂತೆರನ ಸಮಾಧಾನವಾಡದು ಯಾನ ಈ ಪಾತೆರನು ಪಂಡೆ ಯಾನು ಇತ್ತೆಲೆ ಪೋದು ಕೇನುವೆ ಎಂಕೀರು ಕೊರ್ತಿನ ವರ ರಡ್ಡು ಉಂಡ ಇಜ್ಜ ಯಾನು ದಾನೆ ಗತಿದಾಂತೆ ಪಾರ ಬೈದಿನಾಲ ಅತ್ತನ ಗತಿಜ್ಜಲ್ಲ ನನಗೆ ಗಿಡತಿನ ಅಕೊಲ್ಲ ಎನ್ನ ಕುಲತ್ತು ಅಂಚ ಎನ್ನ ಹಕ್ಕು ಎನ್ನ ಯೋಗ್ಯತೆ ದಾದಾಂದು ಯಾನು ತೋಜಾವೆ ಅಂದೆ ಮಂತರೆಗೆ ಸಮಾಧಾನದ ಪಾತೆನ ಕಂಡೆ ಅಂಡಲ ಮಂತೆರನ ಆಟನು ಅಲ್ಲಿ ಬುಡ್ನೇಜಿ ಅಲ್ಲಿ ಪಂಪಿನವಳ ಎಂಗ್ ಸರಿಯಿಂದೇ ತೋಜುನು ಮೂಲು ಮೂಜಿ ಬೊಡೆದೆಲ್ಲಾದು ಎಂಕುನುಲ್ಲ ಮೂಜಿ ಬೊಡೆದೆಲ್ಲೆಗ್ ಪುಟಿನಂಚಿನ 4 ಜೋಕುಲು ಈ ಅರಮನೆ ಟುಲ್ಲ ಎಲ್ಲ ರಾಮಗ ಪಟ್ಟಾಂಡ ಎನ್ನ ಮಗ ಏನಂಚಿನ ಭರತಗ ಕಷ್ಟಾಂಡ ಐಕಾತ್ರ ಎನ್ನ ಮಗನ ಯೋಗಕ್ಷೇಮ ಯಾನು ತೋಡಾಯಿನವು ಕರ್ತವ್ಯ ಇಂಚಾಂದು ಮಂತರೆ ಪನಿ ಪಾತಿರೋನು ಕೇಂಡೆ ತರೆ ತೂಗಾಯ ಮಂತರೆಲ್ಲ ಯಾನುಲ ಸೇರ್ದು ದುಂಬಾಗ ಎನ್ನ ಮಗೆ ಮೆರೆವಿಡಾಂಡ ದಾದ ಮಲ್ಪೊಡು ಐಕಾತ್ರ ಎನ್ನ ವರ ರಟ್ಟಿನಿ ಎಂಚ ಯಾಳು ಎನ್ನರೆಡದ ತೊನೋಡು ಇಂಚಿತ್ತಿ ಯೋಚನೆ ಚಿಂತನೆ ಮಲ್ತದು ಒಂಜಿ ನಿರ್ಧಾರ ವೈದ್ಯಯಾನ ಮಂತರ ನಾವು ಸರಿಯಿಂದೆ ಪಂತಾಲ ಆನ ಈ ನಿರ್ಧಾರನ ಪ್ರಸ್ತುತ ಮಲ್ಕೊಡಾನ ಎನ್ನಾರು ಬರೋಡಕ ಇನಿ ಬರ್ಪೆರಾ ಇಜ್ಜ ತಲೆನಾಗ ಪ್ರಾಯ ಕರಿದು ಪರಬೇರಾದಿತ್ತನಲ್ಲ ಎನ್ನ ಕಂಡನಿಗೆ ಯಾನೇ ಬೋಡು ಯಾನೇ ಮೋಕೆದಾಲ ಮಿತ್ತು ತೂಂಡ ಕಕ್ಕೆಗೊನವ ತಿತ್ತು ತೂಂಡ ಮುಂಗುಳಿಗೊನವ ಪನ್ಪಿ ಕಿನ್ನಿದ ಲೆಕ್ಕ ಏನನ್ನು ಮೋಕೆ ಮಾಡ್ತದೇ ತೂತಿನ ಅಂಚಾದ ಇನಿ ಕತ್ತಲೆತ್ತನಲ್ಲ ಎಲ್ಲ ಬಲ್ಪುಗಳ ಬರಂದೆ ಓಡೆ ಹೋವೆ ತೂಪೆ ತುಕ್ಕ ಐಕೆ ತಕ್ಕನೆ ನಾನು ಹೂವೆ ತುಕ್ಕ ರಾಮನ ಪಟ್ಟಗು ಓಡಿಕ್ಕಿನಂಚಿನ ಮಾತ ವ್ಯವಸ್ಥೆ ಎಲ್ಲ ಮನು ತೊಂದೊಲ್ಲೇರು ಮಾತ ತಯಾರಾಗ್ತದೆ ಪಟ್ಟ ಕಟ್ಟುನ ಈ ಲೇಸಿಗೆ ಮಾತೆಲ್ಲ ಬರ್ತದ ಒಂದು ಕಾತೊಂದೊಲ್ಲೇರು ಅಂಡ ಕೈಕೆ ವರ್ತಿ ತೋಜೊಂದಿಲ್ಲ ಮೊದಲೆಂಚಿನ ನೃತ್ಯಂಗಿ ನಾನು ಕೊಂಜಿ ആവഞ്ചിന പൊഞ്ചി നുർത്തേങ്കിന്ത് പോയേ
ആലഞ്ചിന പൊഞ്ഞിനു കേന്തിന്തു പോയേ മോക്കದ ಕೈಕೆ ಇತ್ತಿನಡಗು ನುರ್ತೆಂಗಿಂದು ಪೋಯ ಮೋಕದ ಕೈಕೆ ಇತ್ತಿನಡೆ ಬತ್ತಿ ಲಕ್ಕನೆ ತೂದು ಕೈಕೆ ನೊರ ಬಲ ಲಕ್ಕ ಪೋಯಿ ಬತ್ತಿ ಲಕ್ಕನೆ ತೂದು ಕೈಕೆ ನೊರ ಬಲ ಲಕ್ಕ ಪೋಯಿ ನಿನ್ನೊಂಜಿ ಪುರುಪುರುದಾದ ನಿನ್ನೊಂಜಿ ಪುರುಪುರುದಾದ ರಾಮೆ ಭಕ್ತಿನ ನಿನ್ನ ಮರ್ಯಾದಿಗವು ದಾಲಯ ಜೋಡೋ ರಾಮೆ ಭಕ್ತಿನ ನಿನ್ನ ಮರ್ಯಾದಿಗವು ದಾಲಯ ಜುಡೋ ಯಾನೆ ಲೆಪುಡೋಡು ಬೇಗ ಪಿದಾಡು ಯಾನೆ ಲೆಪುಡೋಡು ಬೇಗ ಪಿದಾಡು ಕಡೆ ಸುಂಡು ಪೋಯಿ ಕಾಪುವೆರೆಂಕ್ಲೆನ ಉಳಿತ ಲಕ್ ಪಕ್ಕಾಂದಿನೇಕು ಲಕ್ ಕಾಪುವೆರೆಂಕ್ಲೆನ ಉಳಿತ ಲಕ್ ಪಕ್ಕಾಂದಿನೇಕು ಕೈಕೆ ಕೈಕೆ ಹಾ ಅತಿಯ ಅವ್ರು ರಾಮನ ಪಟ್ಟಗಟ್ಟನ ಲೇಸಗ ಮಾತೆರ್ಲ ಬೈದೇರಿ ವಸಿಟ್ಟರು ಮೂರ್ತೋಗು ಕಾತು ನಿನ್ನೆಂಚಿನ ನೃತ್ಯಂಗಿಲಕ ಮೂಲೆ ಕುಲು ನಿನಿ ನೃತ್ಯಂಗಿಯ ಅಂದ ಬೊಕ ನಿನ್ನ ರಾಮೆ ಮತ್ತು ಲೆತ್ತೆತ ಬಲ ಬಂದು ಆಯಲೆತ್ತಿನ ನಿನ್ನ ಮರ್ಯಾದೆಗೆ ಆಯ್ದೆ ನೀರೇ ಬರೋಡು ಇಂಕ ಗೊತ್ತಾದವು ಆಯೆ ಬತ್ತದ ಆತ ಬಾಮಿದು ಸಿದ್ದಪ್ಪ ಬಲೆ ಅವನು ಪೂರ ತಯಾರಾತಂದ ಪಣದ ಲೆಪ್ಪುನಗಲ್ಲ ಈ ಬರಂದಿನ ಎಂಕೆ ಕಾಕೊಂಡಿದ್ದೀನಿ ಅಂದ್ರೆ ಈ ಹೊರತು ನಿನ್ನ ಹೆಂಚಿನ ಪುರು ಪುರು ಈ ಕೋಕೈನ ಉರ್ದೊಂದು ಈ ಮೂಲೆದಾನೆ ಬಂದಿನಿ ಲಕ್ ಲಕ್ ಬಲ ಬಲ ಹೋಯ್ ಹೋಯ್ ಎಂಕಡೆ ಬರಡು ಬಂದಿಜ್ಜಿಯೇ ಯಾರು ಮೂಲೆ ಕೊಲ್ಲುವೆ ಅಂಡ ರಾಮಗವನು ಪಟ್ಟಗಟ್ಟ ಅಪ್ಪೆ ಅದ ಈ ಮೂಲಿ ಪುನಃ ಸರಿಯಾದ ಯಾನು ಬರೋಡಾನ ಎಂಕ ತಕ್ಕ ಆವಚ್ಚ ನಿಕ್ಕ ತಕ್ಕ ಅವಡ ಒಂದು ಪಟ್ಟೊಂದನ್ನ ರಡ್ಡು ಜನಕ ಕಟ್ಟಾರೆ ಅಪ್ಪನ ರಾಮ ಗುರಿಯಾಗ ಎಂಕ ಪಟ್ಟ ಬೋರ್ಡ್ ಒಂದು ಯಾನಿತ್ತೆ ಕೇಂದೇನ ಅಪ್ಪ ಅಂದ ಪಕ್ಕ ನಿಕ್ಕ ಅವಡು ಮಾಡದ ಎನ್ನ ಉದ್ದೇಶ ಎಂಕಿತ್ತೆ ಈಡೇರೋಡು ನಿನ್ನ ಉದ್ದೇಶ ಈ ಅವು ಪುನಃ ಬೊಕ್ಕ ಪಾತಿರ್ಗೆ ಪಟ್ಟದ ಹಿಂದೆ ಕೆಲಸ ಆಯ್ತು ಬೊಕ್ಕ ಪಾತಿರುವೆ ಅಂತ ಇತ್ತೆ ಆ ನೀರಿನೊಟ್ಟಿಗೆ ಬರೋಡದೆ ಅಂದು ಬರೋಡು ಬರೋಡಾದ ಐದುಂಬು ಇತ್ಯರ್ಥ ಆವಡು ಲಕ್ಕದ ಬರ್ಪೆಯಿರಾಣಿ ಗುರ್ತಿವರ ರಡ್ಡೆ ತನನ ಪುಂಡ ಲಕ್ಕದ ಬರ್ಪೆ ಈರಾಣಿ ಗುರ್ತಿವರ ರಡ್ಡೆ ತನನ ಪುಂಡಾಗ ಹಿರಗಿರ ಎಣಪುಂಡೆ ದಾದಯ ಇಜ್ಜಂದ ನಿಕ್ಕೇ ಬಬೋಡು ಪಣು ಇಜ್ಜಂದ ನಿಕ್ಕೇ ಬಬೋಡು ಪಣು ಅಪ್ಪಗ ಕೊರ್ಪೆ ಹೆಂಗಿದ್ದೇನೆ ಮೂಡು ಇತ್ತೇನೆ ಬೋಡಿ ಹೆಂಗಿದ್ದೇನೆ ಮೂಡು ಸೈ ಕೊರಿಯ ಸೈ ಕೊರಿಯ ಬಲ ಪೋಯಿ ಬಲ ಪೋಯಿ ಓಡೆ ಬಲ ಓಡೆ ಬಲ. ಪೋಯಿ ಮಣಿ ಓಡೆ ಬಲ ಪೋಯಿ ಮಣಿ ಈ ರುಂಜಿ ಬಣಿಯ ರಾವುಡು ಯಾನಗೇನೆ ರಾವುಡು ಈರು ಪನಿಯ ರಾವಡು ಯಾನು ಕೇನ ರಾವಡು ಯಾನ ಇದ್ದೇನೆ ಬೋಡುನ್ ಬೇಗಿಯೇ ಇತ್ತಿರೆ ಬೋಡಿ ಈ ರೊಂಜಿ ಬಣಿಯ ರಾವುಡು ಯಾನಗೇನೆ ರಾವುಡು ಯಾನ ಇದ್ದೇನೆ ಬೋಡುನ್ ಬೇಗಿಯೇ ಈದಾದ ಮಾರೈದೆ ಯಾನಿತ್ತೆ ಕೊರ್ಪೆಂದು ಒಪ್ಪಿ ಜನ ಈದಾದ ಮಾರೈದೆ ಯಾನಿತ್ತೆ ಕೊರ್ಪೆಂದು ಒಪ್ಪಿ ಜನ ನನದಾದ ನನದಾದ ಒಪ್ಪಿಂಡಯಾವ ದಾದಂದೀರ್ ಗೆಳಿಜರಿ ಈರು ದಾದಾಂದು ಕೇಳಿದರು ಒಪ್ಪಿಂಡಯಾವ ದಾದಂದೀರ್ ಗೆಳಿಜರಿಯೇ ಯಾನ ಬಂಡಿಜಿ ಬೊಕ್ಕ ಒಪ್ಪು ನಿಂಜಿನಾಗ ಯಾನೇ ಪಂತಿಜಿ ಬಕ್ಕ ಒಪ್ಪಿ ನೆಂಚಿ ಯಾನ ಬಂಡಿಜಿ ಬೊಕ್ಕ ಒಪ್ಪು ನಿಂಚಿನಾಗ ಧೈರ್ಯ ನಿಕ್ಕಿಜ್ಜ ಕೋಡಿಗೆ ದಾನೆ ನಿಕ್ಕಿತ್ತ ಧೈರ್ಯ ನಿಕ್ಕಿಜ್ಜ ಕೋಡಿಗೆ ದಾನೆ ನಿಕ್ಕಿತ್ತ ದಾದ ಬೋಡಿಗೆ ಕೊರ್ಬರ ಬಂದೆ ಈರೆ ಕೊರ್ಬರ ಬಂದೆ ಒಬ್ಬ ಪಂಪೆ
ಅಪಗಂಡ ವರಪನು ಬೇಗ ಅಪಗಂಡ ವರಪನು ಬೇಗ ನಿನಡ ಪಾತೆರ್ದು ಕುಳ್ಳುಂಡ ಮೂಳೆ ಪೊರ್ತು ಕಂತಂದ ಕುಳ್ಳಂದು ತುಕ ಬೇಗ ಪನಿಗೆ ವರ ಬೇಗ ಪನಿಗೆ ವರ ಆಹಾ ಮೂಡಿ ಪೊರ್ತೆಂಚಲ ಕಂತಂದ ಪಿರಗುಂಡ ಮೂಡಿ ಪೊರ್ತೆಂಚಲ ಕಂತಂದ ಪಿರಿಯುಂಡ ಎತದಾಯೆ ಹೊತ್ತು ಪುನಗನೆ ಕುಡರಿಗು ಬಿರ್ಚರಾದಿತ್ತಿನ ಕುಳಿ ಎಣ್ಣೆ ಮೈತೊನೊಡು ಹೊರ್ತು ಪುನದಗನೆ ಬಿರ್ಚರಾದಿತ್ತಿನಗಳು ಎಣ್ಣೆ ಮೈತೊನೊಡು ಕುಡರಿಗು ಆ ಈ ಬೇಗ ಪಂಪು ಜನ ಅಂದೇ ಅರಂತಡೆದು ರಾಮನ ಪಟ್ಟದ ಪೊರ್ಲುನು ತುಯ್ಯರೆ ಈ ಬರೋಡು ಬಂದು ಏನೊಂದು ನೆತ್ತೊಂದುಲ್ಲ ಬರ್ತಾನೆ ಇರ್ನ ಪಾತ್ರೆನು ಮೀರು ನಾಲು ಯಾನತ್ತು ಅಣ್ಣ ಯಾನು ಬರೋಡು ಅಣ್ಣ ಯಾನು ಪನ್ನಿ ನಂಚಿನ ಯಾನು ಕೇಳಿ ನಂಚಿನ ಪಾತ್ರೆನು ಇರು ನಡಪವರ ಐನೊಂಜಿ ನಡಪದು ಕೊರಿಯರದಾದ ನಡಪದು ಕೊರ ಕೈಕದಾದ ಹಿರಿಯಪ್ಪಲ್ಲ ಅಂಚೇನೆ ಯಾನು ಪನ್ನಿನೇನು ಅವನು ನಡಪಗ ಐಕಿದಾನೆ ಇಂದೇ ಪನ್ಬಿನಾರು ಇನಿ ಮುಟ್ಟ ಎಂಚಾರ ಆಂಡ್ ಇರ್ನೊಟ್ಟಿಗೆ ನೀ ಅನುಪು ನೀರೇ ಇಂಕ್ ಮಲ್ಲ ಬಂಗಾರ ಎರಡು ಮಿತ್ತದ ಬಂಗಾರ ಇಂಕ್ ದಾಲಜ್ಜಿ ಯಾನೇ ನಿನ್ನೊಟ್ಟಿಗೆ ಕೂಡ ನನ್ನ ಕೊರ್ಪಿನಿದಾದೆ ಪೂರ ನಿಕ್ಕೆ ಸೇರ್ತಿನ ಅಂಚಾದ ಕೊರ್ಪಿನ ದೊತೊಂದು ದಾಲ ಯೋಚನೆ ಇಂಕಿತ್ತುಜಿ ಆನ ಇನಿಕ ದಿನ ರಾಮಗ ಪಟ್ಟಾಪನು ಅಂದಾನಾಗ ಯಾನು ಕೇನೋಡಾಯ್ ನೀನು ಕೇನೋಡೇ ಹಾಕೊಂಡು ಕೇನರ ಕೂಡ ನೀತಿನ ಟಕಾತದ ಮೂಲೆ ಹುಳು ನೀನೆ ಅಂದ್ ಕೇನು ಅಂಚಾದ ಇರು ಕೊರ್ಪಾರತೆ ಅಂದೆ ಕಾತಲ ಸಂಕಲ್ಪದಾದೆ ಈ ಕೇಳಿ ನಾನು ಕೊರ್ಪೆ ಹೊರಬಲ ಹೋಯಿ ನಾವು ಈರುವರ ಬಲ ಹೋಯಿ ಕೊರ್ಪೆ ಎಂದು ಬಂಡ ಅವು ಆವಂದು ಹೆಂಗ್ ಕೊರ್ಪೆ ಪಂಟಿ ಬೊಕ್ಕ ಕೂಡ ಬಂಡೆ ಯಾನು ಪಂತಿನೇ ಇಜ್ಜತೆ ಯಾನು ವಿಚಾರನೇ ಪಂತಿಜಿ ಇದು ಕೊರ್ಪೆ ಬಲ ಹೋಯಿ ಎಂದು ಬಂಡ ಅಲ್ಲ ಸರಿಯಾದ ನಿಕ್ ದಾದ ಪನ ಕೊರ್ಪೆ ಯಾನು ಕೇಲಿನೇ ನೀರು ನಡಪಾವರತ್ತೆ ನಿಕ್ ಒಲ್ಪ ಬೋಡು ಏತು ಬೋಡು ಪಂಡಿನ ಕೊರ್ಪೆ ಇತ್ತೆ ಯಾನು ಬರೋಡಾಣ ಯಾನು ಕೇನು ನಂಚಿನ ವಿಚಾರ ಇತ್ಯರ್ಥನೇ ಮಲ್ಪೋಡು ಅವು ಇತ್ಯರ್ಥ ಆಡನೆ ಯಾನ ಅಡೆಗು ಬರ್ಪಿನಿ ಇತ್ಯರ್ಥ ಮಲ್ಪುಗರಿಕ ದಾದ ಪನ್ಮಾನ ಯಾನು ಬರಂದೆ ಅವಳು ರಾಮೆ ಪಟ್ಟ ಏರುಜಿ ಖಂಡಿತವಾಗ್ಲೇ ಕಾತುಕೊಂಡು ನಿಕ್ಕಂದು ಹೊರ ಬತ್ತದು ಏನನ್ಲೆತ್ತೆ ಇರು ಬರೋಡು ಅಪಗ ಯಾನು ಬಂಡ ಇಜ್ಜಿ ಯಾನು ಬರ್ಪುಜಿ ಅರೆ ಬರಡಿ ಡೆಗ್ ಎಂದು ಬಂಡೆ ನಿನ್ನ ಕೋಕಾಯಿ ನೋಡಲ್ಲ ಕೊಂದು ಪಿರ ಪೋತಿಗಿರೇನು ಕಡಪಿ ಅಂಚಾದ ಈರು ಬೈದ ಅಂಚಾದ ರಾಮನ ಪಟ್ಟಾಪಿನೇರ್ದು ಮುಖ್ಯ ಆದ ಎನ್ನ ಪಾತೆರ ಇಡೇರ್ನವೇ ಮುಖ್ಯ ಅಂಚಾದ ಇರು ಎನ್ನ ಪಾತೆರನು ನಡಪಾವಳು ಆವು ಮಾರಾಯ್ದೆ ನಿಕ್ಕ ದಾದ ಕೂಡ ನಡಪದ ಕೊರ್ಕ ಅಂದೆ ಕೈಕೆ ಒಂತೆ ಮತಿತ್ತಿನೇ ದಾದ ಅಂತ ಗೊತ್ತುಂದ ಪೊರ್ತು ಕಡೆಸ ಒಂದು ಗುಲ್ಲುಜಿ ಕತ್ತಲೆ ಇತ್ತಿನ ಪದನೆ ತುಡರ್ಗೆ ಎಣ್ಣೆ ಮೈತದ ಇನ್ನು ಕೂಡ ಅಂಚೆನೆ ಪೊತ್ತಾಡು ಅಂದು ಗುಡುಪಿ ನಿನ್ನ ತೂನಾಗ ಅವಳು ಮಾತೆಲ್ಲ ಕಡೆಸಿನ ಒಂದು ಕಾತೊಂದು ಈ ಪೊಕಾಡ ಕೊರೆಗೊಂದು ದಾದ ಪೊರ್ತು ಕಡೆ ಬರ ಪನಿಯರ ಗೊತ್ತಾಂಡಿರ್ನ ಪಾತ್ರದ ತಿಗ್ಲು ಗೊತ್ತಾಂಡು ಬಿರ್ಸೆ ಐನಾಯೆ ತುಡರ್ಗೆ ಎಣ್ಣೆನು ಮೈತೊಂದು ತುಡರ್ ತೆಕ್ಕಂದಿಲ್ಲ ತೂಪೆ ಪಂಡ ಕತ್ತಲೆಗೆ ತುಡರ್ ಅಗತ್ಯ ಉಂಡು ತುಡರ್ ತೆಕ್ಕುಂಡ ಕತ್ತಲ ನವಕ ಭಂಗ ಉಂಡು ಇರ್ನ ಪಾತ್ರದ ಅರ್ಥದಾದವು ರಾಮಗ ಪಟ್ಟ ಏರದ ಮುಹೂರ್ತ ಉಂಡು ಆ ಮುಹೂರ್ತಗೂ ಸರಿಯಾದ ನಮ್ಮವಳು ಅಪ್ಪೆಮ್ಮೆ ಅದು ಒಪ್ಪೊಡು ಇಜ್ಜಂದ ಮುಹೂರ್ತ ತಪ್ಪುಂಡು ತಪ್ಪನ್ನು ಬಕ್ಕ ಕಜ್ಜ ಹಾಕೊಂಡು ಅಂಚದ ಈ ಐನಾಕ ಬೇಗ ಬರೋಡು ಪುರ್ತಕಂತ ಬಲ್ಲಿ ಇಂದು ಬನೊಂದಿಲ್ಲ ದೇ ಹೊರನು ಇರು ದಾದ ಅಂದು ಕೇನು ಯಾನ ಪನ್ಪೆ ಪನೊಲ್ಯತೆ ಈ ಪನ್ಯಾನ ಇದು ಕೇಳಿ ಪನ್ಪೆ ಇತ್ತೆ ಕೇಳಿ ಪನ್ಪೆಯೇ ಯಾನು ಪನ್ಪೆ ಪಂಪೆಯೇ ಬರದೆ ಬಲ್ಲೆಟ್ಟ ಮುದೀರೆ ತಡ್ಯೋನು ಕಡದೆ ಒಂಜಿ ಹೆಜ್ಜೆಲ ಕಾರ್ಬಿದೈದಿ ಎರೆಬಲ್ಲಿ ಬರದೆ ಬನ್ನೆಟ್ಟ ಮುದೀರೆ ತಡ್ಡೋನು ಕಡದು ಒಂಜೆಜ್ಜೆಲ ಕಾರ್ಬಿದೈದಿ ಎರೆಬಲ್ಲಿ ಬತ್ತಿನಾರು ನನ್ನ ಪೋಯರಜ್ಜಿ ಒಂಜನೇ ವರಗಿಂದು ಒಂದು ವರ ಒಂಜಿ 14 ವರ್ಷ ಅಯೋಧ್ಯದ ಗಡಿ ಕಡ್ತದು ಪುಡುಗಾಡಿ ಏರು ಗೊತ್ತುಂಡೆ 14
14 ವರ್ಷ ಅಯೋಧ್ಯದ ಗಡಿ ಕರ್ತದು ಪೊಡು ಕಾಡಡಿ ಆ ಕಾಡು ಕೊಡು ಏರು ಇತ್ತಿನೇ ಪಿದಾಡೊಡಾರಾಮೇ ಪಿದರೊಡು ಆರಾಮೇ ಇತ್ತಿನೇ ಪಿದಾಡೊಡಾರಾಮೇ ವರ ರಟ್ಟಿನೆ ಕಿಂದು ಹೊರ ರಡ್ಡು ನನ ಎನ್ನ ಕೈಪತ್ತೆರಾದಾನಿ ಕೊರಿಬಾಸಿ ಕೊರಿಬಾಸೆ ಪಿರ್ಕಾರರಸು ಪಟ್ಟು ನಿತ್ಯನೆ ಬರದೆಗೆ ಕುರ್ದು ತೀರೋಡಿದೆಂದೀಗೆ ಆನಿ ಕೊರಿ ಪಾತೆರದಂಚನೆ ಪಟ್ಟನು ಬರತಗ ಇತ್ತೆ ಈರು ಕೊರಡು ನನಗೆನ್ನ ಕೈಪತ್ತೆರಾದಾನಿ ಕೊರಿಬಾಸಿ ಪಿರ್ಕಾರರಸು ಪಟ್ಟು ನಿತ್ಯನೆ ಬರದೆಗೆ ಕುರ್ದು ತೀರೋಡಿದೆಂದು ಅಂದೇ ಪಂಪೆ ಭರತ ಬನ್ನೆಟ್ಟ ಮೂತೀರಿ ತಡ್ಯನು ಕಡದು ಮುಂಜೆ ಪಜ್ಜಲ ಕಾರ್ಪಿದ ಇನಿಯರೆ ಬಲ್ಲಿನಿ ಕಾರು ಬಿದೈದಿಯರ ಬಲ್ಲಿ ಬರದೆ ಬನ್ನೆಟ್ಟ ಈರು ಮೂಲು ಮುಂಜನೆ ವರವುಂದು ಒಂಜನೇ ವರ ಒಂದು 14 ವರ್ಷ ಅಯೋಧ್ಯದ ಗಡಿ ಕರ್ತದು ಪುಡುಗಾಡಿಡಿ 14 ವರ್ಷ ಗಡಿ ಕರ್ತದು ಪುಡುಗಾಡು ಆ ಕಾಡು ಇತ್ತೇನೆ ಪಿದಾಡೊಡು ಆರಾಮೇ ಇತ್ತೇನೆ ಪಿದದೊಡು ಆರಾಮೇ ರಾಮೇ ಆ ಆ ಅಂದೇ ಬಲೆ ಎನ್ನ ಕೈತಡೆ ಬಲೆ ನಮ್ಮ ಮೂಲು ಒಟ್ಟಿಗೆ ಕುಲ್ದು ಪಾತೆರೊಳಗ ಇನ್ನೇನು ಪಾತ್ರ ಈತು ಮೂರ್ತಿಗ ಅಪಾಯ ಅಂದಿ ಸಂಗತಿ ಆತ ಮಲ್ಲ ಉಂಡು ದಾದಯವರ ಪನಿ ಗಿಡಗಳ ಕೆಬಿಗೆ ಉಂಟು ದೇ ನಮ್ಮ ಆನಿವರ ಸ್ವರ್ಗದಂಚಿ ಪೋದಿತ್ತ ನೆನಪುಂಡೆ ಇರೆಗೆ ಅವರ ಪೋತಂದು ದಾಯಿಗೆ ಪೋತೀನಿ ದಾಯ್ಬೋತೀನಿ ರಕ್ಕಸರನ ಉಪದ್ರ ಸ್ವರ್ಗೋಡು ದೇವತೆಲೆಗೂ ಪೂರ ತೊಂದರೆನು ಕೊರ್ನಂಚಿನ ಪೊರ್ತುಗು ದೇವತೆಲು ಪೂರ ಸೋತುದು ಸುಣ್ಣಾದು 10 ದಿಕ್ಕುಗಳ ರತನು ಬಲಿಪಾವನಂಚಿನ ಯೋಗ್ಯತೆ ಒಪ್ಪುನಂಚಿನ ಮಹಾಶಕ್ತಿವಂತೆರಾಯಿನಂಚಿನ ಇರ್ನ ಸಕಾಯನು ಪಡೆಯಿಂದ ರಕ್ಕಸರನು ಪೂರ ನೋತುದು ಗೆಂದರಾಪುನು ಬಂದು ಯೋಚನೆ ಮಲ್ತಿನಂಚಿನ ಇಂದ್ರೆ ಜನ ಕೊರ್ತು ಕಡಪುರ್ನಂಚಿನ ವಿಚಾರ ಇದಕ್ಕೆ ನೆನಪುಂಡ ಅಪಗ ಗೋಡೆ ಪೊಂಡಲ ಇರ್ನೊಟ್ಟಿಗೆ ಯಾನಿ ಎನ ನೀರು ತೂದು ಬಾರಿ ಮೋಕೆ ಮಲ್ತದು ಮದ್ಮ್ಯಾತಿನ ಎರ್ನ ಪುರ್ಲು ಪೊದಿಕೆಗೆ ಈರು ಮರಲಾಯಿನಾರು ಅಂಚಾದ ಓಲು ಪೊಂಡಲ ಕೈಕಾ 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 ಅಂದು ಇರಲೆತ್ತೊಂದು ಪುನರ್ ಅಂಚಾದೆ ಆನಿ ಸ್ವರ್ಗದ ಅಂಚಿ ಪೋನಗಲ ಎನ ನೀರು ಲೊತೊಂದು ಪೋದಿತ್ತೆ ಬಲ ಅಂದು ಲಡೈದ ಕಲಕು ಗೋಪಿನಿ ಅಂಕ ಸಾಧ್ಯರೇ ಪೋಪಿನಿ ಪಂದ ಎನನು ಅರಂತಡೆಡೆ ಕುಲ್ಲಾದಲ್ಲ ಪೋತಿಜಾರ ಎನನು ಒಟ್ಟಿಗೆನೇ ಲೊತೊಂದು ಪೋದಿತ್ತ ಅವನು ಈರು ರಕ್ಕಸರನು ನೋಪುನ ಪೊರ್ತು ಲಡೆಯಾಪಿನಂಚಿನ ಪೊರ್ತುಡು ಕತೆದಾದ ಅಂಡು ನಮ್ಮ ರಥತ ಚಕ್ರ ಜಾರರ ಕೀಲು ಜಾರ್ದು ಪೋದಿತ್ತೇನೆ ಆ ಪೊರ್ತುಗೆ ಯಾನು ದಾದ ಮಲ್ತೆ ಇರನ ತೊಟ್ಟಡಿತ್ತಿನಂಚಿನ ಒಂಜಿ ಪಗರಿನ ದೆತ್ತದು ನಮ್ಮ ರಥದ ಚಕ್ರ ಜಾರರ ಬೆಲ್ಲಿ ಬಂದು ಯಾನೈಕ್ ಆಂತ್ ಕೊರಿಯ ಅಂಚಾದು ಈರು ಲಡೈ ಮಲ್ತರು ಅಂಕ ಜೈತರು ರಕ್ಕಸೆರನು ಪೂರ ನೋತುದು ನರಕಲೋಕಗು ಕಡಪ್ರಿಯ ಆ ಪೊರ್ತುಗೆ ಈರು ಸಂತೋಷದ ಇಂದು ಪನ್ನಿನ ಪಾತೆರದಾದವು ನಿಕ್ಯಾನ ರಡ್ಡು ವರ ಕೊರ್ಪೆ ಕೀನಿ ನಾನಿ ಸಂತೋಷ ಅನುಕೊರ್ತೆ ಈ ಕೇನಂದ ಬಾಕಿ ಅನುಕೊರಂದ ಬಾಕಿ ಈರು ಪಂಡರ್ ವರ ರಡ್ಡು ಕೊರ್ಪೆ ಅನ ಆನಿ ಆನ ಬಂದಿತ್ತೆ ಇದ್ದೆ ಎಂಗೆ ದಾದ ಕಮ್ಮಿಂಡು ಈರೇ ಎನ್ನೊಟ್ಟಿಗೆ ಉಳ್ಳಾರೆ ಈರೇ ಎನ್ನ ಸರ್ವಸ್ವ ಈರೇ ಎನ್ನ ಸೌಭಾಗ್ಯ ಈರೇ ಎನ್ನ ದೇವೇ
ಅಂಚಾದುಪ್ಪುನಗ ಬೇತೆದಾಲ ಕೇನು ನಂಚಿನ ಅಂಗಲಾಪು ಎಂಡಜ್ಜಿ ಯಾನ್ ಬೋಡಾಪಿನ ಪುರ್ತುಗು ಕೇನುವೆ ಅಂತ ಬಂದಿತ್ತೆ ಅಪಗ ನಿಕ್ಕ ರಡ್ಡು ಬರೋದು ಮಲ್ಲ ಯಾನೇ ಆದಿತ್ತು ನಿತ್ಯದಾನೆ ಈರು ವರನಿಕ್ ಬೋಡಾಯಿನ ಪುರ್ತುಗು ಕೊರ್ಪೆ ಅಂತ ಬಂತಾರತೆ ಅಂಚಾದ ಯಾನೇನಿ ಅವನ ಕೇನು ಅಲ್ಲತೆ ವರ ಓ ಈತು ದಿನಕ್ಕೆ ನಂದಿನೇನು ಇತ್ತ ವರಕೇನು ಈ ತಮಸರೊಳಕೇನುಡೆ ಪೂರ ಕೆಲಸ ಆಯ್ಬೇಕು ಅಂತ ಪುರ್ಸೋತುಡು ಕೊನೊಂದು ಪಾತ್ರ ಕೇಂದ್ರ ಬಂದಿತ್ತು ನನಗೆ ಅಂದು ಗಡಿಪಾಡ್ನಕ್ಕಳು ಪಾಡ್ನ ಪುರ್ತುಗೆ ಗಡಿಪಾಡತ್ತೆ ಅಂಚೆನೆ ಈ ಪುರ್ತುಡೆಯಾದ ಕೇಂದ್ರ ಸರಿಯಾಗಿ ಪೊರ್ತು ತತ್ತಂಡ ಬಕ್ಕ ಕೇನು ನಂಚಿನ ಹೊರಕು ದಾಲ ಬೆಲೆಜಿಂದ ಐಕ್ಯವರ ಬೇಗ ಕೇನು ನ್ಯಾಲ ಬಂದ್ಬಿಂಡಿ ಏನುವೆ ಈರು ಸಮಾಧಾನ ಕಿಬಿಕೊಂಡೆ ಮಲ್ತದ ಕೇನು ದಾಲ ಪಿಸಿರು ಪಾತ್ರ ಬಲ್ಲಿ ತುಕ ಇವರ ಪನು ದಾಲ ಬೇಜಾರು ಮಲ್ಪೆರೆ ಬಲ್ಲಿ ಇವರ ಪನು ಮಾರೈತೆ ದೇ ಇತ್ತಯಾನು ರಟ್ಟು ವರನು ಕೇನುವೆ ಅವು ಕೇನು ಸುರುತ ವರದಾದ ಅನ್ನು ಪಂಡ ಎನ್ನ ಮಗೆ ಬರತೆ ಮೂಲುಲ್ಲೇನಾ ಅಜ್ಜರ್ನೆಲ್ಲಡೆ ಓದ್ತಿ ಆ ನಟಿಗೆ ಶತ್ರುಘ್ನೆಲ್ಲ ಓದ್ತಿ ಈ ಪೊರ್ತುಡು ರಾಮಗೀರು ಪಟ್ಟ ಕಟ್ಟೊಂದುಲ್ಲ ನಕ್ಕಲು ಬರ್ಪೇರನ್ನು ಕಾತು ಕೊಲ್ಲುಂಡ ಮೂಲ ಕಡೆ ಸುಜೆ ವಿಷಯ ನಿಕ್ಕಲ ಗೊತ್ತು ನೀ ದಾಯ ಪಟ್ಟ ಕಟ್ಟರೆ ನಿರ್ಧಾರ ಮಾಡಿದೀನಿ ನಾಲ್ಕು ಅರಸುಲೇನೆ ಲೇಜಿಗೆ ನನ್ನ ಮುಕ್ಲೇನೆ ಕೂಡ ನನಗೆ ಪುರ್ತು ಕಡೆ ಸುರು ಬಂದು ಒಕ್ಕ ಅಕ್ಕಡಿ ಎಲ್ಲಿಯ ಜೋಕುಲತೆ ಈ ಅನಂಜಪ್ಪ ಈ ಅನಕೈ ತಲುಗೋಡು ಈ ತಿಬಕ ಕೂಡ ಬರ್ತದೆ ಅದಕ್ಕೆ ಶತ್ರುಘ್ನೆದ ಅದಕ್ಕೆ ಯಾನಿತ್ತೆ ಪನ್ನೊಂದಿಲ್ಲ ಬರತೆ ಬನ್ನೆಟ್ಟ ಈರಿ ತಟ್ಟೆ ಕಡತದ ಅಚ್ಚಿಗೆ ಪೋಯರ ಬಲ್ಲಿ ಅಂದಿ ಊರುದ ಅರಸುಲು ಸಾಮಂತ ಅರಸುಲು ಎಲ್ಲ ಬರ್ಚಿ ರಾಮನ ಪಟ್ಟಗು ನಾಲ್ಕು ಜೋಕುಲೇನು ಪಡಿತಾರೆ ಇರು ರಡ್ಡು ಜೋಕುಲು ಇಜ್ಜಂದಿನ ಪಗ ನೀರು ಮಲ್ಲಾಕಲು ರಡ್ಡು ಜನ ಒಲ್ಲೇರು ಮಲ್ಲಾಯ ರಾಮಗು ಪಟ್ಟ ಕಟ್ಟುವ ಪೂರ ಇರುನೇ ನಿರ್ಧಾರ ಈರು ಮಲ್ದಿನವೇ ನಿರ್ಧಾರ ಕೇನರ ಎಲ್ಲಕ್ಕಲು ಬಾಕಿ ತಕ್ಕಲು ಇಜ್ಜೇರು ಅಡ್ಡಿ ಪಾತೆರ ಲಾಪುಜಿ ಅದು ಬಾಕಿ ತಕ್ಕಲೇನು ಕೇ ನೋಡುವುದಲ್ಲ ಅರಸು ಅಂತ ಅನ್ನತ ಅಂಚಾದ ಈ ರೀತಿ ಅರಸು ಈ ರೀತಿ ಹೆಂಗ ಅರಸು ಯಾರು ಬನ್ನಿ ನಂಚಿನ ರಡ್ಡು ವರನು ಈ ರೀತಿ ಕೊರೋಡು ನಡಪಾವ ಸುರುತ ವರದಾದ ಬಂಡ ಬರತ್ತೆ ಬನ್ನೆಟ ಈರು ಈ ತಡ್ಡನ್ನು ಕಡತು ಪಾಯರಜ್ಜಿ ಇದು ಒಂಜನೆ ವರ ಬಕ್ಕ ದಾಯಕಿಂದು ಒಂದು ಪ್ಯಾನ್ ಕೇ ನೋಡಿ ಬಕ್ಕ ಕೇಳಿ ರಡ್ಡನೆ ವರ ಉಂಡತೆ ಔದಾತ ಅಂದ ಪಂಡ ನಮ್ಮ ಅಯೋಧ್ಯದ ಗಡಿನ ಕಡತದು ಆಮೇಟುಪ್ಪು ನಮ್ಮಲ್ಲ ಕಾಡುದು ಹೆಚ್ಚು ಸಮಯ ಬಚ್ಚಿ ವರ್ಷ ದಿನ ಅಂದುಪುರ ಪಕ್ಕ 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 ಪೋಕುಲು 14 ವರ್ಷ ಮಾತ್ರ 14 ವರ್ಷ ಈ ಅಯೋಧ್ಯದ ಗಡಿನ ಕಡತದು ಆಮೇತ ಕಾಡಿಗೆ ಹೋದು ಆಮೇತ ಕಾಡಿಗೆ ಪೋಡು ಏರು ಒರಿ ಕಾಡಿಗೆ ಪೋಡಾಂಡ ಒರಿಯಗೀರು ಕೊರಡತ್ತ ಒರಿ ಕಾಡಿಗೆ ಪೋಪಿನ ಏರು ಕೇನುವರ ದೇ ಇತ್ತೆಯನ್ನು ಸರಿ ಬಂತೆ ಎನ್ನ ರಟ್ಟು ವರ ಈತಿ ವರ ರಟ್ಟೆನಿ ಆನಿರಡೆ ಕೇಳೊಂದಿಲ್ಲ ಸುರೂತ ವರ ಭರತ ಗಾತ್ರ ರಡ್ಡನೆ ವರ ರಾಮ ಗಾತ್ರ ಒಗಟುಡು ಪಾತ್ರೊಂದಿಲ್ಲ ಎಂದು ಇದು ತಿರುವರ ದಾದನ ಭರತ ಬನ್ನೆಟ ಈ ತಡ್ಯನು ಕಡತು ಪೋಯರ ಬಲ್ಲಿ ಇಂದು ಬನ್ನಿನಿದಾಯ ಅಂಚು ಪೋಂಡ ಕತೆ ದಾದನ ಹೆಂಗ್ ವ್ಯತೆ ಪತ್ತು ನಂಚಿನ ಸ್ಥಿತಿ ಆವು ಐಕಾತ್ರ ಭರತ ಬನ್ನಟ ಇರ್ಮೂಲು ಎಲ್ಲ ಕೈತಲಡೆ ಉಪ್ಪೊಡು ಒಂದು ಪನ್ನಿನಿ ದಾಯಕ ಬಂಡ ಭರತಗ 14 ವರ್ಷ ಪಟ್ಟ ಕೊಡ 5 ಬಕ್ಕ ಕಾಡಿಗೆ ಕಡಪು ಪಂಡತೆ ಅವಿಯರೇನು ಗೊತ್ತಲೆ ಇತ್ತೀರು ಪಟ್ಟ ಕೊರಡು ಒಂದು ನಿರ್ಧಾರ ಮಾಡಿದಾರತೆ ಆ ರಾಮೆ ಕಾಡಿಗೆ ಹೋದು ಕಾಡಿಗೆ ಉಪ್ಪೋಡು ಹೆಂಗ ರಡ್ಡು ವರನ್ನು ಈಡೇರಿಕೆ ಮಲ್ಕೊಡು ಈತೆಯನ್ನ ಪಾತೆರ ದಾದ ಪಾತೆರನು ಬಂದ ಪಂಡಿನ ಪಾತರೊಂಜೊಂಜಿ ತೆಡಿಲು ಹಾಕಿನ ಲೆಕ್ಕ ಬೋದ ತಪ್ಪಾಂಡರ ಸುಗಪಗಪನೆ ಪಂಡಿನ ಪಾತರೊಂಜೊಂಜಿ ತೆಡಿಲು ಹಾಕಿನ ಲೆಕ್ಕ ಬೋದ ತಪ್ಪಾಂಡರ ಸುಗಪಗನೆ ಪೊರ್ತೊಂತೆ ಕರಿದರಸು ಮೆಲ್ಲ ಮೆಲ್ಲುಸುಲು ಬುಡುದೊಂತೊಂತೆ ಪೊರ್ತೊಂತ ಕರಿದು ಅರಸು ಮೆಲ್ಲ ಮೆಲ್ಲ ಉಸುಲು ಬುಡುದಂತಂತೆ
ಕಣ್ಬುಳ ಒಂದು ಸೇಂಕೊಂದು ವರ ಅಡಿ ಮುದಲು ತತ್ತಿ ಲೆಕ್ಕ ಭಾರಿ ಪೋಡ್ಯೊಂದು ತಾನೇರು ಓಳುಳ್ಳಂದು ತೆರಿಯಂದ ತಾನೇರು ಓಳುಳ್ಳಂದು ತೆರಿಯಂದ ಗಾಲು ಮೇಲಾದ ಮುಡ್ಯಾಲದದ್ದ ನೆಡೆದ್ದು ಕೈ ಕೆನರ ಮುಡ್ಯಾಲದದ್ದ ನೆಡೆದ್ದು ಕೈ ಕೆನರ ತೂಲು ಕೈ ಕೆನರ ತೂಲು ಕೈ ಕೆನರ ತೂಲು ಕೈಕೆ ಪಣ್ಣಿನ ಪಾತಿರನ್ನು ಕೆನ್ನಗ ಒರಾನೆ ತಿಗಲಿಗೆ ತೆಡಿಲ ಕೆಲಕ ಕಣ್ಣು ಕತ್ತಲೆ ಕೂದು ಕಾರ ಮುದಿಲ ಅಡಿ ಬಗುರ್ಲಕ್ಕ ಅದು ನೆಲಕ್ಕೆ ಒರಾನೆ ತರೆದಿರ್ಗದು ಬೂರ್ಲಕ್ಕ ಬೂರಿನ ತರೆದಿರ್ಗದು ಬೂರ್ದು ಏತು ಕೊರ್ತ ಅಲ್ಲದ ಕಣ್ಣು ಮುಲನಗ ಕೈಕೆ ನವೇ ಸ್ವರ ಎನ್ನ ಕಿಬಿತ ಉಲೈಗಾಕು ಭರತಗ ಪಟ್ಟ ಕಟ್ಟಲೆ ರಾಮನ ಕಾಡುಗ ಕಡ ಹಿಜ್ಜಪ್ಪ ಹಿಜ್ಜಿ ಎನ್ನ ರಾಮನಿಯಾನ ಕಾಡುಗ ಕಡ ಕುರ್ತು ಕೈಕೆಗೆ ಮನಸ್ಸಾಗಲ್ಲ ಹೆಜ್ಜ ಮತ್ತ ದಾದ ಯಾನು ಓಲ್ಲೆ ಸುತ್ತ ಕಣ್ಣ ಮಗರದ ತೂಪೇನೆ ಅಂದು ಅದೇ ಅರಂತಡೆದ ಅದೇ ಟುಲ್ಲೇನೆ ಎನ್ನನೇ ಅರಂತಡೆದ ಅದೇ ತ ಗೋಡೆಯಲ್ಲಿ ಓಲ್ಲದ ಕೈಕೆ ಓಲ್ಲದ ಕೈಕಾ ಎನ್ನ ಮರಣನು ತೋಡನ್ನೇ ಬಯಕೆಯನ ಓ ಕೈಕೆಯನ್ನ ಮರಣನು ತೂಪಿನ ಸೆಮಲ್ತನ ಓ ಕೈಕೆಯನ್ನ ಮರಣನು ತೂಪಿನ ಸೆಮಲ್ತನ ಮಲ್ತದಡದಾಲ ಒಂಜೀತುದಾದಟ್ಟಿಲ ಪಾರ್ದು ಕೊರ್ತುಂಡ ಪೋತಯಲಾಯ ಒಂಜೀತುದಾದಟ್ಟಿಲ ಪಾರ್ದು ಕೊರ್ತುಂಡ ಪೋತಯನ ರಾಮೆ ಪೋಂಡ ಕಾಡುಗಿಯಾನು ಬದುಕುಜಪ್ಪ ರಾಮೆ ಪೋಂಡ ಕಾಡುಗಿಯಾನು ಬದುಕುಜಪ್ಪ ಬದುಕುಜೇ ತೆಕ್ಕಲ ಬದುಕುಜೇ ತೆಕ್ಕಲ ಬದುಕುಜಿಂದು ದಸರಥ ದೊಡ್ಡ ಕಟದು ಕಣ್ಣ ನೀರಿಡು ಕೈ ತಗಲೆಗ ಕೊಂದು ಕಣ್ಣು ನೀರರಿದು ಕೈ ತಿಗಲೆಗ ಕೊಂದು ಬುಡಿ ಪುನ ತೂರು ಕಲ್ಲ ಕರವಾನ್ನ ಪೊನ್ನಾದು ಪುಟ್ಟಿ ಕೈಕೆಗೆ ಕೊಲ್ತು ಜೀ ಬುಳಿಪುರ ತೂದು ಕಲ್ಲ ಕರವಾನ್ನ ಪೊನ್ನಾದು ಪುಟ್ಟಿ ಕೈಕೆಗೆ ಕೊಲ್ತು ಜಿ ಈ ಬುಳಿಪೂ ಈ ಬುಳಿಪೂ ಕೈಕಾ ನಿಕಲು ಮೂವರ ಗುಡದಿಯಲ್ಲಿ ಎರೆಗಾಂಡಲ ಒಂಜತ್ತು ಒಂಜಿ ದಿನ ಮೋಕೆಡದಾಲ ಎತ್ತು ಪಾಸಿ ಬರ್ತದೇನೆ ನಾಲ್ವೇರು ಜೋಕುಲೆಂಕ ಅಕ್ಲೆಗದಾಲ ಕೊರಪಿನಲ್ಪ ಎತ್ತು ಪಾಸಿ ಬರ್ತದೇನೆ ಹಿಜ್ಜಪ್ಪ ನಿಕ್ಕೆಂಚ ಮನಸ್ಸು ಬರ್ತಂಡಿಯ ರಾಮನು ನಿನ್ನ ಮಗೆ ಎದು ನಿಕ್ಕೆನ್ಯರ ಒಂದಿಜ್ಜಿ ಭರತೆ ನಿನ್ನ ಮಗೆ ಆಗ ಪಟ್ಟ ಕಟ್ಟದು ಕೊರ್ಲಿ ಎಂದಕ್ಕೆ ಏನು ಅಂತ ಒಂಜಿ ಕಣ್ಣದು ಒಲ್ನೆ ಒಕ್ಕೊಂಜಿ ಕಣ್ಣದು ಸುಣ್ಣ ಮೈತಿಲ ಕಾಣಿ ನಿನ್ನ ಪಾತೆರ ಈ ಪಾತೆರನು ಬರ್ತದೆ ಎಂದ ನಿಕ್ಕ ಮನ್ಪುನೇ ಇರ್ತದೆ ಇದಲ್ಲ ತಿನ್ಪು ನೆಟ ಪರ್ಪು ನೆಟದಲ್ಲ ನೀತು ಸಂಕಪಸನ ಪಾಡ್ದು ನಾನು ಸಹಿತ ಪೋತಾಯನ ನಿನಗೆ ಏನಾರ ಬದುಕೊಡಿತ್ತನೆ ಇದು ಸಹಿತ ಎನ್ನವರ ಈಡೇರಿಕೆಯಪ್ಪ ಒಟ್ಟು ನಿನ್ನ ಉಡಲದ ಹಂಗೆ ಈಡೇರ್ ನಾನು ನನ್ನವರಿಯನ ಬದುಕು ಎಂಚಾದು ಊರ್ದಕ್ಲೆಂಚ ಪಾತಿರ್ವೀರು ಮಾತನಿ ಕೂಲ ಮುಂಚಿ ರಾಮೆ ಕಾಡು ಕೂಡ ಇಂಕ ರಾಮೆ ಬೇತತ್ತು ಭರತೆ ಬೇತತ್ತು ಅತನ ಭರತನಲ್ಲ ಕಾಡು ಕಡ ಬಿಡುವೆ ಎಂದತ್ತ ಇಂಕೆನ್ನ ನಾಲ್ವೇರು ಜೋಕುಲ್ಲ ಒಂಜೇ ಲಕ್ಕ ಆಂಡ ರಾಮನ ಕಾಡುಗ ಕಡಪುಡ್ನೆ ಅದು ಬದುಕೆ ಕೈಕ ಯಾನು ರಾಮನ ಕಾಡುಗ ಕಡಪುಡಿ ಎನ್ನ ಏತ ಮಾತ್ರಗಳೇ ಅಂದ ಬದುಕೆ ಏನಂತ ಬದುಕೆ ರಾಮ ಅಂತ
ಎನ್ನ ಉಡಲದ ದುನಿಪುನಿಕ ವರ್ತಾವಂತ ಹಾ ಕನನೀರು ಜತ್ತೊಂದು ಕೈನು ತಿಗಲೆಗಾಕೊಂದು ಆ ಮುಲಿಪುನ ಗೋಡೆನಾಥನ ಬರಿಟೊಂದು ಕಲ್ಲಿತನು ನಾಡಲ ಎನ್ನ ಈ ದುಃಖನಕ್ಕೆ ಎನ್ನ ಕರದು ಹೋತು ಅನ್ನ ನಿನ್ನ ಉಡಲ್ಗೆ ಎನ್ನ ದುಃಖ ಕೊಲ್ತಿ ಜತ ಕೈಕೆ ಮನಸ್ಸನ್ನು ಗಟ್ಟಿ ಮಲ್ತದೆ ರಾಮನ ಕಾಡಗ ಕಡಪಡೋದು ನಿರ್ಧಾರ ಮಲ್ತು ಬಿಡಿಯತ್ತ ನಿಕ್ಕ ಮನಸ್ಸಾಗಲ್ಲ ಇಂಚ ಬರ್ತದೆ ಕಲ್ಲು ಮನಸ್ಸಿಗೆ ಬುದ್ಧಿ ತಿನಾರ ಈ ಬಿರಯಡೋ ಬುಳಿ ಬರಿಂಜಾಗ ಬುದ್ಧಿ ತಿನಾರ ಈ ಬಿರಯಡು ಬುಳಿ ಬರಿಂಜ ನಾಸಿಗೆಲದಾಲ ಬುಜುಡೋ ಇರಗಿ ನಾಸಿಗೆಲದಾಲ ಬುಜುಡೋ ಯಾನೆನ್ನ ಅಪ್ಪೆ ಅಮ್ಮನ ಬುಡುದು ಬದುದಿ ತಾಂಡು ಬರ್ಸಂದೀರ ತಿರಿದಿ ಜರಾಗೆ ಕಾಡಾಂಡದಾನೆ ರಾಮಗೆ ಅಯ್ಯ ಆಣತ ಕಾಡಾಂಡದಾನೆ ರಾಮಗೆ ಅಯ್ಯ ಆಣತ ಎನ್ನ ಲೆಕ್ಕದಾಲ ಪುಣ್ಣತಿ ಎನ್ನ ಲೆಕ್ಕ ದಾಲ ಪುಣ್ಣತಿ ಅಂದೇ ಬಾರಿ ದುನಿಪು ಅರಿಯೇ ಬಾರಿ ಬುಲಿಪು ಅರಿಯೇ ಉಡಲಿತ್ತಿನಾಗ ಗುಲಿಪರ ಬರೋಡಿ ಈತ್ ಪ್ರಾಯ ಆದಿತ್ತಂದಲ್ಲ ಬಾಲದ ಲೆಕ್ಕ ಬುಲ್ತೊಂದುಲ್ಲಾರತೆ ನಿನ್ನ ಮಗನ ಕಾಡು ಹೋಗಂತ ಈ ಬುಲ್ತುದಾರೆ ಎನ್ನ ಮಗೇನ ಇರನ ಮಗೇನ ನಾಲು ಜೋಕಲ್ಲ ಇರಗ ಜೋಕುಲೇಯತೆ ರಾಮನ ಮಿಟ್ಟಿರೆಗೆ ಬಾರಿ ಮೋಕೆ ಕಡಿರ ಮಗೆ ಅತಿ ಆನಿ ಅಜ್ಜರು ವಿಶ್ವಾಮಿತ್ರರು ರಾಮಲಕ್ಷ್ಮಣರನ್ನು ಕೊರೊಂದು ಪನ್ನಗಳ ಇರು ಕಡಪರ ದುಂಬು ಪಿರನೆ ತೂತಾರ ಬೊಕ ಆತ ಎಲ್ಲೇ ಜೋಗ್ಲೇನೆ ಎಲ್ಲ ಕಡಪುದು ಕೊರ್ಪೇರೆ ಈಯತನ ಪೋಲೆ ಲೆದೊಂದು ಪೋಲೆ ಬಂತು ಅನ್ನೋ ರಾಮನ ಅಜ್ಜರ ಒಟ್ಟಿಗೆ ಪೋಯ್ನಂಚಿನ ರಾಮಲಕ್ಷ್ಮಣರು ಅಜ್ಜರ ಸಾಲೆಡು ಬಿರ್ಸಾದಿಗೇನು ತೋಜಿದೆ ಬತ್ತಿನ ಕುಲತೆ ಪೋಯ್ನೆಟ್ಟು ನಷ್ಟದ ದಾಂಡು ಅವು ಬೊಕ್ಕತ ಗೊತ್ತಾಯ್ತು ಬತ್ತಿ ಬೊಕ್ಕ ನಾಲ್ಕು ಜೋಕಲ್ಲ ನಾಲ್ಕು ಕಿಲಿಗಿರು ಕಟಿಜಾರ ಮಲ್ಕೊಡೆನ್ನ ಧರ್ಮನೆ ಮದ್ಮೇಲ ಮಲ್ದಾರ ದಾನೆ ರಾಮೆ ಪುರು ಬಾಲತ್ತೆ ಇತ್ಯರ್ಥಿ ಪೊನ್ನನ ಕಂಡಾನಿ ಸೀತೆನ ಕಂಡಾನಿ ಎನ್ನ ಮಗೆ ಭರತೆ ಅವಡು ಅತ್ತಿನ ಲಕ್ಷ್ಮಣೆ ಅವಡು ಅತ್ತಿನ ಶತ್ರುಘ್ನೆ ಅವಡು ಮಾಂಡವಿ ಊರ್ಮಿಳೆ ಶ್ರುತಕೀರ್ತಿ ಇಂಚ ವರ್ತಿರ್ತೀನಿ ಮದ್ಮೆ ಅದುಲ್ಲಿ ಅಯೋಧ್ಯದ ಪಟ್ಟಕಟ್ಟರೆ ಪಿದಾರ್ದಾರ ರಾಮ ಇಂಜಿ ಪಾತ್ರ ಉಂಡಿ ಕೋಶ ಓದುಂಡ ಯಾವಂದು ದೇಶ ತಿರ್ಗೋಡು ರಾಮ ಓದು ದೇಶ ತಿರುಗಿದೆ ಅಜ್ಜರನೊಟ್ಟಿಗೆ ಕಾಡಿಗೆ ಹೋತೆ ಆತಿ ವಿಶ್ವಾಮಿತ್ರರನೊಟ್ಟಿಗೆ ಕಾಡಿಗೆ ಹೋತೆ ಕಾಡಿಗೆ ಬೈದೆ ಮದ್ಮೆ ಅದು ಬತ್ತೆ ಪಟ್ಟ ಕಟ್ಟಿ ఒక ಬೋರ್ಡ್ ఉన్నాడు ఆయన తిరుగోను జన ಇತ್ತ ಯಾನು ಸಾಧಿ ತತ್ತೆ ಅಂದ ಬಲ್ಲೆಗೆ ಇರು ಯಾನು ಸಾಧಿ ತತ್ತೇನ ನ್ಯಾಯ ತತ್ತೇನ ఒక సాది తత్తదే బాతే ఇంజిన రామన కాడు గడపడు దాదత్త నీకు ನ್ಯಾಯ ಧರ್ಮ ಅವು ಪೂರ ಸೂಕ್ಷ್ಮವಾದ ಪುಣ್ಯ ನನ್ನ ಹೆಂಗ ತೆರಿಯ ನಾವು ನಿಕ್ಕು ತೆರಿಯಾರೆ ಅರಸು ಬಣ್ಣದಾನೆ ಅರಂತಡೆಡು ಕುಲ್ತು ಗಟ್ಟಿ ಎಂದು ನುಪ್ಪುನ್ ಪಿನಿ ಬೊಕ್ಕ ಸುಖಭೋಗಡು ಉಪ್ಪುನು ನೀರು ತೆರಿಯಾರ ಅರಸು ಬಣ್ಣದಾದ ಊರೊಮ್ಮೆಲ ಉಪ್ಪುನಂಚಿನ ಕಷ್ಟನು ದೂರ ಮಲ್ತು ಊರುನು ಕಾಪುನಂಚಿನ ಮಹಾಮಹಿಮೆ ಅವು ಅಂಜಾದ ಯಾನಕ್ಕೆ ನಿನ್ನ ವರದಾಲ ತಪ್ಪತ್ತು ಯಾನು ಎನ್ನ ಮಗಕ್ಕೆ ಭರತಗೇ ಇತ್ತಿನಾಥ ಆಯುಷ್ಯ ಪೂರ್ತಿ ಅಯೋಧ್ಯದ ಪಟ್ಟ ಕೊರ್ಲೆ ಎಂದು ಎರಡದಲ ಕೇಂಡನ ಇಜ್ಜತೆ 14 ವರ್ಷದ ಅವಧಿ ಬಾರದೆ ಆತ ನಡುಮುಟ್ಟ ಭರತೆ ಪಟ್ಟೊಡುಪ್ಪಾಡು ಆತ ನಡುಮುಟ್ಟ ರಾಮ ಕಾಡಿಗೆ ಪಾಡು ಪಂಡ ಅರಸು ಅದು ಮೆರೆಪಿನಾಗಿ ಕಷ್ಟದಾದ ಗೊತ್ತಾವ
ಜೋಕುಲೇನು ಸುಕ್ಕೋಟೆ ತಿನ್ಪಾದು ಗುಲೆಪಾಂಡ ಅಕ್ಲಿಗೆ ಕಷ್ಟದಾದ ಪನ್ಪಿನವೇ ಗೊತ್ತಾಗ ಕಷ್ಟ ಎದುರಾಡ ಬಕ್ಕ ಬದುಕಿಗೆ ತಿಲಾಂಜಲಿ ಬಿಡ್ತೀರಿ ಅಂಚಾದ ಯಾನಕೇನಿ ನಂಚಿನ ಈ ಹೊರತಕಾರ ನೋಡ್ದಾತ್ರ ದದನಾಲೋಕಗೂ ಎಡ್ಡೆ ಪಾವು ಇರುತ್ತೇರಿಲಿ ಇಂಚ ಜೋಕುಲು ಲೆಕ್ಕ ಈರು ಬುಲಿ ಪೆರೆ ದೇ ಆನೆ ಮದ್ಮೆ ನಂಚಿನ ಪೊರ್ತದು ಅಪ್ಪೆಮ್ಮನ ಬಿಡಿಯರ ಅಪ್ಪಜಿಂದ ದಾಲ ಬುಲ್ತುದು ಕೈಕೆ ಆಯ್ನ ಯಾನ ಕೇಕೆಯ ದೇಶಡೆ ದಾಲ ಕುಲ್ತೇನ ಪಲ್ಲೆಗೆ ಗುರ್ತಾರ್ಥ ಇಜ್ಜಂದಿನ ಮದ್ಮೆ ಆದ ಕೈಪತ್ತಿನ ಇರ್ನೊಟ್ಟಿಗೆ ಯಾನ್ ಬೈದೆ ಅಂಚಾದೆ ಈ ಹೊರತ ಲೆಕ್ಕನೆ ರಾಮೆ ಕಾಡಿಗೆ ಪೋನನೇ ಪೊರ್ಲು ಭರತಗೀರು ಪಟ್ಟ ಕೊರ್ನನೇ ಪೊರ್ಲು ಇಜನ್ನ ದಾದಾಪನು ಕಾಡಗ ರಾಮೆ ಪೋಂಡ ಈರು ಬದುಕು ಜರಾಗ ಕಾಡಗ ರಾಮೆ ಪೋಂಡ ಈರು ಬದುಕು ಜರ ಹಿರೆ ಲೆಕ್ಕಂತಿನೊರೆ ಮಲ್ಲರಸು ತನ್ನ ಬೊಡೆದಿಗೆ ಕೊಡ್ತಿ ಹೊರನೊಯ್ತು ದೀವೊಂದು ಹಿರೆ ಲೆಕ್ಕಂತಿನೊರೆ ಮಲ್ಲರಸು ತನ್ನ ಬೊಡದಿಗೆ ಕೊಡ್ತಿ ಹೊರನೊಯ್ತು ದೀವೊಂದು ಬಾಸಿದತ್ತಿದೆ ಮೋಸ ದುಳ್ಳೆಡ ಆಯೆ ಬದುಕಿನಾಯನ ಬಂಡ್ಲಿಗೆ ಮೋಸ ದುಳ್ಳೆಡ ಆಯೆ ಬದುಕಿನಾಯನ ಬಂಡ್ಲೇ ಪಂಡೇ ಒಂದೇ ರಾಮೆದಾನೆ ಎನ್ನಲಕ್ಕ ಪೊನ್ನ ಆನ ಆಗ ನಾಡಾಂಡದಾನೆ ಕಾಡಾಂಡದಾನೆ ಕಾಣೊಂದು ಗತಿದಂತೆಲ್ಲ ಕಾಟು ಈರು ಕೊರಿನಂಚಿನ ಪಾತೆರನು ನಡಪಾವಡಿ ಪಾತೆರದ ಎದುರು ಹೋಗುಲ್ಲ ಇಚ್ಚಿ ಬದುಕಲಾತ್ತು ಕೊರಿ ಪಾತೆರಗು ಪೋಡಾದು ಬದುಕಲ್ಲ ಬಲಿಗೊತ್ತೊಂಡಲ್ಲ ತಪ್ಪಾಪಿಚ್ಚಿ ಒಂದು ವೇಳೆ ಇಂಚ ಬುಳಿಪುವಾರ ಬಂದು ಯಾನು ಎನ್ನ ರಡ್ಡು ವರ ಬರ್ಚಿಂದ ಪನ್ನೆಂಡು ಅವು ಏತು ಸರಿಯೇ ವರ ಬಾಯಿರ್ದು ಪಿದೈ ಬೂರಿ ಬಕ್ಕ ಆ ವರನು ನಡಪಾವಡಾಯಿ ನಾವು ಈರ್ನ ಕರ್ತವ್ಯ ಈರ ಆ ವರನು ತೆಲ್ತುದು ನಡಪಾವಂದ ಇಂಚ ಈರು ಬುಲ್ತೊಂದು ಇತ್ತಾರ ಅವು ನ್ಯಾಯನ ಈರನ್ನ ಪಾತ್ರಗೂ ತತ್ತಾರಲ್ಲ ಅವು ಮೋಸ ಆಪಿಜ ವಂಚನೆ ಆಪಿಜ ಅಂಚಾರ ಇಂಚ ಬುಲಿಪೊಚ್ಚಿ ರಾಮಿ ಕಾಡಿಗೆ ಕೊಂಡದಾನೆ 14 ವರ್ಷ ಕರೆದು ಪಕ್ಕ ಅಯೋಧ್ಯೆಗೆ ಬರಡು ಅಯೋಧ್ಯದ ಪಟ್ಟದ ಮನೆಟ್ಟು ಆಯ್ನೆ ಕುಲ್ಲಾಡ ದಾನೆ ರಾಮೆ ಕಾಡಿಗೆ ಕೊಂಡು ಇರ್ತಾನೆ ಬದುಕು ಜಾರಿ ಇಂಚ ಬುಲಿಪು ಆರತಿ ಇಂದು ಸರಿಯಾ ಎನ್ನ ಪಾತ್ರ ನೀರು ಈಡೇರಿಸೋ ಜನ ಪಲ್ಲೆ ಉತ್ತರ ಕೊಡ್ರಿ ತೇರಿನಕಲು ಪೊಕ್ಕಡೆ ಬಂತೀನಿ ಅಂತ ಇಂಜ ಸಂತೋಷ ಆದಾಗ ಏರೆಗಳ ಭಾಷೆ ಕೊರಿಯರ ಬಲ್ಲಿ ಇಂಜ ದುಃಖ ಆದಾಗ ನಿರ್ಧಾರದ ತೊಂದರೆ ಬಲ್ಲಿ ಆ ನೀ ಸಂತೋಷ ಅಂದ್ರೆ ಭಾಷೆ ಕೊರಿ ನಿಕ್ಕು ನುಡಿ ಕೊರ್ದು ಎನ್ನ ಬದುಕಿಗೆ ಯಾನೇ ಗಡಿ ಮಾಡ್ಲಕ್ಕಾಗದ ಕಾದ ಮಲ್ಮುನಿ ದೇವರೇ ಕಾತುದು ದಾದನೊಂಜಿ ಬೇತೆನೆ ಗೊಬ್ಬು ನಡತುದು ಪೊಡು ಪಂಡೆದೆಣ್ಣಿನ ರಾಮೆ ಗುರು ಪೆರದಾನಿಲೆ ನೆಲೆ ತೊಂದಿಡೆ ಬತ್ತದ ಅರಸುಲೆನ ಈ ಅವಸ್ಥೆ ನಿಂತುದು ಕಾತುಡು ದಾದನ ಒಂಜಿ ಬೇತೆನೆ ಗೊಬ್ಬು ನಡತುದು ಪೊಡು ಪಂಡುದೆಣ್ಣಿನ ರಾಮೆ ಗುರು ಪೆರದಾನಿಲೆ ತೊಂದಿಡೆ ಬತ್ತದ ಅರಸುಲೆನ ಈ ಅವಸ್ಥೆನು ತೂದು ಮಾತಾ ಕಂಗಾಲಾಯರ ರಾಮೆ ದಶರಥನ ಮರ್ಗಿಲಿಡು ಕುಳ್ಳುದು ಅರಿವುನ ಕಣ್ಣ ನೀರು ನೊಚ್ಚಿದು ದಶರಥನ ಮರ್ಗಿಲಿಡು ಕುಳ್ಳುದು ರಾಮೆ ಅರಿವುನ ಕಣ್ಣ ನೀರು ನೊಚ್ಚಿದು ಮೆಲ್ಲ ಅಮ್ಮೆರೆ ಗೆಂಚಿನಾಂಡೆಂದು ಕೇಳಿನದನಿತೆ ಅಮ್ಮೆರೆ ಗೆಂಚಿನಾಂಡೆಂದು ಕೇಳಿನ ದನಿಟು ರಾಮಗು ಪಟ್ಟ ಕಟ್ಟೋಡು ಅಯೋಧ್ಯೆಗೆ ರಾಮೆ ರಾಜೇ ಆವೋಡು ಪಂಪಿನ ಕನಟಿತ್ತಿನ ದಶರಥಗೆ
ಕೈನ ಪಾತೆರ ಮುಳ್ಳು ತುಚ್ಚಿಲೆ ಕಾಪುಡು ಅಕಲ್ನ ನಡುಟು ಇನ್ನೆತ್ತ ಬಗೆಟ್ ಬೊಡಿತಿನಾತ್ ಚರ್ಚೆಲಾಪುಡು ಪಾತೆರಲಾಪುಡು ಪಾತೆರಲು ಆಯ್ಲೆಕ್ಕನೆ ಇಂಚಿಡ್ದು ಅಮ್ಮೆರೆ ನಾನು ಎತ್ತಲೆಪ್ಪುವೆರು ಬೊಕ್ಕಲೆಪ್ಪುವೆರು ಪಂಡದು ಕಾತೊಂದಿತ್ತಿನ ರಾಮೆ ದಯಗೆ ತಡಾಂಡು ಪಂಡದು ತನ್ನ ಗುರು ಬೊಕ್ಕ ಪರದಾನಿಲೆನು ಪೂರ ಲೆತ್ತೊಂದು ಅಮ್ಮೆರೆತ್ತಿನ ಜಾಗೆದಡೆಗೆ ಬತ್ತು ತೂನಗ ಅವಳು ಅವಸ್ಥೆನೇ ಬೇತೆ ಆದುಪ್ಪುಡು ಅಮ್ಮೆರು ಒಂಜಿ ಬರಿಟ್ಟು ಕುಲ್ಲುದು ಕನನೀರು ದೆತ್ತೊಂದುಲ್ಲೇರು ಅಪ್ಪೆ ಕೈಕೇಯಿ ಉಳೈದ ಕೋಣೆಡು ಮರ್ಗಿಲ್ಡುಲ್ಲೇರು ಅಪ್ಪಗಂಡ ದಾದನ ಮೂಲು ಬೇತೆನೆ ಗುಪ್ಪು ನಡತದುಪ್ಪುಡು ಪಂಪಿನವು ರಾಮಗ್ ತೋಜಿದು ಬರ್ಪುಡು ಅಪ್ಪಗಂಡ ನಡತಿನ ಗೊಗ್ಗುವಾಂಡಲ ದಾದವು ಅಮ್ಮೆರಿಂಚ ಕನನೀರು ದೆಪ್ಪೋಡಾಂಡ ಕಾರಣ ದಾದ ಎಂಗ ಪಟ್ಟಾಭಿಷೇಕ ಮನ್ಪುವೆ ಪಂಪಿನಂಚಿನ ಅಮ್ಮೆರು ಬಾರಿ ತೆಲಿಕೆ ನಲಿಕೆಡಿತ್ತೇನೆ ಇತ್ತಾರ ಮೋನೆಡು ತೆಲಿಕೆ ನಲಿಕೆ ಪೋತುಡು ಬೇಲೆ ಬೇಜಾರು ಬೈದನು ಕಣ ನೀರು ಜತ್ತೊಂದುಂಡು ಕೊಡಿ ಕಣ್ಣಡು ಕಡೆ ದುಃಖ ಬರೊಂದುಲ್ಲೇನು ಅರ್ಥ ಆಪುಜಿ ರಾಮಗ ಅಮ್ಮೆರ್ನ ಬರೀಟು ಪೋದು ಕುಲ್ವಿ ಅಮ್ಮೆರೆ ದಾಯಗಿಂಚ ಇರು ಕಣ ನೀರು ದೆಪ್ಪುವಾರು ಇರ್ನ ಎದೆಕ್ಕೆ ಕಾರಣದಾದ ಮೂಡೆ ಬೋಂಡಿ ಇರ್ನ ಮೋನೆದ ಐಸಿರ ಮೂಡೆ ಬೋಂಡಿ ಇರ್ನ ಮೋನೆದ ತೆಲಿಕೆ ನಲಿಕೆ ಪಂಡದು ಅಮ್ಮೆರೆನು ವಿಚಾರ ಗುರ್ತಪತ್ತದು ಏರು ಮಗ ರಾಮೇನ ಗುರ್ತಪತ್ತದವೇರು ರಾಮೇನ ರಾಮ ಓ ರಾಮ ಈ ಮಗ ಗುರ್ತಪತ್ತದವೇರು ರಾಮೇನ ರಾಮ ಓ ರಾಮ ಈ ಮಗ ಇಡೆದಾಯ ಭಕ್ತ ಮಗ ಈ ನರಕಗಾನಿ ಮಲ್ತಿನ ಕರ್ಮೋನಿತ್ಯ ಯಾನರ್ದುನೇನು ಈ ದಾಯ ತೂಪ ಮಗ ಎಂಕ್ಲೆ ಕುಟುಂಬದ ಬಹುಸೊನೆಯಾನ ದೆತ್ತಿಲೆಕ್ಕಾಂಡತ್ತ ಎಂಕ್ಲೆ ಕುಟುಂಬದ ಬಹುಸೊನೆಯಾನು ದೆತ್ತಿಲೆಕ್ಕಾಂಡತ್ತ ಮಗ ಎನ್ನ ಹಣೆ ಬರನು ಯಾನ್ ಏರಡ ಪಣಡೆಂಚ ಎನ್ನ ಹಣೆ ಬರನು ಯಾನೇರಡ ಪಣಡೆಂಚ ಪಣಡೊಂದು ತೆರಿವುಜಿ ಎಂಚ ಪಣಡೊಂದು ತೆರಿವುಜಿ ದೇವರನೊರ ಮುಲ್ತು ಕೊಣಿಗೆರ ದೇವರನೊರ ಮುಲ್ತು ಕೊಣಿಗೆರ ದೇವರ ದೇವರ ಏರು ಮಗ ರಾಮೇನ ಬಾಲ ದಾಯ ಮಗ ಇದೆ ಬರ್ತ ಈ ದಾಯ ಮಗ ಎನ್ನ ಕನ್ನ ನೀರದ ಕಥೆಯನ್ನು ತೀರ ಇಡೆ ಮುಟ್ಟ ಬರ್ತ ಒಂದು ಆಣಿದ ಪೊರ್ತುಡಿಯನ್ನು ನುಡಿಗೊರ್ದು ಮಲ್ತೊಂದಂಚಿನ ಕರ್ಮ ಎನ್ನ ಕರ್ಮೋನಿಯನ್ನ ಅರ್ಧೊಂದು ಇದು ಆದೇನು ಮಗದೇನು ಕೂಪ ಹೆಚ್ಚಿ ಮಗ ಬದುಕಡು ನಿಕ್ಕೆಟ್ಟೆ ಅವರು ಒಂದು ಬಯಕಿನೇ ಅಂಡ ಇನ್ನು ಈಡೇರಿಸುವಂಚಿನ ಯೋಗ ಭಾಗ್ಯ ಎನ್ನ ಪಾಲ ಗಿಜ್ಜಂದೆ ಕೊಂಡತ್ತ ಪೆರಿಯಾಕಲ ಅವೇತೋ ಕಾಲೊಂದಿಂಚ ಉರಿತೊಂದು ಬರ್ತಿನ ಈ ಕುಟುಂಬದ ಕೀರ್ತಿನ ಈ ಪೊರ್ತುಗಾಲಗ ಎನ್ನ ಕುಟುಂಬದ ಬಹುಸೋನು ಯಾನೇ ಪೊಲ್ತುದು ಕೂಡ ಮುದಿಯರ್ಗ ಕಂತ ಇಲ್ಲಕ ಮಾಡ್ತೆ ಬಾಗ ಎನ್ನ ಹಣೆ ಬರು ನೀನು ಏರೇಡ ಬಂದ ಇಂದೇನು ಮಹಾತ ತುಯ್ಯರೆ ಈ ಅಲ್ತುರ್ದಿದೆ ಬರ್ತಾಗ ದೇವರೇ ಏನೋ ನಲ ಮುಲ್ತು ಕೊನೈಜರೆ ರಾಮ ಈ ಎನ್ನ ಪಾತೆರನಕ್ಕೇನು ಆರದಾಲ ಪಂಪಿನ ಸ್ಥಿತಿ ತಿಂಚೇರು ಬರದೆ ಬನ್ನೇಟ ಮೂಳೆ ಉಪ್ಪೊಡುಂದು ಜೀವರ ಬರದೆ ಬನ್ನೇಟ ಮೂಳೆ ಉಪ್ಪೊಡುಂದು ಒಂಜೀವರಾಗ ಬೊಕ್ಕ 14 ವರ್ಷಗ ಬೊಕ್ಕ 14 ವರ್ಷ ಅವು ಬಾರಿ ಮಲ್ಲೆನ ಆದನೇಟ ಕಾಡುಡು ರಾಮಿ ಉಪ್ಪೊಡುಂದು ಈತೆ ಪಂಡಿನನೆ ಒಂಜೇ ಗುಂತೂಗೋ ಆದನೇಟ ಕಾಡುಡು ರಾಮಿ ಉಪ್ಪೊಡುಂದು ಈತೆ ಪಂಡಿನನೆ ಒಂಜಿ ಗುಂತು ದಾಯಿಗೆಂಡೆ ದಾಂಡಿಗೆ ಎಂಕಾತ ಮೌತ ಬುಡಿಯನಿಗೆ
ಎಂಗಾದ ಮಾತ ಬುಡಿಯರಿ ರಾಮ ಓ ಮಗ ರಾಮ ಈಗ ಎನ್ನ ಪಾತೇರನು ಕೇನು ಆಗ ಇತ್ತ ಬುಲಿಪುನನೇ ಬುಂಡಾರಿಗೆ ಬಕ್ಕದಾಲ ಪಾತೇರೆ ಆಪುಜಿ ಪ್ರಾಯದಾರು ಅಂಚಿಗೆ ದಂಗದಿನಾರು ಅಂಚಾರು ಬುಲಿಪುನ ತಂದೆ ಬಕ್ಕದಾದ ಮನ ಪೇರು ಕೈಕೆನಾರಂತಡೆದಡೆ ಬತ್ತದು ಇಂಚಾಂಡತ ಅಂದು ಈದಾಲ ಕಲ್ಮಶ ಎನ್ನೊಚ್ಚಿ ನ್ಯಾಯದ ರೆಡ್ಡು ಪಾತೆರನ್ನು ಯಾನು ಕೇಂಡೆ ಆತಿ ಎಂಗು ಬೇಸದ ತಿಡಿಲುದ ಲೆಕ್ಕ ಪಟ 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 ಪಾತೆ ನೀರು ಏ ಪುರ್ತುಗಾನಕ ಬತ್ತ ಭಾರಿ ಎಡ್ಡಾನೆ ಯಾನು ದಾಯಿಗೆ ಕೇಂಡೆ ಅಂದ್ರೆ ಎತೆ ಮಲ್ತೊಂದು ಇತ್ತ ಈ ಬತ್ತದ ದಾತಾಂಡು ಇಂಚದಾಯಿಗೆ ಅಮ್ಮೇರ ಬುಲಿಪೇರು ಎಂದು ಅಮ್ಮೇರ್ನ ಕಣ್ಣ ನೀರು ವಚ್ಚೊಂದಕ್ಕೇನೊಂದುಲ್ಲ ಸರಿಯಾನ ಮಗ ನಿನಡ ಬಂಡ ಇತ್ಯರ್ಥ ಆವು ಯಾನು ಹೊರರಡ್ಡೆನು ಎರಡೆ ಕೇನೆ ಈ ಪೊರ್ತುಗೆ ಯಾನು ಕೇನಿನತ್ತು ಅತ್ತು ಯಾನಾದೇ ಅವರನ್ನೆಲ್ಲ ಕೇನಿನತ್ತು ದುಂಬು ಪಿರಾವುಡು ಆರೇ ಕೊರ್ತಿನ ವರಾವು ಅಂಚಾದು ಈ ಪೊರ್ತುಗು ಯಾನ ವರನು ಕೇಂಡೆ ಹೊರರಡ್ಡು ದಾದವು ಸುರುತ ವರತ ಲೆಕ್ಕ ನಮ್ಮೆರ್ನ ಊರಿಗೂ ಪೋಯಿನಂಚಿನ ಬರತೆ ಬನ್ನೆಟ್ಟ ಈರು ಈ ತಡ್ಯ ಕಳತದ ಅಂಚಿಗೆ ಪೋಯರ ಬಲ್ಲಿ ಪಂಡೆ ರಡ್ಡನೇ ವರ ದಾದವು ಪಂಡ 14 ವರ್ಷ ಆತೆ ಹೆಚ್ಚಿಗೆ ದಾಲ 14 ವರ್ಷ ಈ ಅಯೋಧ್ಯದ ಗಡಿನ ಕಡತದು ಆಮೇತ ಕಾಡಿಗೂ ಬೋಡು ಏರು ಕಾಡಿಗೂ ಬೋಡು ಮಲ್ಲಮಗೆ ಆಯ್ನಂಚಿನ ಈ ಕಾಡಿಗೂ ಕೋಡುವುದು ಕೇಂಡೆ ಭರತಗುಂತ ಪಟ್ಟ ಕೊರಡು ಈ ಕಾಡಿಗೂ ಕೋಡುಂದು ಈತೆ ಕೇನೇನಿ ಅರ್ನ ಪಾತೆರ ಕೇಂದಿ ಕೇಂದಿ ಅನ್ನ ಕೆಪಿಕುಲು ಪರಿವುಲೆ ಕಾಣು ಮಗ ಈ ದಾದ ಉತ್ತರನು ಕೊರಪ ರಡ್ಡು ವರತ ಬಗ್ಗೆ ದಾದ ಪನ್ಪ ಪನುವಾನ ಪಂಡಿನೇನು ಕೇಳಿದ ರಾಮೆ ತಾನ ತಂದೆ ತೀರ್ಪೆರಿ ರಗಳ ನೇರಡ್ದುಲ ಒಂದೊಂದು ಮನಸುಡು ನಿಗಂಟು ಮಲ್ತುದೆ ಅಮ್ಮ ಕಾರುನು ಪೊಜಂಕೊಂದು ಈ ತೆಲ್ಯ ಸಂಗತಿನು ಈ ತೊಂಜಿ ಬುಳಿ ಪೊಡಮ್ಮೆರೆ ಈ ತೆಲ್ಲ ಸಂಗತಿಗೆ ಈ ತೊಂಜಿ ಬುಳಿ ಪೊಡಮ್ಮೆರೆ ಬುಳಿ ಪಡೆ ಬರತೆ ಬನ್ನೆಟ್ಟ ಮೂಲು ಚಿಜ್ಜಪ್ಪೆ ತೂವಣುವೆರೆ ಬರತೆ ಬನ್ನೆಟ್ಟ ಮೂಲು ಚಿಜ್ಜಪ್ಪೆ ತೂವಣುವೆರೆ ಎಡ್ಡೆಡು ಬರದೆಯನ್ನ ಮೆಗ್ಗಿನಿ ಈರೆ ಮಗಿನಿ ಬಡ್ಡಾಳಿವೆಡ ನಮ್ಮ ಮರ್ಯಾದಿಗವು ಕುಂದತಿಗೆ ಎನ್ನಾತೆ ಬರತಗಲಾತೀರು ಎನ್ನಾತೆ ಬರತಗಲಾತೀರು ಹಿರಿಯ ಕ್ಲೇನ ಉದರನ ಒರಿಪಾವುಂಡ ಯಾನಾಡದಾನೆ ಬರದೆನೆ ಆಡದಾನೆ ಈರಿನ ಪಾತಿರಲೆನು ನಡಪಾವು ನಂಚಿನ ಆರಬಾರೆನ್ನ ಮಿತ್ತುಂಡು ಈರಿನ ಪಾತಿರುಲೆನು ನಡಪಾವು ನಂಚಿನ ಆರಬಾರೆನ್ನ ಮಿತ್ತುಂಡು ಗೋ ಗೋ ಹಾ ತಿದ್ಯಪ್ಪ ಕೈಕೈ ದೇವಿನ ಪಾತೆರನ್ನು ಕೇನಂಚಿನ ರಾಮಗು ಮಾತ ವಿಷಯ ಅರ್ಥ ಆಪೋಡು ಮನಸ್ಸಿಡೆ ಹೊರ ತೂಗೊಳುವೆ ಈ ರಗಳೆನು ತೀರ್ಪೊಡುಂದಾಣ ಎನ್ನರ್ ದತ್ತಂದೆ ಬೇತೇರೇಂದುಲ ಸಾಧ್ಯ ಒಂದು ಪಂಪಿನವು ರಾಮಗು ಗೊತ್ತಾಪುಡು ಅಂಚಾದು
ಅಪ್ಪೆನ ಪಾತೆರನು ಕೇನ್ನಂಚಿನ ರಾಮೆ ಅಮ್ಮೆರನ ಕೈತಲ್ ಬತ್ತದು ಸಮಾಧಾನ ಪಂಪೆ ದಾಯಗಮ್ಮೆರೆ ಈಚ ಬುಲಿಪೋದು ಇನ್ನೊಂದು ಎಲ್ಲಿಯ ವಿಷಯ ಈತೊಂಜಿ ಎಲ್ಲಿಯ ವಿಷಯ ಈರು ದಾಯ ಈತ ಮಲ್ಲ ಮಂಡೆ ಬೆಚ್ಚ ದೆಪ್ಪುವರು ಹೊರಗು ದಾದ ಆಪುಂಡು ಯಾನು ಕಾಡಿಗೆ ಪೋಡಾಪುಂಡು ಆತೆ ಹೊರತು ಬೇತದಾಲ ಇಜ್ಜತೆ ಈರು ಕೊಡ್ತಿನ ರಡ್ಡು ವರ ಅವು ಕೊಟ್ಟಾಯರೆ ಬಲ್ಲಿ ಇರ್ನ ಪಾತೆರ ಅವು ಸುಳ್ಳಾಯರೆ ಬಲ್ಲಿ ಈರು ಅಪ್ಪೆಗೆ ಕೊಡ್ತಿನ ಪಾತೆರ ಒರಿಯೋಡು ದಾಂಡ ಯಾನು ಕಾಡಿಗೆ ಪೋಡಾಪುಂಡು ಅಂಚಾದ ಈರು ಎತ್ತದೆಪ್ಪಂದೆ ಏನನ್ನು ಕಡಪುರೋಡು ಪಂಡದು ಅಮ್ಮೆರ್ನ ಕಾರನ್ನು ಪುಜೆಂಕುವೆ ಕನ ನೀರನ್ನು ಒಚ್ಚುವೆ ಐದು ಬೊಕ್ಕ ದುಂಬರಿದು ಅಮ್ಮೆರೆ ಒಂಜಿ ವೇಳೆ ಭರತೆ ರಾಜ್ಯ ಆಳುಡಲ ನಮ್ಮ ವಂಶೋಡು ಅವು ಬಾರಿ ಮಲ್ಲ ಪೆರ್ಮೆದ ವಿಷಯ ಏತು ಬಂಡಲ ಭರತೆ ಏರು ಇರ್ನನೇ ಮಗೆಯತೆ ಎನ್ನ ಮೆಗ್ಗಿಯತೆ ಎನ್ನ ಒಡಪುಟ್ಟಿನಂಚಿನ ಭರತೆ ರಾಜ್ಯ ಆಳುನಾಡ ಐದು ಮಿತ್ತದ ಖುಷಿಯಂಗೆ ಬೇತೆ ದಾದ ಉಂಡು ಅಂಚಾದ ಭರತೆ ರಾಜ್ಯ ಆಳುನವಳ ಎಡ್ಡೆನೇ ವಿಷಯ ಯಾನು ಕಾಡಿಗೆ ಪೋಯರೆ ತಯಾರಾತ ಈರು ದಾಲ ಎತ್ತದೆ ಪೋಡ್ಚಿ 14 ವರ್ಷ ಇನಿ ಎಲ್ಲನ ತೂನಗ ಕರೆದು ಪೋಪುಡು ಆತನೇಟ ಮೂಲು ಭರತೆ ರಾಜ್ಯಾಳನಗ ತಿತ್ಯಪ್ಪೆ ಕೈಕೈಲ ಇರೇನು ಮಾತ ಎಡ್ಡೆಡು ತೂವನ್ವೇರು ಅಂಚಾದ ಈರು ಎತ್ತದೆಪ್ಪರೆ ಬಲ್ಲಿ ಎಂಕ್ಲೇನು ಕಡಪುರ್ದು ಕೊರಡು ಇನ್ನ ಪಾತರ ಒರಿಪುರಂಚಿನ ಆರಬಾರ ಅವು ಎನ್ನ ಮಿತ್ತಿ ಇತ್ತಿನೆರ್ದಾತ್ರ ಆ ಆರಬಾರನು ತೀರ್ಸಾವನಂಚಿನವು ಮಲ್ಲ ಮಗೆ ಆದಿ ಎಂಟು ಮಲ್ಲ ಆ ಒಂಜಿ ಪುದೆ ಒಂದು ಆ ಪುದೆನಿ ಯಾನಿನಿ ತುಂಬೊಂದು ಕಾಡಿಗೆ ಪೋಪೆ ಈರು ದಾಳ ಎತದೆ ಪೋಡ್ಚಿ ಪಂಡದು ರಾಮೆ ಆಂಡ ದಾನೋಡು ಭರತೆ ಆಂಡ ದಾನೋಡು ರಾಜ್ಯಾಳು ಇರ್ನನೆ ಮಗೆ ಪಂಪಿನವು ಪ್ರಜೆಕ್ಲೆಗಳ ಗೊತ್ತಾನಾಗ ಮಾತೆರ್ಲ ಖುಷಿಟೆ ಉಪ್ಪೇರು ಪಂಡೊಂದು ಸಮಾಧಾನ ಮಲ್ತೊಂದು ಅಪ್ಪೆನ ವರ ಅಮ್ಮೆರ್ನ ಪಾತೆರ ಹೊಟ್ಟಾಯರ ಬಲ್ಲಿ ಪಂಡೊಂದು ರಾಮೆ ಕಾಡಿಗೆ ಪೋಯರೆ ತಯಾರಾದಂತುವೆ ಆ ರಡ್ಡು ವರಕ್ಲೇನು ನಿಜ ಮನ್ಪೆರೆ ಬೊಡಾದು ಕಾಡಿಗೆ ಪಿದಡ್ನ ರಾಮನೊಟ್ಟಿಗೆ ಬೊಡೆದಿ ಸೀತೆಲ ಮೆಗ್ಗಿ ಲಕ್ಷ್ಮಣಲ ಪಿದಡ್ದಂತುವೆರು ಇಂಚ ಇನಿತ ಈ ಒಂಜಿ ಮಂದಾರ ರಾಮಾಯಣದ ವರ ರಡ್ಡು ಪಂಪಿನಂಚಿನ ಆಖ್ಯಾನ ಇಡೆಗೆ ಮುಗಿಡಲ ರಾಮೆ ಕಾಡಿಗೆ ಪೋಯಿದ ಬೊಕ್ಕ ಅವೇತೋ ಕತೆಕ್ಕಲು ನಡಪುಡು 14 ವರ್ಷಡು ರಾಮೆ ಕಾಡಿಡು ಬೊಡ್ತಿನಾದ ತಿರುಗಿದು ಬೊಡ್ತಿನ ಋಷಿ ಮುನಿಕಲ ಸಂಸ್ಕಾರಗಳು ಪಡೆಯೊಂದು ಎಡೆಡ್ಡೆ ವಿಚಾರ ತೆರೆಯುವೆ ಇಂದೆತ್ತ ನಡುಟು ದುಷ್ಟ ರಾವಣರದು ಸೀತೆನ ಅಪಹಾರ ಹಾಕೊಂಡು ಲಂಕೆಗೆ ದಾಳಿ ಮಂತದು ದುಷ್ಟ ರಾವಣಾದಿ ರಕ್ಕಸರೇನು ರಾಮೆ ಕೆರ್ಪೆ ಪಂಪಿನಡೆಗೆ ಬಿರ ರಾಮೆ ಅಯೋಧ್ಯೆಗೆ ಬತ್ತದು ಪಟ್ಟಾಭಿಷೇಕಗೂ ತಯಾರಾಪೆ ಭರತನ ಕೈ ಹಿಡಿದು ರಾಜ್ಯವನ್ನು ದೆತೊಂದು ರಾಮನ ಪಟ್ಟಾಭಿಷೇಕ ಹಾಕೊಂಡು ಮಾತೆರೆಗಳ ಖುಷಿ ಹಾಕೊಂಡು ರಾಮರಾಜ್ಯ ಸ್ಥಾಪನೆ ಹಾಕೊಂಡು ಪನ್ಪುಣ ಅಡೆಗೆ ಈ ಕತೆ ಸುಖಾಂತ್ಯ ಹಾಕೊಂಡು ಅಡೆಗೆ ಮಾತೆರೆಗಳ ಎಡ್ಡೆ ಅವಡು ಈ ಕಥೆನ ಏರು ಮಾತ ಕೇಂಡೆರ ಏರು ಪಂಡೆರ ಎರೆಗೆ ಮಾತ ಏನೇನು ಕೇಳುವಂಚಿನ ಭಾಗ್ಯ ಬತ್ತಲ ಮಾತೆರೆಗಳ ಆ ರಾಮದೇವೇರು ಆ ಲೋಕರ್ದು ಉದಿತು ಬತ್ತಿನಂಚಿನ ರಾಮದೇವರು ಎಡ್ಡೆನ ಕಂತು ಕೊರಡು ಮಾತೆರೆಗಳ ಎಡ್ಡೆ ಅವಡು ಪಂಪಿನಡೆಗೆ ಈ ಕಥೆக்கு ಮಂಗಲಗು ಬರ್ಕ ಮಂದಾರ ರಾಮಾಯಣನ್ ಬೀಗಬಿದಿನ ತುಳುನಾಡು ಗುಪ್ಯಾದೆ ಮಂದಾರ ರಾಮಾಯಣಂತಿ ಕವಿತೆನ ತುಳುನಾಡು ಗೋಪ್ಯಾದಿ ತುಳುನಾಡು ಗೋಪ್ಯಾದಿನೇನ ಮಾತೆರೆನ್ನ ತುಳು ಬಂದುಳು ತುಳುನಾಡು ಗೋಪ್ಯಾದಿನೇನ ಮಾತೆರೆನ್ನ ತುಳು ಬಂದುಳು ಓದುನಗ ಅಗಳೆ ಮನಸ್ಸು ಸಂತೋಷಡು ಉರ್ಕರಂಡ ಓದುನಗ ಅಗಳೆ ಮನಸ್ಸು ಸಂತೋಷಡು ಉರ್ಕರಂಡೆಲ್ಲ ಬೇಲೆ ಬಂಗಾರಂದು ತಿರಿಯುಣುವೇಗೆ ಅಗಳೆ ಮನಸ್ಸು ಸಂತೋಷಡು ಉರ್ಕರಂಡ என்ன வேலை பங்காருந்து தெரியுணுவே
ಶ್ರೀರಾಮ ರಾಮ ರಘುನಂದನ ರಾಮ ರಾಮ ಶ್ರೀರಾಮ ರಾಮ ಶರಣು ಜಯ ಜಯ ರಾಮ ಶ್ರೀರಾಮ ರಾಮ ಭರತಾಗ್ರಜ ರಾಮ ಶ್ರೀರಾಮ ರಾಮ ಶರಣು ಜಯ ಜಯ ರಾಮ ಶ್ರೀರಾಮ ರಾಮ ಜಯ ಜಯ ರಾಮ ಶರಣು 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 ಮಂಗಳಂ ಭದ್ರಂ ಶುಭಂ ಮಂಗಳಂ